ಕೆಲವರಿಗೆ ಭಾಗ್ಯ ಇದ್ರೆ ಯೋಗ ಇರುವುದಿಲ್ಲ. ಆದ್ರೆ ನನ್ನ ಪಾಲಿಗೆ ಯೋಗ ಭಾಗ್ಯ ಎರಡೂ ಕೂಡಿ ಬಂದಿದೆ. ಒಟ್ಟು ಮೈಗೂಡಿದೆ. ಹುಟ್ಟುವುದಕ್ಕೆ ಮೂರು ಲೋಕದ ವೀರ ಎನಿಸಿಕೊಂಡಂತಹ ಆರ್ತ ಮಹಾಶಯರಿಂದ ಈ ಪ್ರಪಂಚದ ಬೆಳಕನ್ನು ಕಂಡವ ನಾನು. ಹೌದು. ಪರಮ ಪತಿವ್ರತೆ ಎನಿಸಿಕೊಂಡಂತಹ ಸಾಧ್ವಿಮಣಿ ಸುಭದ್ರಾ ದೇವಿಯ ಪುಣ್ಯ ಗರ್ಭದಲ್ಲಿ ಸಂಚರಿಸಿದ ಅಭಿಮನ್ಯು ನಾಮಕ ನಾನಿದ್ದೇನೆ. ಹೌದು. ಇನ್ನು ನನ್ನ ಮಾವನ ಬಗ್ಗೆ ಹೇಳಲೇಬೇಕಾಗಿಲ್ಲ. ಕಿರಿಯ ಮಾವ ಜಗತ್ತಿಗೆ ದೇವರು ಅಂತ ಹೇಳಿಸಿಕೊಂಡವರು. ಹೌದು. ಕೃಷ್ಣ ಪರಮಾತ್ಮರು. ಶ್ರೀಕೃಷ್ಣ ಪರಮಾತ್ಮ. ದೊಡ್ಡ ಮಾವ ಯಾರು? ಬಲರಾಮರು. ದ್ವಾರಕೀಶ. ದ್ವಾರಕ್ಕೆ ಈಶನಾಗಿ ಮೆರೀತಾ ಇದ್ದಾರೆ. ಹಾಗಾಗಿ ನನಗೆ ಯಾವುದರಲ್ಲಿ ಕುಂದುಕೊರತೆ ಎನ್ನುವುದೇ ಇಲ್ಲ. ಕುಂದುಕೊರತೆ ನಿನಗೂ ಇಲ್ಲ, ನನಗೂ ಇಲ್ಲ. ನಿನಗೆ ಯೋಗ ಉಂಟು, ಭಾಗ್ಯ ಉಂಟು ಹೇಳಿದೆಯಲ್ಲ. ನಿನಗೆ ಎಲ್ಲರೂ ಇದ್ದಾರೆ, ನನಗೆ ಯಾರು ಇಲ್ಲದೆ ನಾನು ಯೋಗ್ಯವಂತ. ಅದು ಹಾಗೆ ಅಲ್ವಾ? ಈ ಹೂವಿನೊಂದಿಗೆ ದಾರವು ಸೇರಿಕೊಂಡ್ರೆ ಸ್ವರ್ಗವನ್ನು ಸೇರ್ತದೆ, ದೇವರ ಪಾದವನ್ನು ಸೇರ್ತದೆ. ಸಿರಿಮುಡಿಯನ್ನು ಅಲಂಕರಿಸ್ತದೆ. ಹೌದು. ಹಾಗಂತೇಳಿ ನೀನು ದಾರ ಅಂತ ಹೇಳಿದ್ದಲ್ಲ, ಅಲ್ಲ, ನಾನು ಉಪಮೆ ಕೊಟ್ಟದ್ದು. ನೋಡು, ಯಾಕೋ ಏನೋ ಗೊತ್ತಿಲ್ಲ, ಮನಸ್ಸಿಗೆ ಬೇಸರ. ಈ ಬೇಸರವನ್ನು ಕಳೆಯುವುದಕ್ಕಾಗಿ ಏನು ಮಾಡೋಣ ಅಂತ ನನ್ನಲ್ಲಿ ನಾನು ಚಿಂತಿಸ್ತಾ ಇರುವ ಕಾಲಕ್ಕೆ ಪಕ್ಕನೆ ಹೊಳೆಯಿತು. ಏನು? ನಮ್ಮಲ್ಲಿ ಪ್ರಮದಾವನ ಅಂತ ಉಂಟು. ಅದಕ್ಕೆ ಪಿರ್ಮುದೇವನಕ್ಕೆ ದೂರ ಹೋಗ್ಬೇಡು. ಪ್ರಮದಾವನ. ಆ ಪ್ರಮದಾವನಕ್ಕೆ ಹೋಗಬೇಕು, ಅಲ್ಲಿರುವಂತಹ ಸೊಬಗನ್ನ ವೀಕ್ಷಿಸಬೇಕು, ಮನಸ್ಸನ್ನು ಪ್ರಫುಲ್ಲಗೊಳಿಸಬೇಕು ಅಂತ ತೀರ್ಮಾನಿಸಿದ್ದೇನೆ. ತಡ ಮಾಡುವುದು ಯಾಕೆ? ಹೊರಡೋಣ, ನಡೆಯೋಣ. ಒಡನಡು ಬಳುಕುತ್ತ ಜಡ ಜಗಂದಿನಿತ ಉಡುವಿಲ್ಲನ ಸತಿಯಂದದಲ್ಲಿ ಒಡನಡು ಬಳುಕುತ್ತ ಜಡ ಜಗಂದಿನಿತ ಉಡುವಿಲ್ಲನ ಸತಿಯಂದದಲ್ಲಿ ಉಡುವಿಲ್ಲನ ಸತಿಯಂದದಲ್ಲಿ ಗುಡುವಿಲ್ಲನ ಸತಿಯಂತದಲ್ಲಿ ಗುಡುವಿಲ್ಲನ ಸತಿಯಂತದಲ್ಲಿ ನಡೆ ತರುದ ಅಯ್ಯನೋಳ್ ಉರೆದು ಹೊರಟುದ ನಡೆ ತರುದ ಅಯ್ಯನೋಳ್ ನಡೆ ತರುದ ಅಯ್ಯನೋಳ್ ಉರೆದು ಹೊರಟುದ ಸತಿ ಘಟನ ಬದಲ ಹುದಾಡಿ ಅತಿ ಘಟನ ಬದಲ ಹುದಲಿ ಗದಿ ಸತಿ ಘಟನ ಹುದ ವಿನಯದಲ್ಲಿ ಒಡನಡ ಬಳುಕುತ್ತ ಜಡ ಜಗದಿನಿತ ಗುಡುವಿಲ್ಲನ ಸತಿ ಅಂದದಲ್ಲಿ ಅಂದದಲ್ಲಿ ಅದಕ್ಕೆ ಕಾಲ ಕಾಲಕ್ಕೆ ಗೊಬ್ಬರ, ನೀರು ಇದನ್ನೆಲ್ಲ ಇತ್ತು ಪೋಷಿಸಿದ್ರೆ ಮಾತ್ರ ಅದು ಸೊಂಪಾಗಿ ಬೆಳೆಯುವುದು. ಹಾಗೆ ಹೆಣ್ಣು ಮಕ್ಕಳಾಗಿ ನಾವು ಜನಿಸಿದ್ರೆ ಸಾಕಾಗುದಿಲ್ಲ. ಕಾಲ ಕಾಲಕ್ಕೆ ನಮಗೆ ಶಿಕ್ಷಣ, ವಸ್ತ್ರ, ಆಭರಣ ಇವನ್ನೆಲ್ಲ ತಂದೆ ತಾಯಿಯಂದಿರು ಕೊಟ್ರೆ ಮಾತ್ರ ನಾವು ಯೋಗ್ಯತಾವಂತರಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗುವುದು. ನನ್ನಪ್ಪ ಬಲಭದ್ರ, ನನ್ನ ಚಿಕ್ಕಪ್ಪ ಯಾರು? ಕೃಷ್ಣ. ವಾಸುಭದ್ರ. ಅಲ್ಲಿಗೆ ನನ್ನ ಜೀವನ ಸುಭದ್ರ. ಕನಕಾಂಗೆ ಜೀವನ ಯಾವತ್ತಿದ್ರು ಸುಭದ್ರ. ಯಾಕೆ? ಇವರೆಲ್ಲ ಇರುವುದರಿಂದ ಕಾಲ ಕಾಲಕ್ಕೆ ನನಗೆ ಯೋಗ್ಯ ಶಿಕ್ಷಣವನ್ನು ಕೊಟ್ಟು ನನ್ನನ್ನು ಪೂರೈಸಿದವರು, ಬೆಳೆಸಿದವರು ನನ್ನ ಅಪ್ಪ ಬಲಭದ್ರ ಸ್ವಾಮಿ.
ಇಂದೀಗ ಮನಸ್ಸಿಗೆ ಏನೋ ಒಂದು ತೆರನಾದಂತಹ ಬೇಸರ ಅರಮನೆಯಲ್ಲಿ, ಹೌದಲ್ಲ? ನಿಮ್ಮನ್ನೇ ನೋಡುವುದು ಯಾವಾಗ್ಲೂ, ನಿಮ್ಮಲ್ಲಿಯೇ ಮಾತಾಡುದು. ಹಾಗಂತೇಳಿ ನಿಮ್ಮಲ್ಲಿ ಮಾತಾಡುದು ನನಗೆ ಔದಾಸೀನ್ಯ ಅಲ್ಲ, ಆದ್ರೆ ವಿಶೇಷವಾದುದನ್ನು ನೋಡ್ಬೇಕು ಎನ್ನುವಂತಹ ಉದ್ದೇಶದಿಂದ ಪ್ರಮದಾವನಕ್ಕೆ ಹೋಗಬೇಕು ಎನ್ನುವ ಹಾಗೆ ಅಪ್ಪನಲ್ಲಿ ಹೇಳಿದ್ದೇನೆ ನಾನು. ಅಪ್ಪ ಅತಿ ಪ್ರೀತಿಯಿಂದ ಸಾಕಿದ್ದಾನೆ. ಕೆಲವೊಮ್ಮೆ ತುಂಬಾ ಪ್ರೀತಿ ಆದ್ರೂ ಹೆಚ್ಚ. ಯಾಕೆ ಹೇಳಿ? ಅಲ್ಲಿಗೆ ಹೋಗಬೇಡ ಇಲ್ಲಿಗೆ ಹೋಗಬೇಡ ಎನ್ನುವ ಹಾಗೆ ನಿರ್ಬಂಧ. ಅದಕ್ಕೆ ಬೇಕಾಗಿ ಅಪ್ಪನಲ್ಲಿ ಇವತ್ತು ಕಾಡಿಬೇಡಿ ಆದ್ರೂ ಉಪವನಕ್ಕೆ ಹೋಗಬೇಕು ಎನ್ನುವ ಹಾಗೆ ಹೇಳಿದ್ದೇನೆ. ತಡ ಮಾಡದೆ ನಾವೆಲ್ಲರೂ ಸೇರಿ ಉಪವನದತ್ತ ಸಾಗೋಣ. ಒನಗಿ ಹೋಗುವ ಒನಗೆ ಹೋಗುವ ಕೆಳದಿಯರೆ ಬನ್ನಿರೀಗ ಒನಗೆ ಹೋಗುವ ಕೆಳದಿಯರೆ ಬನ್ನಿರಿ ಕೆಳದಿಯರೆ ಬನ್ನಿರೀಗ ಒನಗೆ ಹೋಗುವ ಒನಗೆ ಹೋಗುವ ನಾವು ಒನಗೆ ಹೋಗುವ ಒನಗೆ ಹೋಗುವ ಕೆಳದಿಯರೆ ಬನ್ನಿರೀಗ ಒನಗೆ ಹೋಗುವ ಒನಗೆ ಹೋಗುವ ಬನ್ನಿರಿ ಒನಗೆ ಹೋಗುವ ನಲವಿನಿಂದ ವಾರಿಗೆ ನಲವಿನಿಂದ ವಾರಿ ಕೇಳಿ ಆಡಿ ನಲಿಯುವ ಆವಾಡಿ ನಲಿಯುವ ಒನಗೆ ಹೋಗುವ ಗೆಲ್ಲುವ ಸುಮ್ಮವ ಹೊಯ್ದು ಕೊಯ್ದು ಮಾಲೆ ಮಾಡುವ ಗೆಲ್ಲುವ ಸುಮ್ಮವ ಕೊಯ್ದು ಕೊಯ್ದು ಮಾಲೆ ಮಾಡುವ ಮಾಲೆ ಮಾಲೆ ಮಾಡುವ ಕೊಯ್ದು 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 ಮಾಲೆ ಮಾಡುವ ಗಂಧೀನಿಯರೇ ತೋರಿ ಕೈಯ ಚಳಗವ ಗಂಧೀನಿಯರೇ ತೋರಿ
ಬಂದಿದ್ದೇವೆ ವನವಿಹಾರವನ್ನು ಮಾಡುವುದು ಮಾತ್ರವಲ್ಲ, ಜಲಕೇಳಿಯನ್ನು ಆಡಬೇಕೆನ್ನುವಂತಹ ಉದ್ದೇಶದಿಂದ. ಸತ್ಯ. ನೀರಲ್ಲಿ ಆಟವಾಡದ ಎಷ್ಟು ಸಮಯಗಳು ಕಳೆದು ಹೋಯಿತು. ಹಾಗಾಗಿ ನಾವೆಲ್ಲರೂ ಸೇರಿಕೊಂಡು ನೀರಿಗೆ ಮುಳುಗಿ ನೀರಾಟವನ್ನು ಆಡಬೇಕು. ಜಲಜಾಕ್ಷಿಯೇ ಬಾ ಜಲಜ ಗಂಧಿನಿ ಬಾ, ಜಲಜಾಕ್ಷಿಯೇ ಬಾ ಜಲಜ ಗಂಧಿನಿ ಬಾ, ಜಲದೊಳಗಿಳಿಯುವ ಬಾರೆ ಸಖಿ, ಜಲದೊಳಗಿಳಿಯುವ ಬಾರೆ ಸಖಿ, ಬಾರೆ ಸಖಿ ಸಖಿ ಬಾರೆ ಸಖಿ ಸಖಿ ಬಾರೆ ಸಖಿ ಸಖಿ ಬಾ ಸಖಿ ಬಾ 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 ಬಾರೆ 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 ಕುಸುಮಾಕ್ಷಿಯೇ ಬಾ ಕುಸುಮ ಗಂಧಿನಿ ಬಾ, ಕುಸುಮಾಕ್ಷಿಯೇ ಬಾ ಕುಸುಮಾಕ್ಷಿಯೇ ಬಾ ಕುಸುಮ ಗಂಧಿನಿ ಬಾ, ಜಲಕ್ರೀಡೆಯಾಡುವ ಮಾರುತಿ, ಜಲಕ್ರೀಡೆಯಾಡುವ ಮಾರುತಿ, ಜಲಕ್ರೀಡೆಯಾಡುವ ಬಾರೆ ಸಖಿ, ಜಲಕ್ರೀಡೆಯಾಡುವ ಬಾರೆ ಸಖಿ ಸಖಿ ಬಾ 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 ಬಾರೆ 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 ನಳಿನಾಕ್ಷಿಯೇ ಬಾ ನಳಿನ ಗಂಧಿನಿ ಬಾ, ನಳಿನಾಕ್ಷಿಯೇ ಬಾ ನಳಿನ ಗಂಧಿನಿ ಬಾ, ನಳಿನಾಕ್ಷಿಯೇ ಬಾ ನಳಿನಾಕ್ಷಿಯೇ ಬಾ ನಳಿನ ಗಂಧಿನಿ ಬಾ, ಜಲಕ್ರೀಡೆಯಾಡುವ ಬಾರೆ ಸಖಿ, ಜಲಕ್ರೀಡೆಯಾಡುವ ಬಾರೆ ಸಖಿ, ಜಲದಾಕ್ಷಿಯೇ ಬಾ ಜಲದ ಗಂಧಿನಿ ಬಾ, ಜಲದಾಕ್ಷಿಯೇ ಬಾ ಜಲದ ಗಂಧಿನಿ ಬಾ, ಜಲಕ್ರೀಡೆಯಾಡುವ ಬಾರೆ ಸಖಿ, ಜಲಕ್ರೀಡೆಯಾಡುವ ಬಾರೆ ಸಖಿ, ಬಾರೆ ಸಖಿ ಸಖಿ ಬಾರೆ ಸಖಿ ಸಖಿ ಬಾ ಕರುಣಿ ಮಡಿ ಕನಕಾಂಗಿ ಸುಮಗಳ ಹರುಷದಿಯು ಕೊಯ್ಯುತ್ತಲಿರಲಿ, ಹರುಷದಿಂದ ಸುಮಗಳ ಕೊಯ್ಯುತ್ತಲಿರಲದ ಪರಿಕಿಸುತ್ತ ಅಭಿಮನ್ಯು ದೂರದಿ ಪರಿಕಿಸುತ್ತ ಅಭಿಮನ್ಯು ದೂರದಿ ಆ ಆ ಆ ಬಾನಿನ ಅಂಚಿನಿಂದ ಬಾನಿನ ಅಂಚಿಂದ ನೋಡಿದೆ, ಮಿಂಚಿನ ಗೊಂಚಲೇ ಬಂದ ಹಾಗೆ. ಹೌದು, ತರುಣಿಯರ ಗುಂಪು, ಒಬ್ಬಳಾಕೆ ಸುಂದರಿ, ತಂದೂರಿ ಒಬ್ಬಳಿದ್ದಾಳೆ. ಅವಳ ಮೂಗು, ಹೌದು, ಅವಳ ಕಣ್ಣು, ಅವಳ ನಾಸಿಕ, ಅವಳ ಬಿಂಬ, ಅವಳ ಕೈ, ಕೈ, ಅವಳ ತೊಡೆ. ನೀನು ನನ್ನನ್ನು ಯಾಕೆ ಇಚ್ಕೋದು?
ಅಲ್ಲ ಅವಳನ್ನು ಹೊಗಳಿದ್ದು, ಅವಳನ್ನು ಹೊಗಳಿದ್ದು ಅಷ್ಟು ಚಂದ ನೋಡಿದ್ರೆ ಅವಳ ರೂಪವನ್ನು ಹೊಗಳಿದ್ರೆ ಸಾಕಾಗುದಿಲ್ಲ. ಯಾಕಂತಂದ್ರೆ ಒಂದು ಹುಡುಗಿಯನ್ನು ವರ್ಣನೆ ಮಾಡಬೇಕು ಅಂತಿದ್ರೆ ನಿಜವಾಗಿ ಒಂದು ಸ್ವರ ಬೇಕು. ಸ್ವರ ಇಲ್ಲದಿದ್ರೆ ಬದಿಯಲ್ಲಿ ಯಾರಾದ್ರೂ ಬೇಕು. ಅಲ್ಲಿ ಒಬ್ಬಳು ಇದ್ದಾಳಲ್ವ ಹೊಗಳು, ಅವಳು ಆ ಕುಂದಾಪುರ ಬದನೆ ಇದ್ದಾಳಲ್ಲವೇ, ಹೊಗಳುವಾಗ ಸರಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ಹೊಗಳಬೇಕು. ಮತ್ತೆ ಅವಳು ಕುಂದಾಪುರ ಬದನೆ ಅಲ್ವಾ? ಮದಕರಿಗಮನೆ, ಮದಕರಿ ಇದ್ದದ ಮದಕರಿಗಮನೆ, ಮದಕರಿಗಮನೆ. ಓ ಉತ್ತರ ವದನೆ, ಓ ದರ್ಪಣ ತಪಲೆ, ದರ್ಪಣ ಕಪೋಲೆ, ಓ ಚಂದ್ರ ಚಂಡಿಕೋರಿ, ಎಂತದ ಚಂಡಿಕೋರಿ, ಚಂಡಿಕೋರಿ ಅರ್ಥ ಆಗ್ಲಿಲ್ಲ. ಇರ್ಲಿ ಮುಂದೆ. ಅವಳ ಮುಖವನ್ನು ನೋಡಿದ್ರೆ ಅದು ಮುಖ ಅಲ್ಲ, ಅಲ್ಲಿ ಇದ್ರಲ್ಲಿಟ್ಟಂತಹ ಅದು ಗುಡಾಣ, ಅದು ಎಂತದ ಸಂತೆಯಲ್ಲಿಟ್ಟಂತಹ ಗುಡಾಣ. ನೀನು ಯಾರು ಇವಳನ್ನು ಹೋಗುದ? ಅದು ಗಿಡ್ಡದ್ದು ಇದು ಹೌದು. ಅದು ನಿಮಗೆ ಚಂದ ಖಂಡಿತ. ಮತ್ತೆ ಅದು ನನಗೆ ಸರಿ ಉಂಟಲ್ಲ, ಅದು ಹಾಗೆ ಮೆಚ್ಚಿದವನಿಗೆ ಮಸನದಲ್ಲೂ ಸುಖ ಅಂತ ಉಂಟು. ಅದೇ ಹೌದು ಹೌದು ಹಾಗೆ ಅವತ್ತಲ್ಲ ನಾನು ಅವಳನ್ನು ನೋಡಂತೆ. ಪಿಲಿಪಿಲಿ ಮಾಡ್ತಾ ಇದ್ದಾಳೆ. ಹೊಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಳೆ, ಶಂಕದ ಕೊರಳು, ನೀಲ ಬೆರಳು, ಅರ್ಧ ಚಂದ್ರ ನಿಂತಿರುವ ಪಾಲ, ಕನ್ನಡಿಯ ಕಪೋಲ, ಕಾಮನ ಬಿಲ್ಲಿನ ಹುಬ್ಬು, ಪೀನ ಪಯೋದರೆ. ಎಂತ ಚಂದ ನೋಡು, ಅವಳ ಸೊಂಟ ನೋಡು, ಕಾಲು ನೋಡು, ಕಣ್ಣು ನೋಡು, ಅವಳ ಕೂದಲು ನೋಡು. ಆಹಾ, ನಾಗವೇಣಿ ಅವಳು. ಅದು ಹಣೆಯ ಹಣೆ ಅಲ್ಲ, ಅದು ಮಣೆ. ಅದು ಹೌದು, ಅದು ಹುಬ್ಬಲ್ಲ, ಅದು ಕೊಬ್ಬು. ಅದು ಅವಳದ್ದಲ್ಲ. ಅವಳ ಕಣ್ಣು ನೋಡಂತೆ ಅದು ಮರದಲ್ಲಿಟ್ಟಂತ ಈರುಳ್ಳಿನಾಗೆ ಕಾಣ್ತಾ ಉಂಟು. ಈರುಳ್ಳು ತಾಳೆ ಮರ. ಆಮೇಲೆ ಅದು ಮೂಗಲ್ಲ, ಅದು ಚಂಪನ ನಾಸಿಕೆ, ಚಂಪಗೆ ನಾಸಿಕೆ. ಆಮೇಲೆ ಅದು ತುಟಿಯಲ್ಲ, ಅಲ್ಲಿ ಸಂತೆಯಲ್ಲಿ ಮಾರ್ಲಿಕ್ಕಿಟ್ಟಂತಹ ಇದು ಕರಬುಜದ ಹಣ್ಣು. ಅದು ಹಲ್ಲುಗಳಲ್ಲ, ದಾಳಿಂಬೆಯ ಸಾಲುಗಳು. ನಿನಗೆ ಯಾರ ಹುಡುಗಿಯರನ್ನು ಹೊಗಳಿಕ್ಕೆ ಹೇಳಿಕೊಟ್ಟದ್ದು? ನನ್ನ ಅಜ್ಜಿ ಹೇಳಿಕೊಟ್ಟದ್ದು. ಹುಡುಗಿಯರನ್ನು ಯಾವಾಗಲೂ ಹೊಗಳುವುದು ಹೇಗೆ? ಹೂವಿಗೆ ಹೋಲಿಗೆ ಕೊಟ್ಟು ಹೊಗಳಬೇಕು. ಹೂವಿಗೆ ಬಿಡು. ಇವಳು ನೋಡು, ಕೇಪುಳದಾಗೆ ಕಾಣ್ತಾ ಇದ್ದಾಳೆ ಅವಳು. ಅದು ನಿನಗಾದೀತು, ಹೂವಿನ ಹಾಗೆ ಅಲ್ವಾ? ನಿನಗಾದೀತು ಅಂದೆಲ್ಲ ಕೈತೀರಿ. ಹೌದು, ಅದಲ್ಲ. ಅವಳನ್ನು ನೋಡಂತೆ. ಅವಳು ನೋಡುವಾಗ ಒಳ್ಳೆ ಬಾತುಕೋಳಿ ಹಾಗೆ ಕಾಣ್ತಾ ಇದ್ದಾಳೆ. ನಾನು ರಾಜ್ಕುಮಾರಿಗೆ ಕಾಣುದಿಲ್ವಾ? ರಾಜ್ಕುಮಾರಿಗೆ ಕಾಣುದಿಲ್ಲ. ಯಾರು ರಾಜಕುಮಾರ? ನಾನೇ ರಾಜ್ಕುಮಾರ. ಏನಾದ್ರೂ ಮಾತಾಡ್ಲಿಕ್ಕಿದೆಯಾ? ಇಲ್ಲಿ ನಿನಗೇನು ಕೆಲಸ ಇಲ್ಲ, ಕೆಲಸ ನನಗೆ. ಕೆಲಸ ಇಲ್ವಾ? ಮತ್ತೆ ನಾನು ಯಾಕೆ ಬಂದ? ನೀನು ಜೊತೆಯಲ್ಲಿ ಆಧಾರಕ್ಕೆ ಮಾತ್ರ. ನೋಡು, ಅವಳು ಯಾರು ಗೊತ್ತಾಯ್ತಾ? ಯಾರು? ನಿಮಗೆ ಗೊತ್ತ ಸಿಗ್ಲಿಲ್ವಾ? ಎಲ್ಲ ಅವಳು ನನ್ನ ಮಾವನ ಮಗಳಲ್ವಾ? ಕನಕಾಂಗಿ. ಗೊತ್ತಾಯ್ತು, ಈಗ ನೆನಪಾಯ್ತು. ಅವಳನ್ನು ನೋಡಿದ ಮೇಲೆ ಮಾತಾಡಿಸ್ಬೇಕಂತ ಆಯ್ತು. ನನಗೆ ಈಗ ನೆನಪಿಗೆ ಬರ್ತಾ ಉಂಟು. ಆವತ್ತು ಸಣ್ಣದಿರುವಾಗ ಅಪ್ಪ ಮಾತಾಡಿದ್ರು. ಸುಂದರಿ ಸುಂದರಿ ಕನಕಾಗಿ ಮರಸತೆಯಿಂದ ಕೋಮಲಾಗಿ, ಮರಸತೆಯಿಂದ ಕೋಮಲಾಗಿ ಕನಕಾಗಿ ಮರಸದಿಯಿಂದ ಕೋಮಲಾಗಿ, ಮರಸದಿಂದ ಮರಸದಿಯಿಂದ ಕೋಮಲಾಗಿ ಬಂದಿಹುದೇ ನಿಂದು ಧ್ಯಾನಕ್ಕೆ ಬಂದಿಯು
ಕುಂದರದನೆ ನುಡಿ ಚಂದದೊಳ್ ಎನ್ನಳು ಕುಂದರದನೆ ನುಡಿ ಚಂದದೊಳ್ ಎನ್ನಳು ಕುಂದರದನೆ ನುಡಿ ಒಂದಿಗುದೆ ಕುಂದರದೊಳನ್ನಲೆ ಕುಂದರದನೆ ನುಡಿ ಸುಂದರಿ ಕನಕಾಂಗಿ ವರಸತಿ ಕೋಮಲಾಂಗಿ ವರಸತಿಯುದ ಓ ಸುಂದರಿ ಕನಕಾಂಗಿ, ಏನು ಚಂದವೇ ನೀನು. ಹಿಂದೆ ಹೀಗಿರ್ಲಿಲ್ಲ. ಹಿಂದೆ ಮೂಗಿನಲ್ಲಿ ಸಿಂಬಳವನ್ನ ಹರಿಸಿಕೊಂಡು ಬೀದಿ ಬೀದಿಯಲ್ಲಿ ಹೋಗ್ತಾ ಇದ್ದ. ಯಾರು ಅವ? ಹೀಗೆ ಮಾಡಿಕೊಂಡು ನಾನಲ್ಲ ಇವಳ ಅಂತ. ನೀನು ನಿನ್ನ ವಿಷಯ ಮಾತಾಡುದು. ಸಿಂಬಳ ಆರಿಸಿಕೊಂಡು ಸಣ್ಣದಿರುವಾಗ ಆ ತುಂಡು ಲಂಗದಲ್ಲಿ ಹೀಗೆ ಕೆಂಚು ಒರೆಸಿಕೊಂಡು ಅವಳ ತಲೆಗೆ ಒರೆಸ್ತಾ ಇದ್ದದ್ದು ನೀನು ನನಗೆ ನೆನಪುಂಟು. ಈಗ ನನ್ನ ಪರಿಚಯ ಸಿಗ್ಲಿಲ್ವ ನಿನಗೆ? ನೀನು ಹಾಗೆ ಅಲ್ವಾ ಸಿಂಬಳವನ್ನೇ ಪರಿಚಯ ಸಿಕ್ಕಿದ? ಸಿಕ್ಕಿದ್ದು. ನಾನು ಅಭಿಮನ್ಯು. ಅಭಿ ಯಾವ ಅಭಿ? ಅಭಿ ಎಲ್ಲಿಂದ ಅಭಿ? ನಿನಗೆ ಯಾರ್ದು ನೆನಪದ್ದು? ಅಭಿ 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 ಕಭಿ ನನ್ನನ್ನು ಪ್ರೀತಿಯಿಂದ ನೀನು ಅಭಿ ಅಂತ ಕರೀತಾ ಇದ್ದದ್ದು. ಹೌದು, ಅದೇ ಹೇಳಿದ್ದು ನಾನು. ನಾವು ಮನೆ ಆಟ ಆಡಿದ್ದು, ಹೌದು, ನಾವು ಮದುವೆ ಆಟ ಆಡಿದ್ದು. ಮನೆ ಆಟ ಹಾ. ಮತ್ತೆ ಮದುವೆ ಆಟ. ನೀನು ಗಂಡನಾದದ್ದು, ಹೌದು. ನಾನು ಹೆಂಡತಿ ಆದದ್ದು. ಹೌದು. ನಾನು ಮಾವ ಆದದ್ದು. ತಿರುಗಾಟ ಮಾಡಿದ್ದು. ಊಟವು ಮಾಡುವಾಗ ಒಟ್ಟಿಗೆ, ನಾವು ಹೌದು, ತಿನ್ನುವಾಗ ಒಟ್ಟಿಗೆ, ತಿರುಗಾಟ ಮಾಡುವಾಗ್ಲೂ ಹಾಗೆ. ಹೆಚ್ಚು ತಿರುಗಾಟ ಮಾಡುದಲ್ಲ? ಹೆಚ್ಚು ತಿರುಗಾಟ ಮಾಡುದು ನೀನೆ, ನಾನಲ್ಲ. ನಾನು ಮತ್ತೆ ಇವಳು ಚಿಕ್ಕ ಮೇಳ ಮಾಡಿದ್ದು. ಯಾರ ಅಲ್ಲಿ ನಾವು ಚಿಕ್ಕ ಮೇಳ ಮಾಡಿದ್ದು ಹೊಯ್ಗೆ ಗುಡ್ಡೆ. ನಂಗೆ ನೆನಪುಂಟು. ಹೌದಾ? ಇವಳೆಂತ ಮಾಡಿದ್ದು? ಹುಡುಗಿ ವೇಷ. ಅವಳು ಹುಡುಗಿ ವೇಷ ಮಾಡಿ. ಅವಳು ರಾಧೆ, ಇವ ಕೃಷ್ಣ. ನೀ ಕೃಷ್ಣ ಮಾಡಿದ. ಅವಳದ್ದು ಬಾಧೆ, ನನ್ನದು ಕೃಷ್ಣ. ಬಾಧೆ ಅಲ್ವಾ ರಾಧೆ? ಅವಳದ್ದು ಎಲ್ಲರಿಗೂ ಬಾಧೆ. ಯಾರು? ನಾನಲ್ಲ. ಚಿಕ್ಕ ಮೇಳದಲ್ಲಿ ಸರಿ ಕೊಡ್ತಿದ್ರು ಅವರು. ಅವಳ ಗದ್ದೆಯಲ್ಲಿ ಬಾತುಕೋಳಿ ಹೊತ್ತಿಗೆ ಹೋಗ್ತಾ ಇದ್ಲಿ. ಹಾಗಲ್ಲ, ಚಿಕ್ಕ ಮೇಳದಲ್ಲಿ ಹೋಗ್ತಾ ಇಲ್ಲ. ಏ ಕನಕಾಂಗಿ, ನಿನ್ನನ್ನು ನೋಡಿದ ಎಷ್ಟು ಸಮಯ ಆಗಿತ್ತು. ಇವ ನೋಡಿದ್ನಲ್ಲ, ಬಲು ಸಂತೋಷವಾಯಿತು. ಇದು ನೀನು ದೂರ ಹಾಗೆಲ್ಲ ಹೇಳ್ಬಾರ್ದು. ನಾವು ಎಲ್ಲಿಗಾದ್ರೂ ಹೋಗ್ತೇವಪ್ಪ. ನಾವು ಎಲ್ಲಿಗಾದ್ರೂ ಅಲ್ಲ, ನೀವು ಈ ಪೆರ್ಮುದೇವನಕ್ಕೆ ಬಂದಿದ್ದೀರಲ್ಲ, ಯಾಕೆ? ಪೆರ್ಮುದೆಲ್ವದು? ಪ್ರಮದಾವನ. ನೀನು ಮನೆಯಿಂದ ಹೊರಗೆ ಬರುವುದನ್ನು ನಾನು ಇಷ್ಟವರೆಗೆ ನೋಡ್ಲಿಲ್ಲ. ಯಾಕೆ? ಇವತ್ತು ನೀವು ತಿರುಗಾಟಿಗೆ ಹೊರಟಿದ್ದ ಮೇಲೆ ಉಪ್ಪರಿಗೆ ನಿಂತು ನಾನು ಕೆಲವೊಮ್ಮೆ ನೋಡುದು ನನ್ನನ್ನು. ನಾವು ದಾರಿಯಲ್ಲಿ ಹೋಗುವಾಗ. ನನ್ನಲ್ಲಿ ಪ್ರೀತಿ ಉಂಟು ನಿನಗೆ. ಹೌದು. ನಾನು ಹಾಗೆ ನೀನು ಹೋಗುವಾಗ ನಾನು ನಿನ್ನನ್ನು ಕಾಣಬೇಕು ಎನ್ನುವ ಕಾರಣಕ್ಕಾಗಿ ಉಪ್ಪರಿಗೆ ಹತ್ತಿ ಇಳಿಕೆ ನೋಡುವುದು. ನಾನು ಕೂಡ ಹಾಗೆ. ನಾನು ಕೂಡ ಹೋಳಿಗೆಯನ್ನು ಜೋಳಿಗೆಯಲ್ಲಿ ಹಾಕಿ ಮಾಳಿಗೆಯಲ್ಲಿ ಕೂತ್ಕೊಂಡು ತಿಂತಾ ಇದ್ದ. ಅಜ್ಜ ಹೇಳ್ತಾ ಇದ್ರು ಏಳಿಗೆ ಆಗ್ತದೆ ಅಂತ. ಹೋಳಿಗೆಯನ್ನು ಮಾಳಿಗೆಯಲ್ಲಿ ತಿಂದು ಏಳಿಗೆ ಆಗುದು. ಹೌದು, ಅಷ್ಟೇ, ಬಿಟ್ರೆ ಬೇರೆ ಏನಿಲ್ಲ. ಹೌದಾ? ನೀನು ತಿನ್ನುವುದ್ರಲ್ಲೇ ಇದ್ದಿ ಪುಣ್ಯ. ತಿಂದದ್ರಲ್ಲೇ ಇದ್ದಿದ್ದೇನೆ, ಇಲ್ಲದಿದ್ರೆ ನನ್ನನ್ನು ಯಾರು ನೋಡ್ತಿರ್ಲಿಲ್ಲ. ಆದ್ರೆ ಉದ್ದಾಗುವುದಿಲ್ಲ. ಉದ್ದ ಬೇಡ, ಉದ್ದಾಗಿ ಎಂತ ಆಗ್ಲಿಕ್ಕೆ ಉಂಟು. ಗಿಡ್ಡ ಮೆಣಸೇ ಖಾರ ಇರೋದು ಗೊತ್ತುಂಟಾ? ಹೌದಾ? ಸರಿ ಹೇಳಿ, ಇದೊಂದು ಸರಿ. ಅವ ಹೇಳಿದ್ದಕ್ಕೆ ನೀನೇ ಒತ್ತು ಕೊಡಬೇಕಷ್ಟೇ. ನಾನೇ ಒತ್ತು ಕೊಡ್ಬೇಕು, ಮತ್ತೆ ಯಾರು? ಹಾಗಾಗಿ ನೀನು ಎಲ್ಲಿಗೆ ಹೊರಟವಳು, ಯಾಕೆ ಬಂದವಳು, ಒಮ್ಮೆ ಸ್ವಲ್ಪ ಹೇಳ್ತೀಯ ನನ್ನಲ್ಲಿ? ಚುದಲಿ ಎನ ಅತಿನಾ ಚುದಲಿ ಚರಣದಿ ಇಳೆಯೊಳು ಬರೆಯುತ್ತಲೀ ಇಳೆಯೊಳು ಬರೆಯುತ್ತಲೀ ನಾಚುತ್ತಲೀ ಎನಲತಿ ನಾಚುತ್ತಲೀ ನಾಚುತ್ತಲೀ ನಾಚುತ್ತಲೀ
ಎನಲತಿ ರಾಜುತಲಿ ಚರಣದಿ ಬರೆಯುತ್ತಲಿ ಚರಣದಿ ಬರೆಯುತ್ತಲಿ ರಾಜುತಲಿ ಬರೆಯುತ್ತಲಿ 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 ಚೆಲುವನಾರೀಕ್ಷಿಸಿ ಚೆಲುವನಾರೀಕ್ಷಿಸಿ ಮೆಲುನಗೆಯಿಂದಲೇ ಮೆಲುನಗೆಯಿಂದಲೇ ಜಲಕೇಳಿಗೆ ನಾನಲವಿಲಿ ಬಂದೆನು ಕೇಳು ಜಲಕೇಳಿಗೆ ನಾನಲವಿಲಿ ಬಂದೆನು ನಾಚುತ್ತಲಿ ಚೆಲುವನೀಕ್ಷಿಸಿ ಮೆಲುನಗೆಯಿಂದಲೇ ಜಲಕೇಳಿಗೆ ನಾನಲವಿಲಿ ಬಂದೆನು ಎನಲತಿ ರಾಜುತಲಿ ಚರಣದಿ ಇಳೆಯಳು ಬರೆಯುತ್ತಲಿ ಬರೆಯುತ್ತಲಿ ನಾಚುತ್ತಲಿ ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ನೀ ಮಾತಾಡು ಅಂತ ಹೇಳಿದ್ದು. ನನಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು? ಅವರಿಗೆ ಮನೆಯಲ್ಲಿ ಸೇಮಿಗೆ ತಿಂಡಿ ಗೊತ್ತಿತ್ತಾಯ್ತು ಅವರಿಗೆ. ನೀ ಮಾತಾಡು, ನನಗೆ ನಾಚಿಕೆ. ನಿನಗೆ ಸ್ವರ ಇಲ್ವಾ? ನನಗೆ ಅವನಿಗೆ ಅದು ತಿರುಗಾಟ ಮಾಡಿ ಸ್ವರ ಇಲ್ಲ. ನನಗೆ ನೀವು ಹಾಗೆ ನನಗೆ ನಾಚಿಕೆ. ಎಷ್ಟು ಕಡೆಗೆ ಹೋಗಿ ಬಂದಿದ್ದಿ? ಆಹಾ, ನನಗೆ ನಾಚಿಕೆ ಆಗ್ತದೆ ಅಂತ ಹೇಳಿದ್ದು. ಹಾಗೆ ಮತ್ತೆ ನಾಚಿಕೆ ಯಾರು? ನೀನೇ ಮಾತಾಡ್ಬೇಕು, ನಾನು ಮಾತಾಡುದು ಅವನಿಗೆ. ಅಭಿ 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 ನಾನು ಅಭಿ ಖುಷ್, ಅಭಿ ಖುಷ್. ಹಾಗಂದ್ರೆ ಅಭಿ ನೋಡಿ ಖುಷಿ ಆಯ್ತು ಅಂತ. ಹೌದು ಹೌದು, ನಾನು ಬಂದದ್ದು ಇಲ್ಲಿಗೆ. ಎಲ್ಲಿಗೆ? ಗೊತ್ತಾಯ್ತು. ಬರ್ದಿದ್ದೇನೆ ನೋಡು. ಅವಳ ಪಾದದಲ್ಲಿ ಶ್ವಾನ ರೇಖೆ ಉಂಟು. ಎಂತ ಶ್ವಾನ ರೇಖೆ? ಹೀಗೆ ಮತ್ತೆ ಎಂತದದು ಬರ್ತದ್ದು? ನೀನು ಓದದನ್ನು. ಅರ್ಥ ಆಗ್ತಾ ಇಲ್ಲ. ನೀನು ಓದದನ್ನು. ನಾಯಿ ಇದೆ ಎಚ್ಚರಿಕೆ ಅಂತ. ನಿನಗೆಲ್ಲ ಯಾವ ನಾಯಿ? ಅವನದ್ದೇ ವಿಷಯ ಮಾತಾಡು. ಹೌದು, ಅದೇ ವಿಷಯವೇ ಇಲ್ಲ. ಅಷ್ಟು ಚಂದ ಮಾಡಿ ಬರ್ದಿದ್ದೇನೆ. ನಾಯಿ ಇದೆ ಎಚ್ಚರಿಕೆ ಅಂತ. ನಾಯಿ ಇದ್ರೆ ಬೊಗಳುದಿಲ್ವ ಇಲ್ಲಿ? ಕೆಲವು ಅದು ಇದು ಮಾತ್ರ ಫಲಕ ಮಾತ್ರ, ನಾಯಿ ಇರುದಿಲ್ಲ. ಹಾಗೆ ಹಾಗಲ್ಲ, ಇನ್ನೊಮ್ಮೆ ಬರೀತೇನೆ ನೋಡು. ನಾಳೆ ನಾವು ಕಾಂತಾರಕ್ಕೆ ಹೋಗುವ, ಯಾಕೆ? ವನವಿಹಾರಕ್ಕೆ, ಕಾಡಿಗೆ. 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 ಹಾಗೆ ಇನ್ನೊಮ್ಮೆ ಬೇಕಾದ್ರೆ ಬರೀತೇನೆ ನೋಡು. ಈಗ ಓದು. ನೀನು ನನಗೆ ಅಲ್ಲಿ ಸಿಮಲೇಹ ತೆಗೆದು ಕೊಡ್ತೀಯಾ? ಸಿಮಲೇಹ ಇಲ್ಲಪ್ಪ, ನಿಮಗೆ ಓದಲಿಕ್ಕೆ ಬರುದಿಲ್ಲ ಅವನಿಗೆ. ಹಾಗಲ್ಲ, ನಾನು ಈ ವನಕ್ಕೆ ತಿರುಗಾಟಕ್ಕೆ ಬೇಕಾಗಿ ಬಂದವಳು. ಅಪ್ಪನಲ್ಲಿ ಕೇಳಿ, ಹೆಣ್ಣು ಮಕ್ಕಳಿಗೆ ನಾಚಿಕೆ ಎನ್ನುವಂತ ತಡೆಗೋಡೆ ಇರ್ತದೆ, ಹಾಗಾಗಿ ಬರ್ಲಿಕ್ಕೆ ಆಗುದಿಲ್ಲ. ಅದು ಹಾಗೆ. ನಿನ್ನಲ್ಲಿಯೂ ಮಾತಾಡ್ಲಿಕ್ಕೆ ಆಗುದಿಲ್ಲ. ನನಗೆ ಮೊದಲು ತಂದಾಗ ನನಗೆ ಅಭಿಮನ್ಯು ಅಂತ ಗೊತ್ತೇ ಇರಲಿಲ್ಲ. ಹೌದಾ? ನೀ ಮಾತಾಡಿದ ಮೇಲೆ ಪರಿಚಯ ಆದದ್ದು ನನಗೆ. ನಾವು ನೋಡದೆ, ನಮ್ಮ ಮಾತಾಡದೆ ಎಷ್ಟು ಸಮಯಗಳಾಗಿ ಹೋಯಿತಲ್ಲ. ಹೌದಪ್ಪ, ಹಾಗೆ ನಿನ್ನನ್ನು ಕಂಡಾಗ ನನಗಾದ ಆನಂದ ಹೇಳ ತೀರದು. ಹಾಗಾಗಿ ವನವಿಹಾರವನ್ನು ಮಾಡಿ ಜಲಕೇಳಿಯನ್ನು ಮುಗಿಸಿ ಮುಂದೆ ಹೋಗುವ ಎನ್ನುವ ಹಾಗೆ ಹೊರಟು ನಿಂತ ಸಂದರ್ಭದಲ್ಲಿ ಇಂಥ ಮಾತು ಹೇಳ್ಬಿಟ್ಟೆ, ಇಂಥ ಮಾತು ಹೇಳ್ಬಿಟ್ಟೆ, ಇಂಥ ಮಾತುಗಳು ನಾನು ಕೇಳ್ಬೇಕಾಗಿ ಬಂತಲ್ಲ. ಯಾಕೆ ಮಕ್ಕಳು ಮನೆ ಬಿಟ್ಟು ಓಡಿ ಬರ್ತಾರೆ, ಎಲ್ಲಿ ಹೋಗ್ತಾರೆ, ಯಾಕೆ ಬರ್ತಾರೆ? ಇಲ್ಲಿ ಬಂದ್ರೆ ವನವಿಹಾರಕ್ಕೆ ಹೋಗ್ತೀರಾ? ನೀ ಎಲ್ಲಿಗೆ ಬಂದದ್ದು? ನಾನು ಇವನೊಟ್ಟಿಗೆ ಬಂದೆ. ಹಾಗೆ ವನವಿಹಾರ ಮುಗಿಸಿ ಎಲ್ಲ ಆಯ್ತು ನಮ್ಮದು. ನಾ ಹೊರಡಲ್ವಾ? ಚಂದವಾಯ್ತು ನಿನ್ನ ನೋಡುತ್ತ ಹೊಂದಿದೆ ಬುಧವನ್ನ, ನೋಡುತ್ತ ಹೊಂದಿದೆ ಬುಧವನ್ನ.
ಚಂದವಾಯ್ತು ನಿನ್ನ ನೋಡುತ್ತ ಹೊಂದಿದೆ ಮುದವನ್ನ ನೋಡುತ್ತ ಹೊಂದಿದೆ ಮುದವನ್ನ ಎಂದವೇ ಮಾವನ ನಂದನೆ ಎನ್ನರು ಎಂದವೇ ಮಾವನ ನಂದನೆ ಎನ್ನರು ಎನ್ನ ಎನ್ನ ಅಂದದಿ ವರಿಪೆಯ ಚಂದಿರವದನೆ ಅಂದದಿ ವರಿಪೆಯ ಚಂದಿರ ವದನೆಯೇ ಅಂದದಿ ವರಿಪೆಯ ಚಂದಿರ ವದನೆ ಚಂದಿರವದನೆ ಚಂದವಾಯ್ತು ನಿನ್ನ ನೋಡುತ್ತ ಹೊಂದಿದೆ ಮುದವನ್ನ ನೋಡುತ್ತ ಹೊಂದಿದೆ ಮುದವನ್ನ ಬರ್ತೀವಿ ನಾವು, ಹೋಗುದೇ. ಓ ಕನಕಾಂಗಿ, ನೀನು ಬಂದದ್ದು ಚಂದ ಆಯ್ತು. ನಿನ್ನನ್ನು ಕಂಡ ಮೇಲೆ ಆ? ಇನ್ನೂ ಚಂದ ಆಯ್ತು. ಯಾಕೆ? ಬೇಕಿತ್ತು, ಹ, ನೀನೇ ಬೇಕಿತ್ತು. ನಾನೇ ಬೇಕಿತ್ತು. ನಿನ್ನಲ್ಲಿ ಮಾತನಾಡುವಾಗ ಹಾ. ಏನೋ ಸ್ವರ್ಗ ಸುಖವನ್ನು ಅನುಭವಿಸಿದಂತಹ ಆ ಭಾವನೆ ಮೂಡುತ್ತಾ ಉಂಟು. ಎಂತದ್ದು? ಓ, ಇದು ಮತ್ಸರದಲ್ಲಿ ನಿಂಗೆ ಸುಮ್ಮನೆ ನಿಂತ್ಕೊಳ್ಳಿಕ್ಕೆ ಆಗುದಿಲ್ವಾ? ಒಬ್ಬ ಮಾತನಾಡುವಾಗ ಉಪದ್ರ ಕೊಡುವಾಗ ನಾನು ನನ್ನಷ್ಟಕ್ಕೆ ಇದ್ದೆ. ಮತ್ತೆ ಅವಳು ಬಂದದ್ದು ಇಲ್ಲಿಗೆ. ಅಲ್ಲ, ಅದು ಆಕಸ್ಮರಣೆ ಅಂದು. ಆಕಸ್ಮರಣೆ. ನಿನ್ನ ಚಟ್ಟ ಬಿಟ್ಟು ಹೋಗ್ಲಿಲ್ಲ ಅಲ್ಲ ನಿನಗೆ. ನಿನ್ನೊಟ್ಟಿಗೆ ಇರುವಾಗ ಏನು ಮತ್ತೆ ಅದೇ ಅಲ್ಲ ಆಗುದು. ನನ್ನೊಟ್ಟಿಗೆ ಇದ್ರೆ ನಿನ್ನ ಚಟ ತೋರಿಸ್ಬೇಕಾ? ಇಷ್ಟು ಮಾಡದಿದ್ರೆ ಮತ್ತೆ ನಾನಿಂತದ. ನೀನು ಹೌದು, ನಿನ್ನೊಟ್ಟಿಗೆ ನಿನ್ನ ಬಂದ ಚಟ ತೋರಿಸ್ಲಿಕ್ಕೆ ಇದು ವೇದಿಕೆಯಾ? ಇದು ಹಠ ಅಲ್ಲ, ಚಟ ಅಲ್ಲ, ಅದೊಂದು ಕ್ಯಾಟ. ಅವಳ ನೋಟ ಇದೆಯಲ್ಲ, ಅದು ಮೈ ಮಾಟ ಏನಿದೆ, ನೋಟ ಇದೆ, ಗೀತ ಇದೆ, ಮೈಮಾಟ ಚಂದ ಇದ್ದ ಹುಡುಗಿಯರ ಹಿಂದೆಲ್ಲ ಹೋಗ್ತೀಯಲ್ಲ ನೀನು. ಎಲ್ಲರಲ್ಲ. ಮತ್ತೆ ನೀನು ಬಿಟ್ಟದನ್ನು ನನಗೆ, ನಾನು ಬಿಟ್ಟದೆಲ್ಲ ಹೋಗ್ತೀಯ. ಎಲ್ಲ ಅಲ್ಲ. ಮತ್ತೆ ನಿನಗೆ ಯಾವ್ದು ಬೇಡ ಅಂತ ಆಗುದಿಲ್ಲ ಅಲ್ಲ, ಮತ್ತೆ ನನಗೆ ಸಿಕ್ಕುದಿಲ್ಲ. ಹಾಗೆ. ಓ ರಾಕೇಂದು ವದನೆ. ಅದ್ಯಾರ ರಾಕಿ ಎಂದು? ರಾಕೇಶನ ರಾಕೇಶನ ಯಾರು? ಯಾರು ಅವಳು. ಇವಳು. ಹಾ, ಅವಳು ಕನಕಾಂಗಿ. ಹಾ, ಕನಕಾಂಗಿ. ಅವಳನ್ನು ನೀನು ಹೊಗಳುದು ಬೇಡ, ನಾನು ಹೊಗಳಿಕೆ ಇದ್ದೇನೆ. ಅಲ್ಲ, ನಿನಗೆ ಸ್ವರ ಇಲ್ಲಲ್ಲ, ನನ್ನದು ಹಿನ್ನೆಲೆ. ಸ್ವರ ಇಲ್ಲದಿದ್ರು ನನ್ನದು ಕಂಠದಾನ. ನೀನು ಬರೇ ಬಾಯಿ ಆಡಿಸು, ನಾನು ಕಂಠದಾನ. ಸ್ವರ ಇಲ್ಲದಿದ್ರು ಅವಳನ್ನು ಸ್ವರ ಇಲ್ಲದೆ ಹೊಗಳ್ತೇನೆ. ಮತ್ತೆ ಒಂದು ಬೇಕಿದ್ರೆ ಬಾಯಿ ಮುಚ್ಚಿ ಮನಸ್ಸಿನಲ್ಲಿ ಆದ್ರೂ ಹೊಗಳಿ. ಹಾ. ನಿನ್ನ ಅಸಂಬದ್ಧ ಹೊಗಳಿಕೆ ಬೇಡ. ಆಯ್ತು, ಆಯ್ತು. ನಿಮ್ಮದು ಕೂಡ ಇಲ್ಲಿ ಅಸಂಬದ್ಧ ಬೇಡ. ನಮ್ಮದಾಗ್ಲಿಕ್ಕಿಲ್ಲ, ನೀ ಹಿಂದೆ ನೀನು. ನೋಡುವ. ಕನಕಾಂಗಿ, ಏನು? ಚಂದ ಆಯ್ತು ನಿನ್ನನ್ನು ಕಂಡ ಮೇಲೆ. ಎಂದಾಯ್ತು? ಈಗ ನಿನ್ನಲ್ಲಿ ಒಂದು ವಿಷಯ ಹೇಳಬೇಕು ಅಂತ ಮನಸ್ಸಾಗಿದೆ. ಏನು? ಓ ಕುಂದರದನೆ, ಆ, ಓ ಚಂದ್ರಮುಖಿ, ಆ, ನಿನ್ನನ್ನು ಹ್ಮ್, ನಾನು ಹ್ಮ್. ನಾನು ನೀನು ನಾನು ಯಾರು ನಾನು? ಅದು ನಾನು ಯಾರು? ನಾನು 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 ಮುಂದೆ ಹೋಗ್ಲಿ. ನಾನು ನಾನು ಅಂತ ಹೇಳಿದ್ರೆ ನಾನೇ, ಹೇಳು. ನೀನಲ್ಲ. ಈಗ ಹೇಳು. ನಾನು ನಾನು ಸ್ವರ ಇಲ್ಲದ್ರೆ ಹೇಳು. ನಾನು ಅಟ ಪತ ಪೀತಿ ಪತ. ನಾನು ಎಂತ ವಿಷಯ ಹೇಳಲಿಕ್ಕೆ ಹೊರಟದ್ದು ಗೊತ್ತುಂಟ ನಿನ್ಗೆ? ಹೌದು. ಯಾವುದು? ನಾನು ನಿನ್ನನ್ನು ಪೀತಿ ಪತ ಪೆಪ್ಪರೆ ಪೆರೆ ಡುಮ್ ಡುಮ್ ಕುಡ್ಕ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇವ ಎಲ್ಲಿಂದ ಎದ್ದುಕೊಂಡು ಬಂದ? ನೀ ಅಷ್ಟೆಲ್ಲ ಹೇಳ್ಬೇಕಂತಿಲ್ಲ, ಅದರಲ್ಲಿ ಅರ್ಥ ಆಯ್ತು ಏನಂತ ಹೇಳಿ. ಆಯ್ತಲ್ಲ, ಹೇಳು. ಶೃಂಗಾರ ಸಿರಿಯೇ. ನನ್ನ ವಿಷಯ ನೀನೇ ಹೇಳಿದ್ಯಲ್ಲ. ನಾನು ಅವಳಿಗೆ, ನಿನ್ನದು ಮುಂದುವರಿಸು. ಕನಕಾಂಗಿ, ಏನು? ನನಗೆ ನಿನ್ನನ್ನು ಮದುವೆ ಆಗಬೇಕು ಅಂತ ಮನಸ್ಸುಂಟು. ಓ ಮಂತ್ರರು. ಮದನ ರೂಪ ಕೇಳು ವಚನವ
ಸುದತಿ ನಾನಾಗಿರಲು ಮದನ ರೂಪ ಕೇಳು ಮದನ ರೂಪ ಮದನ ರೂಪದ ಕೇಳು ಕೇಳು ಮದನ ರೂಪ ಕೇಳು ಕೇಳು ವಚನವ ಕೇಳು ಸುದತಿ ನಾನಾಗಿರಲು ಸುದತಿ ನಾನಾಗಿರಲು ಕೇಳು ಮದನ ರೂಪ ಕೇಳು ವಚನವ ಸುದತಿ ನಾನಾಗಿರಲು ಮುದದ್ಯೋಪಿತ ಬೇಳಿನ ತಿರಗೈಯುವುದೇ ಮುದದ್ಯೋಪಿತ ಬೇಳಿನ ತಿರಗೈಯುವುದೇ ಚದುರನೆ ಧರ್ಮವು ಇದನ್ನರಿತಿಲ್ಲವೇ ಚದುರ ಅರಿತಿಲ್ಲವೇ ಚದುರ ಮುದದಿಯುಮಿತ ಬೇಳಿದ ತೆರೆಗೈಯುವುದ ಚದುರನೆ ಧರ್ಮವು ಇದನ್ನರಿತಿಲ್ಲವೇ ಮದನ ರೂಪ ಕೇಳು ವಚನವ ಸುದತಿ ನಾನಾಗಿರಲು ಕೇಳು ವಚನ ಮದನ ರೂಪ ಕೇಳು ವಚನವ ಸುದತಿ ನಾನಾಗಿ ಯಾಕೆ ಬದನೆ ರೂಪ ಅಲ್ಲವ ಮದನ ರೂಪ ಗೊತ್ತಾಯ್ತು ಸಾಕ್ಷಾತ್ ಮನ್ಮಥನ ರೂಪ ಅದು ಅಲ್ವಾ ಹಾಗಾಗಿ ಮದನ ರೂಪ ಎನ್ನುವಾಗ ಹೇಳಿದ್ದು ಏನು ವಚನ ಮದುವೆ ಆಗಬೇಕು ಎನ್ನುವಾಗ ಹೇಳ್ತಾ ಇದ್ದೆ ಆದ್ರೆ ಹೆಣ್ಣಾದವಳು ಯಾರ ಅಧೀನದಲ್ಲಿರುವುದು ತಂದೆ ತಾಯಿಯರ ಅಧೀನದಲ್ಲಿ ತಂದೆ ತಾಯಿಯರ ಅಧೀನದಲ್ಲಿರುವಾಗ ನನ್ನ ನಿರ್ಧಾರವನ್ನು ಹಾಗೆ ಹೇಳಲಿಕ್ಕೆ ಆಗುದಿಲ್ಲ ಇಲ್ಲ ಇಲ್ಲ ಅದು ಮನೆ- ಸಂಸ್ಕಾರವೂ ಅಲ್ಲ ಅಲ್ವಾ ಮನೆಯಲ್ಲಿ ಹೋಗಿ
ನಾನು ಬೇಕಾದ್ರೆ ಅಪ್ಪನ ಹತ್ರ ಹೇಳ್ತೇನೆ. ಹಾ. ಆದ್ರೆ ನೀನು ಬಂದು ಅಪ್ಪನಲ್ಲಿ ಹೇಳ್ಬೇಕು, ಹಾ. ಕನಕಾಂಗಿಯನ್ನು ಮದುವೆ ಮಾಡಿಕೊಡ್ಬೇಕು ಎನ್ನುವ ಹಾಗೆ. ಇನ್ನೊಬ್ಬರಲ್ಲಿ ಆ ನಾನು ಹೌದು. ಯಾವ ಹೊತ್ತಿನಲ್ಲಿ ಬರಬೇಕು? ಯಾವ ಹೊತ್ತಿನಲ್ಲಿ ಆದ್ರೆ ಏನಾಯ್ತಂತೆ? ಮಧ್ಯಾಹ್ನ ಬಂದ್ರೆ ಆಗ್ಲಿಕ್ಕಿಲ್ವಾ ಅಂತ. ಮಧ್ಯಾಹ್ನ ಬಂದ್ರೆ ಏನಾಗ್ತದೆ? ಅವರು ಹೇಗಿರ್ತಾರೆ ಹೇಳಲಿಕ್ಕೆ ಆಗುದಿಲ್ಲ. ಹೇಗಿರ್ತಾರೆ? ನಮಗೂ ಅನುಕೂಲ ಆಗ್ತದಾ ಏನು ಅಂತ ಗೊತ್ತಿಲ್ಲ. ಮಧ್ಯಾಹ್ನ ಬೇಡಪ್ಪ, ಸಂಜೆ ಬರುದು. ಸಂಜೆ ಬಂದ್ರೆ ಅವರು ನೆಲ್ಲ ನೋಡ್ತಾ ಇರ್ತಾರೆ, ನಾವೇನ್ ಮಾಡ್ಲಿಕ್ಕೆ ಆಗ್ತದೆ? ಮರು ದಿವಸ ಬೆಳಿಗ್ಗೆ ಬರುದಪ್ಪ. ಬೆಳಿಗ್ಗೆ ಬಂದ್ರೆ ಇಳಿದಿರದಿದ್ರೆ ನಾವೇನ್ ಮಾಡ್ಲಿಕ್ಕೆ ಆಗ್ತದೆ? ಹಾಗಾದ್ರೆ ನೀ ಮದುವೆ ಬೇಡವಾ? ಆದ್ರೆ ಒಂದು ಒಳ್ಳೆ ಸಂಸ್ಕಾರ ಹೇಳಿಕೊಟ್ಟಿದ್ದಾರೆ, ಅಪ್ಪನಲ್ಲಿ ಕೇಳು ಅಂತೇಳಿ. ಇಲ್ಲದ್ರೆ ಅಪ್ಪನಲ್ಲಿ ಕೇಳದೆ ಮನೆಯವರಲ್ಲಿ ಕೇಳದೆ ಹೋದ್ರೆ ಸ್ವಲ್ಪ ದಿನ ಆದ ಮೇಲೆ 35 ತುಂಡಾಗಿ ಹೊರಗೆ ಇರ್ತದೆ ಇಲ್ಲಿ. ಹಾಗೆ ಅಪ್ಪನಲ್ಲಿ ಬಂದು ನೀನು ಕೇಳಿದ್ರೆ ಖಂಡಿತವಾಗಿಯೂ ನಾನು ಮದುವೆ ಆಗುತ್ತೇನೆ. ಒಳ್ಳೆ ಹಾ. ಅಪ್ಪನಲ್ಲಿ ನಾನು ಕೇಳುತ್ತೇನೆ. ಹಾ. ನಿನ್ನ ಒಪ್ಪಿಗೆ ಉಂಟು ತಾನೆ? ನನ್ನ ಒಪ್ಪಿಗೆ ಉಂಟು. ಮುಂದೆ ನಮ್ಮ ಭೇಟಿ ಮದುವೆಯಲ್ಲಿ ಆವತ್ತು ಈ ಆಟದಲ್ಲಿ ಮದುವೆ ಆದದ್ದು. ಇನ್ನು ನಾವು ನಿಜ ಜೀವನದಲ್ಲಿ ಜೋಡಾಟದಲ್ಲಿ ಮದುವೆ ಆಗಿ ಜೋಡಾಟ ಅಲ್ವಾ? ಮದುವೆಯಲ್ಲಿ, ಮದುವೆ ಮದುವೆ ಮಂಟಪದಲ್ಲಿ. ಅದೇ ಜೋಡಾಟ ಅಲ್ವಾ ಅದು? ಕನಕಾಂಗಿ ಓ ಬರ್ತೇನೆ, ಕಾಯ್ತಾ ಇರ್ತೇನೆ. ಅಭಿ 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 ಖುಷ್. ನಿನ್ನದು ಬೇಗ ಮುಗಿಸಿ ಬಾ ಆಯ್ತಾ? ಇಲ್ಲಿ ಬನ್ನಿ. ಆಹಾ, ಏನಾ ನೀನೇನು ಹೋಗ್ಲಿಲ್ಲ? ಅವಳಲ್ಲಿ ಮಾತಾಡ್ತಿದ್ರಿ ನೀವು ಹೀಗೆ ಕನ್ಸನ್ನೆಲ್ಲ? ನೋಡಿದೆ ಏನಾದ್ರೂ ಆಗ್ತದ ಅಂತೇಳಿ. ಯಾರು ಬೇಕಾವಳು? ಬೇಡ ಬೇಡ, ನಾನಿಲ್ವಾ? ನೀನು ಚಂದದಲ್ಲಿ ಚಂದ. ಮತ್ತೆ ಓ ಚೆಲುವೆ, ಓ ಬಾವಾ, ನಿನ್ನನ್ನು ನಾನು ಕಲ್ಲಡ್ಕದಲ್ಲಿ ನೋಡಿದ ಹೇಗೆ ಆಗ್ತದೆ? ಶಿಲ್ಪ ಬಳಗದಲ್ಲಿ ಅಲ್ವಾ ನೀನಿರುದು? ಹಾಗೆ ಕಾಣ್ತೇನೆ. ಕೀಲು ಕುದ್ರಲ್ಲಿ ಇಲ್ಲಿದ್ದೇ ಸಾಕು ನನಗೆ. ಎರಡೆರಡು ಸಂಪಾದನೆ ಬೇಡ. ಬೇರೆ ಕಡೆ ಬೇಡ. ಬೇಡ, ಇದೇ ಸಾಕು. ನೀನು ಒಳ್ಳೇದಾಯ್ತು ಬೇರೆ ಕಡೆ ಹೋಗದಿದ್ದು. ಮತ್ತೆ ನಾನು ಬರುವಾಗ ನೀನು ಮನೆಯಲ್ಲಿ ಇರದಿದ್ರೆ ನಾನು ನೀನು ಅಲ್ಲಿ ಬ್ರಹ್ಮ ಕಲಶ ಇತ್ತು, ಇಲ್ಲಿ ಮೆರವಣಿಗೆ ಇತ್ತು ಅಂತ ಹೋದ್ರೆ ನಾನೆಲ್ಲಿ ಸಾಯೋದು? ಈಗ ನನ್ನನ್ನು ಮದುವೆ ಆಗುದಿಲ್ಲ, ನಾನು ಹೋಗ್ತೇನೆ ಈಗ. ನಿನ್ನನ್ನೇ ಮದುವೆ ಆಗುದು ಅಂತ ನಾನು ನಿರ್ಣಯ ಮಾಡಿ ಆಗಿದೆ. ನಿರ್ಣಯ ತೀರ್ಮಾನ ಮಾಡಿ. ಈಗ ನಾವು ಹೇಗೆ ಮದುವೆ ಆಗುದು? ಹೇಗೆ ಮದುವೆ ಆಗುವ? ಹೊಸ ರೀತಿಯಲ್ಲಿ ಒಂದು ಮದುವೆ ಆಗ್ಬೇಕು. ಹೇಗೆ ಆಕಾಶದಿಂದ ಹಾರಿ ಮದುವೆ ಆಗುದಾ? ಅಲ್ಲ, ಮತ್ತೆ ಹಾರಿ ಮದುವೆ ಆಗ್ಲಿಕ್ಕೆ ಆಗ್ತದ? ಮತ್ತೆ ನೀರಿನಲ್ಲಿ ಮುಳುಗಿದ್ದ ಹಳತ್ತಾಯ್ತು. ಯಾರು ಇದುವರೆಗೆ ಮದುವೆ ಆಗಿರಬಾರ್ದು ಹಾಗೆ ಆಗಬೇಕು. ಹೇಗೆ ಆಗುದು? ಮೊದಲು ಹ್ಮ್. ಯಾರಲ್ಲೂ ಹೇಳದೆ ಕೇಳದೆ ಹ್ಮ್. ಗಂಟು ಮೂಟೆ ಕಟ್ಕೊಂಡು ಓಡುವ. ಹ. ಒಂದು 4 ಮಕ್ಕಳಾದ್ಮೇಲೆ ಬಂದು ಅಪ್ಪ ಅಮ್ಮನಲ್ಲಿ ಹೇಳಿ ಮದುವೆ ಆಗುವ. ಅಲ್ಲಿವರೆಗೆ ನನ್ನೊಟ್ಟಿಗೆ ಇರ್ತೀಯ ನೀನು? ಮತ್ತೆ ಯಾರು 4 ಮಕ್ಕಳಾಗುವವರೆಗೆ? ಅಲ್ಲ ಹೇಳಿದ್ದು. ಹಣೆ ಬರ ಕೆಟ್ಟವಳೆ ನೀನು. ನನ್ನನ್ನು ನೋಡಿ ಹಾಗೆ ಹೇಳುದ? ಮತ್ತೆ ನಿನ್ನಂತವ್ರು ಇರುವುದರಿಂದಲೇ ಲೋಕ ಹಾಳಾದದ್ದು. ಹೋಗಿ 4 ಮಕ್ಕಳಾದ ಮೇಲೆ ಮದುವೆ ಆಗುವುದು. ಮದುವೆ ಆಗುದಿಲ್ವಾ? ಬಸಂತೆ ಏನಾಡ್ತಿದ್ದೀಯ ಎಂತ ಮಕ್ಕಳನ್ನು ಎತ್ತು ಬಿತ್ತೀಯ ನೀನು? ಏನು ಹಾಗೆಲ್ಲ ಆಗ್ಲಿಕ್ಕೆ ಆಗುದಿಲ್ಲ. ಮತ್ತೆ? ನನಗೂ ಒಳ್ಳೆ ಸಂಸ್ಕಾರ ಹೇಳಿಕೊಟ್ಟಿದ್ದಾರೆ. ನಾವು ಓಡಿ ಹೋಗಿ ಮದುವೆ ಆಗುದು ಬೇಡ, ನಿಧಾನಕ್ಕೆ ನಡ್ಕೊಂಡೇ ಹೋಗಿ ಮದುವೆ ಹೇಗೂ ಆದಿತ್ತು. ನನಗೆ ಒಂದು ಮದುವೆ ಆದ್ರೆ ಆಯ್ತು. ಆಯ್ತು. ಅವಳಲ್ಲಿ ನಾನು ಹೋದ್ಮೇಲೆ ಅವಳಲ್ಲಿ ಮಾತಾಡ್ಬಾರ್ದು. ಆಗುವ. ಆಯ್ತು. ಅಪ್ಪ ಒಂದು ಬಾತುಕೋಳಿ ಹೋಯ್ತು ಈಗ ಆದ್ರೂ ಹಗಲಲ್ಲಿ ನಕ್ಷತ್ರ ಕಾಣ್ಲಿಕ್ಕೆ ಶುರು ಕಾಣ್ತದ? ಏನು ಅವಳಲ್ಲಿ ಮಾತಾಡುದೇನು? ಅವಳಿಗೆ ಅವಳು ಸ್ವಲ್ಪ ಮಾನಸಿಕವಂತಲ್ಲ. ಹೌದಾ? ಒಮ್ಮೆ ಹೋಗ್ಲಿ ಅಂತೇಳಿ ಮಾತಾಡಿದ ಅವಳ ಹತ್ರ. ಈಗ ನನ್ನನ್ನೇ ಪ್ರೀತಿ ಮಾಡುದಲ್ವಾ ನೀವು? ಮತ್ತೆ ನನ್ನನ್ನೇ ಮದುವೆ ಆಗುದಲ್ವಾ? ನೀನೇ ತ್ರಿಲೋಕ ಸುಂದರಿ. ಯಾರಿಗೆ ಮಾನಸಿಕ? ಯಾರಿಗೆ ಮಾನಸಿಕ? ಯಾರಿಗೆ? ಈಗ ಅಂದಾಜು ಆಗ್ತಾ ಉಂಟು. ನನಗೆ ಟಾನ್ ಪುಟ್ಟ ಟಾನ್ 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 ಪುಟ್ಟ. ಬೇಕಾ? ಆಸೆ ಬೇಕಾ ನಿಮ್ಗೆ? ಹಿಂದೇನಿತ್ತು ಚಕ್ರದಾಳ ಭರಿಸುವುದೇ ಆಗುವುದು. ಪೆಟ್ಟು ತಿನ್ನುವ ಕೆಲಸ ಅಲ್ಲ. ಬೇಕಾ? ನೀವು ಯಾಕೆ ಯಾರಿಗೆ? ಇಬ್ಬರನ್ನು ಮದುವೆ ಆಗ್ಬೇಕು. ನೀನು ಅಲ್ಲಿ ಕಲ್ಲಡ್ಕಕ್ಕೆ ಹೋಗು. ಒಳ್ಳೆದು. ನೀನು ಹೇಳುವಂತ ಹಾಗೆ. ಅವಳು ಬೇಕಾ ನಾನು ಬೇಕಾ ನಿನಗೆ? ನೀನು ಕಡಪ ಸ್ವಂತಪುರ. ಯಾರ ನಿನ್ನ ಮಾವನವ? ಇಬ್ಬರನ್ನು ಮದುವೆ ಆಗ್ಬೇಕು. ಆಯ್ತು, ಇಬ್ಬರ ಹೆಂಡಿರ ಮುದ್ದಿನ ಗುಂಡ. ಹೋಗು ಹೋಗು.
ರಾಜರಾಜಾಧೀಶ ಇರುವಂತಹ ಸನಾಮ ದ್ವಾರಕಾವತಿಗೆ ಯಾರೆಂದು ಬಲ್ಲೆ? ಬಲಭದ್ರ ಸ್ವಾಮಿ ಎಂದು ಹಾಗೆಂದುಕೊಳ್ಳಬಹುದು. ಏನು ಹೊರಡು ಬಂದ ಕಾರ್ಯ? ಎಂತದದು ಗೆಜ್ಜೆ ಸದ್ದು? ಏನು ಬಂದಿಯ ತಂಗಿ ಜಾಣೀತರದಿಂದ ಮನದೊಳಗೆ ಏನಿಯುವುದು ಸಾನುರಾಗದಿ ಪೇಳು ನಾನದ ನಡೆಸುವೆ ಮಾನವಂತೆಯೇ ನುಡಿವರ ಸುಭದ್ರ ಹೊಂದಿಸಿಕೊಳ್ತಾ ಇದ್ದೀನಿ. ದ್ವಾರಕಾವತಿಯಲ್ಲಿ 3 ಭದ್ರತೆಗಳು. ಒಂದು ಬಲಭದ್ರ, ಮತ್ತೊಂದು ವಾಸುಭದ್ರ, ಮತ್ತೊಂದು ಸುಭದ್ರ. ಅದರಲ್ಲಿಯೂ ನೀನು ಸದಾಕಾಲ ಸುಭದ್ರಳಾಗಿಯೇ ಇರಬೇಕು. ಈ 2 ಭದ್ರ ಕೋಟೆಯ ಒಳಗಿರುವಂತಹ ಈ ಸುಭದ್ರೆಯ ಬದುಕು ಯಾವತ್ತೂ ಕೂಡ ಭದ್ರವಾಗಿಯೇ ಇರುತ್ತದೆ ಎನ್ನುವ ಕಾರಣದಿಂದಲೇ ಒಂದು ಹಣೆ ಬರ ಸರಿ ಇಲ್ಲದಿದ್ರು ಸರಿ ಮಾಡುವಷ್ಟು ಯೋಗ್ಯತೆ ಉಂಟು ಅಂತ ತೋರಿಸಿಕೊಟ್ಟವು. ಅದಕ್ಕೆ ಹೇಳುವುದಪ್ಪ, ಏನು ತವರು ಮನೆ ಸ್ವಲ್ಪ ಗಟ್ಟಿ ಉಂಟು ಅಂತ ಆದ್ರೆ ಹೆಣ್ಣು ಮಕ್ಕಳಿಗೆ ಯಾವುದಕ್ಕೂ ಕೊರತೆ ಇಲ್ಲ. ಅದು ಹೌದು. ಯಾಕೆ? ನಿನ್ನ ಗಂಡಂದಿರಲ್ಲಿದ್ದಾರೆ ಈಗ ಕಾಮ್ಯಕಾವನದಲ್ಲಿ ಕಾನನವಾಸಿಗಳಾಗಿ ಹೋಗಿದ್ದಾರೆ. ಅದೇ ಪಥವನ್ನು ನೀನು ಅನುಸರಿಸುವುದು ಹೌದು ಅಂತಾದ್ರೆ ಅಲ್ಲಿರ್ಬೇಕಿತ್ತು ಬೇಡುವ. ಹೌದೌದು. ತವರು ಮನೆ ಸ್ವಲ್ಪ ಗಟ್ಟಿ ಉಂಟು. ಆ ಕಾರಣದಿಂದ ತಂಗಿಯಾದಂತ ಸುಭದ್ರೆ, ಮಗುವಾದಂತ ಅಭಿಮನ್ಯು ಕಾನನದಲ್ಲಿ ಇರುವುದು ಬೇಡ, ನಮ್ಮ ಜೊತೆಯಾಗಿರ್ಲಿ ಎನ್ನುವ ಕಾರಣದಿಂದ ಇಲ್ಲಿಗೆ ನಾವು ಬಂದು ಕರ್ಕೊಂಡು ಬಂದು ಸಾಕಿದ್ದೇವೆ. ಹೌದಣ್ಣ. ಅಯ್ಯೋ, ಏನು ಎಷ್ಟು ಕೊಟ್ಟರು ಹೆಣ್ಣು ಮಕ್ಕಳಿಗೆ ಸಾಕಾಗುವುದಿಲ್ಲ ಅಂತ ಹೇಳುವುದು ಇದಕ್ಕೆ. ಯಾಕೆ? ಏನೇ ಅಣ್ಣನಾದಂತ ನನ್ನ ಮುಂಭಾಗದಲ್ಲಿ ಬರುವಾಗ ಒಂದು ನಗುಮುಖದಿಂದ ಬರಬೇಕು. ಪಾದಾಭಿವಂದನೆ ಮಾಡುವಾಗ ನಮಗೆ ಸಂತೋಷ ಆಗಬೇಕು. ಯಾವುದಕ್ಕೂ ಕೊರತೆ ಇಲ್ಲದಂತ ದ್ವಾರಕಾವತಿಯಲ್ಲಿರುವಾಗ ಏನು ಭದ್ರ? ಯಾಕೆ? ಏನಾಯಿತೆ? ಹಿರಿಯಣ್ಣ ನಿನ್ನಲಿ ಒರೆದ ಪೇನೊಂದನು ತರಳಾಕ್ಷಿ ಕನಕಾಗಿಯನ್ನು ಹರುಷದಿ ಎನ್ನಯ ತರಳಗೆ ಈಯುದಲ ಸುಖಕರ ಬಾಳೆಯಪ್ಪಂತೆ ಮಾಡು ಅಣ್ಣ. ಮಗದೊಮ್ಮೆ ಪದದ್ವಯಗಳಿಗೆ ವಂದಿಸಿಕೊಂಡವಳು ನಾನು. ಹೇಳು ಹೇಳು, ಎದ್ದೇಳು. ಸದಾ ಕಾಲ ಇಲ್ಲಿಗೆ ಬರುವಂತಹ ಕಾಲಕ್ಕೆ ನಗು ಮಗವನ್ನ ಹೊತ್ತು ಬರುವವಳು ನಾನು. ಹೌದು. ಈ ಕಾಲಕ್ಕೆ ಕಂದಿದಾನನದಿಂದ ಬರುವರೇ ಬಲವಾದಂತಹ ಒಂದು ಕಾರಣ ಇದೆ ಅಣ್ಣ. ಏನಾಯಿತೆ? ನನ್ನ ಮನೆಯಲ್ಲಾಗುವಂತಹ ಒಂದು ರೀತಿಯಾದಂತಹ ಸನ್ನಿವೇಶಗಳನ್ನ ನಿನ್ನಲ್ಲಿ ಹೇಳಬೇಕೆನ್ನುವ ರೀತಿಯಲ್ಲಿ ಬರುವಂತಹ ಕಾಲಕ್ಕೆ ಯಾವ ಭಾವನೆಯಲ್ಲಿ ಬರಬೇಕೆನ್ನುವ ಹಾಗೆ ನನಗೆ ಅರ್ಥವಾಗದೆ ಹೀಗೆ ಬಂದವಳು ನಾನು. ಅಣ್ಣ, ಅಮೂಲ್ಯವಾದಂತಹ ರತ್ನಗಳೆಲ್ಲವನ್ನೂ ಕೂಡ ನನಗೆ ಕೊಟ್ಟವನು. ಸುಭದ್ರೆಯ ಬದುಕೆನ್ನುವುದು ಭದ್ರವಾಗಬೇಕೆನ್ನುವ ಸಲುವಾಗಿ ಭದ್ರವಾದ ಕೋಟೆಯನ್ನು ನಿರ್ಮಾಣ ಮಾಡುವುದರ ಮುಖೇನವಾಗಿ ಅಲ್ಲಿ ನಾನು ಸ್ಥಿರವಾಗಿ ಉಳಿಯುವ ಹಾಗೆ ಮಾಡಿದವನು. ಆದರೆ ಅಣ್ಣ, ಏನೇ ನಮ್ಮ ಮನೆಯ ಸ್ತ್ರೀ ರತ್ನ ಈಗ ಯಾಕೆ ಆಯ್ತು ಅಂತ ಗೊತ್ತಾಗುದಿಲ್ಲ ನನಗೆ. ಒಂದು ವಿಚಾರವನ್ನು ಹೇಳುವುದು ಬೇಡವೋ ಎನ್ನುವ ಹಾಗಾಗುತ್ತಾ ಇದೆ. ಕೈ ಹಿಚುಕುತ್ತಾ ಇದ್ದಿ, ತಲೆ ಬಿಸಿ ಮಾಡಬೇಡ. ಏನಣ್ಣ? ಅಭಯ ಪ್ರದಾಯಕನಾಗಿದ್ದೇನೆ ಬಲಭದ್ರ. ನಿನ್ನ ಅಭಯ? ನನ್ನ ಅಭಯ ಉಂಟು. ಯಾಕೆ? ಏನಿದ್ರು ಇನ್ನಿಷ್ಟ ತನಕ ಕೃಷ್ಣನ ಬಳಿಗೆ ಹೋದದ್ದು. ಹೌದು. ಅವ ಲೋಕಕ್ಕೆ ದೇವರು. ಆದ್ರೆ ಈ ಬಲಭದ್ರ ಮಾತ್ರ ದೇವಾದಿದೇವ. ಹೌದೌದು. ಅವ ನನಗೆಲ್ವ ಅಡ್ಡ ಬೀಳುದು. ನಾನಿದ್ದೇನೆ, ಚಿಂತೆ ಮಾಡಬೇಡ, ನಾನಿದ್ದೇನೆ, ಹೇಳು. ಅಣ್ಣ, ಮಗನೀಗ ಪ್ರಾಯ ಸಮರ್ಥನಾಗಿದ್ದಾನೆ. ಯಾರು? ನನ್ನ ಮಗ ಅಭಿಮನ್ಯು. ಹೌದು. ಒಳ್ಳೆ ವಿಷಯ. ಅವನಿಗೊಂದು ಮದುವೆಯನ್ನು ಮಾಡಬೇಕೆನ್ನುವ ಸಲುವಾಗಿ ನಾನು ಹೀಗೆ ಬಂದದ್ದು. ಅಷ್ಟಕ್ಕೆ ತಲೆ ಬಿಸಿ. ಎಲ್ಲಿ? ಬಲಭದ್ರನ ಮುಂಭಾಗದಲ್ಲಿ. ಹೌದು. ಅದೇ ವಿಷಯ ಅಲ್ವಾ? ಹೌದೌದು, ಅದೇ ವಿಷಯ. ನಾಳೆ ಬೆಳಿಗಾಗುವಾಗ ನೋಡು, ಏನು ಎಷ್ಟು ಮಂದಿ ಹೆಣ್ಣು ಮಕ್ಕಳು ಸಾಲು ನಿಲ್ತಾರೆ ನೋಡು. ವ್ಯವಸ್ಥೆ ನಾನು ಮಾಡ್ತೇನೆ. ನಿಲ್ಲು ನಿಲ್ಲು ನಿಲ್ಲು. ಈಗ ಎಲ್ಲಿಂದೆಲ್ಲ ಹೆಣ್ಣನ್ನ ಹುಡುಕಿಕೊಂಡು ಬರುವ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲಿರುವಂತಹ ಕನ್ಯಾರತ್ನ ಒಂದು ಅಮೂಲ್ಯವಾಗಿರುವಂತಹ ಕಾಲಕ್ಕೆ ಆ ರತ್ನವನ್ನೇ ಬಯಸಿ ಬಂದವಳು ನಾನೀಗ. ಮನೆಯಲ್ಲಿ ಯಾರಪ್ಪ ಕೆಲಸದವರು ಅಂತ ಆಗ್ಲಿಕ್ಕಿಲ್ಲಪ್ಪ. ಕೆಲಸದವರನ್ನೆಲ್ಲ ಬಯಸಲಿಕ್ಕಿಲ್ಲ ಅಣ್ಣ. ಯಾರು ಅಂತ ಬೇಡುವ? ಈಗ ನಾನು ಹೋಗಿ ಸುಭದ್ರೆಯ ಮಗನಿಗೆ ಕೆಲಸದವರ ಮಗಳನ್ನ ಕೊಡುವುದನ್ನು ಅದೇ ನಾನು ಯಾಕೆ ನನ್ನ ತಂಗಿಗೆ ತಲೆ ಕೆಟ್ಟಿದ್ದು ಅಂತ ಯೋಚನೆ ಮಾಡು. ನನ್ನ ತಲೆ ಕೆಟ್ಟು ನಾನು ಮಾತನಾಡುವುದಲ್ಲ. ಮತ್ತೇನು? ನಾನು ಹೇಳುವುದು ಹೇಗೆ ಅಂದ್ರೆ, ಹೇಗೆ? ನಿನ್ನ ಮಗಳಿದ್ದಾಳಲ್ಲ, ನನ್ನ ಮಗಳು ಕನಕಾಂಗಿ. ಹೌದು. ಸಣ್ಣ ಪ್ರಾಯದ ಹುಡುಗಿ, ಸಣ್ಣ ಬೆಳೆಯುತ್ತಾ ಇದ್ದಾಳೆ.
ಅವಳು ಬೆಳೆದಾಗಿದೆ, ನಿನಗಿನ್ನೂ ಗೊತ್ತಾಗ್ಲಿಲ್ಲ ಅಷ್ಟೇ. ನೀನು ಮಧ್ಯಾಹ್ನದ ಮೇಲೆ ಸರಿ ಇರುವುದಿಲ್ಲವೇ? ನಿನಗೆ ತಲೆ ಸರಿ ಇಲ್ಲ. ಅದು ಹೇಗೆ ಹಾಗೆ ಆಗುತ್ತದೆ ನೋಡು. ಏನು? ಹೆಣ್ಣು ಬೆಳೆದ ಮೇಲೆ ಮನೆತನ ಸ್ವಲ್ಪ ಗಟ್ಟಿ ಉಂಟು ಅಂತಾದ್ರೆ ಮಕ್ಕಳಿಗೆ ಯಾವುದಕ್ಕೂ ಕೊರತೆ ಇಲ್ಲ. ಹೌದೌದು. ತಿನ್ನು ಮಗು ತಿನ್ನು ಮಗು ತಿನ್ನು ಮಗು. ಸಣ್ಣ ಪ್ರಾಯದಲ್ಲಿ ಸ್ವಲ್ಪ ಬೆಳೆದು ಬರ್ತಾರೆ, ಆಗ ಅದು ಬೆಳೆಯಿತು ಅಂತ ಹೇಳು. ಸಣ್ಣ ಪ್ರಾಯವೇ ಅಣ್ಣ, ಸಣ್ಣ ಪ್ರಾಯ ಅಲ್ಲ, ಅವಳಿಗೂ ಮದುವೆ ಪ್ರಾಯ ಆಗಿದೆ. ಅದಕ್ಕೆ ನಾನು ವ್ಯವಸ್ಥೆ ಮಾಡಿ ಅಂತ ತಲೆ ಬಿಸಿ ಬೇಡ ಮಾಡಿ. ಬೇಡ, ನೀನು ವ್ಯವಸ್ಥೆ ಮಾಡುವುದೇ ಬೇಡ, ನಾನು ವ್ಯವಸ್ಥೆ ಮಾಡಿಕೊಂಡೇ ಬಂದಿದ್ದೇನೆ. ನಿನಗೆ ಅತ್ತೆಗೆ ಇದೆಲ್ಲ ಯಾರು ವಹಿಸಿ ನಾನು ಕೊಟ್ಟದ್ದು ನಿನಗೆ? ಅವಳಿಗೊಂದು ಅತ್ತೆಯಾಗಬೇಕು ಅಂತೇಳಿ ಬಂದದ್ದು. ಅದು ನೀನು ಆಗದಿದ್ದು ಅತ್ತೆ. ಇಲ್ಲ, ನಾನು ಆ ರೀತಿ ಅಲ್ಲ, ಅತ್ತೆಯಾಗಿ ಸ್ಥಿರವಾಗಿ ಇರಬೇಕು ನಾನು. ಅಯ್ಯೋ, ನನ್ನ ತಂಗಿ ಆದ್ಮೇಲೆ ಅತ್ತೆ. ಅಣ್ಣ, ಹ. ನಿನಗೆ ಹೇಗೆ ಹೇಳಬೇಕು? ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಡಬೇಕು. ಮತ್ತು ಕಾನನದೊಳಗೀಗ ಗೀತಕ್ಕೆ ಜೊತೆಯನ್ನು ಕೊಡೆನು ಮಾನವಕನು ಗುಣ ಹೇಳು ಗೌರವದಿಂದ ಗಾನನ ವಿಷಯ ನೀಡುವೆನು. ತಿರುಗಿಸಿ ಬಾರಿಸ್ಲಿಕ್ಕೆ ಉಂಟು ನಿನಗೆ. ಅದನ್ನು ಸರಿ ಹೀಗೆ ಅಣ್ಣ. ಸಾರಿ ಹೇಳಲಿಕ್ಕೆ ನನಗೆ ನೀನು ಹೇಳಿಕೊಡುವುದ? ಮಧ್ಯಾಹ್ನದ ನಂತರ ಬಲಭದ್ರ ಬೇರೆ ಅಂತ ಪ್ರಚಾರ ಉಂಟು, ಬೆಳಗ್ಗೆ ಸರಿ ಇದ್ದಾನೆ ಬಲಭದ್ರ. ಹೌದೌದು. ಈ ಮಾತನ್ನು ಈಗಲ್ಲ ನೀನು ಹೇಳಬೇಕಾದದ್ದು, ಮತ್ತೆ ಮಧ್ಯಾಹ್ನದ ನಂತರ ಬಂದು ಹೇಳಬೇಕಿತ್ತು. ಅದ್ಯಾಕೆ? ಇನ್ನ ಚೆನ್ನಾಗೆ ಬಾರಿಸ್ತಿದ್ದೆ. ಈಗ ನಾನು ಹೇಳಬಾರದ ಮಾತೇನು ಹೇಳಿದ್ದೇನಣ್ಣ? ಯಾರಲ್ಲಿ ಯಾವ ಸಂಬಂಧ ಅಂತ ಬೇಡುವ, ಸರಸಕ್ಕೆ ಸಮರಕ್ಕೆ ಸಂಬಂಧಕ್ಕೆ ಒಂದು ಸಮಾನತೆ ಅಂತ ಬೇಕು. ಇದೆ. ಈಗ ನಿನ್ನ ಕುಟುಂಬಕ್ಕೆ ನನ್ನ ಮಗಳನ್ನು ಕೊಟ್ಟೆ ಅಂತ ಆದ್ರೆ ಹ. ನಿನ್ನ ಕುಟುಂಬದ್ದೇ ಅಲ್ವ ಅವಸ್ಥೆ ನನಗೆ ಬರುವುದು. ಕಾಡಿನಲ್ಲಿ ವಾಸ, ತರಗೆಲ್ಲ ತಿಂದುಕೊಂಡು ಅಯ್ಯೋ ಗಡ್ಡೆ ಗೆಣಸುಗಳನ್ನು ಬಾಯಿ ಮುಚ್ಚಿ ಹೋದ್ರೆ ಲೇಸು ಚುಟುಕಲ್ಲಿ ಮುಗಿಸ್ತಾ ಇದ್ದೇನೆ, ಇಲ್ಲದೆ ಉದ್ದ ಮಾಡಿ. ಅಣ್ಣ, ಈಗ ನೀನು ಮದುವೆ ಮಾಡಿ ಕೊಡುವುದಿಲ್ವಾ? ನನ್ನ ಮಗಳಿಗೆ ನಾನು ಬೇರೆ ಮದುವೆ ಮಾಡ್ತೇನೆ, ನೀನು ಹೆಣ್ಣನ್ನು ಕೊಡುವುದಿಲ್ವಾ? ನಿನ್ನ ಮಗನಿಗೆ ಕೊಡುದಿಲ್ಲ ನಾನು. ಯಾಕೆ ನನ್ನ ಮಗ ಅಂತ ಹೇಳಿದ್ರೆ ಏನು ನಿನಗೆ ಹಾಗೆ? ನಿನಗೆ ತಲೆ ಸರಿ ಇಲ್ಲ. ಏನು? ನಮ್ಮದೊಂದು ಯೋಚನೆ ಬೇರೆ ಆಗಿ ಹೋಗಿ. ಅದೇನದು ಯೋಚನೆ ಬೇರೆ? ನಾನೊಂದು ಹೇಳ, ಏನು? ನೀನು ಹೀಗಿರ್ಬೇಕಾದವಳಲ್ಲ, ಮತ್ತೆ ಯಾರ ಕೈ ಹಿಡಿಯಬೇಕಾದವಳು. ದಟ್ಟ ದಾರಿದ್ರ್ಯವನ್ನು ಹೊಂದಿ ಆ ದರಿದ್ರದವರಿಗೆ ಕೈ ಹಿಡಿದು ಹೋದಿ. ಅದು ಒಂದು ನಿಮ್ಮದೊಂದು ಪ್ರೇಮ ಪ್ರಕರಣ, ಲೋಕಕ್ಕೊಂದು ಪಾಠ. ಪ್ರೇಮ ಮಾಡಿ ಪ್ರೀತಿ ಮಾಡಿದ್ರ ಮೇಲೆ ಓಡಿ ಹೋಗಬೇಕು. ಇನ್ನು ನಿಮ್ಮನ್ನು ಅನುಸರಿಸಿ ಹೋಗುವವರ ತಲೆಬೆಸಿ ಆ ಹೆಣ್ಣು ಹೊತ್ತ ಮನೆತನಕ್ಕೆ ಗೊತ್ತು. ಮನೆಯಲ್ಲಿ ಅಣ್ಣ ಸರಿ ಇಲ್ಲದಿದ್ರೆ ಮತ್ತಿನ್ನೇನು ಮಾಡಬೇಕು? ಮಧ್ಯಾಹ್ನದವರೆಗೆ ಒಂದು ರೀತಿಯಲ್ಲಿ, ಮಧ್ಯಾಹ್ನದ ಮೇಲೆ ಇನ್ನೊಂದು ರೀತಿಯಲ್ಲಿ, ಮತ್ತಿನ್ನೇನು ಮಾಡಬೇಕು? ಬಿಡು, ನಿನಗೆ ಪಾಂಡವರಿಗೆ ನಾನು ಒಪ್ಪಿಕೊಂಡದ್ದು. ಮತ್ತೆ ಯಾರ ಕೈ ಹಿಡಿಬೇಕಿತ್ತು ನೀನು? ಕುರುರಾಯನ ಕೈ ಹಿಡಿಯಬೇಕಿತ್ತು. ಹಸ್ತಿನಾವತಿಯ ಭೂಪತಿಯ ವಾಮಭಾಗದಲ್ಲಿ ಅಲಂಕರಿಸಬೇಕಾದವಳು ಕಾಡಿನಲ್ಲಿ ತಿರುಗುವ ಸ್ಥಿತಿಗೆ ಬಂತು. ಅದೇ ರೀತಿ ನನ್ನ ಮಗಳ ಜೀವನ ಆಗಬೇಕು ಅಂತ ಭಾವಿಸ್ತೀಯೋ? ನಡೆ 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 ನೀನು. ಅಣ್ಣ, ನೀನು ಕೊಡುವುದಿಲ್ವಾ? ನೀನು 100 ಮಾತಿ ಕೊಡುವುದಿಲ್ಲ. 100 ಅಲ್ಲ 200 ಮಾತು ಕೇಳ್ತೇನೆ, ಕೊಡುವುದಿಲ್ವಾ ನೀನು? ಕೌರವನ ಮಗ ಲಕ್ಷಣ ಇದ್ದಾನೆ, ಲಕ್ಷಣವಾಗಿದ್ದಾನೆ, ಅವನಿಗೆ ಕೊಡುದು ನಾನು. ಈಗ ನೀನು ಲಕ್ಷಣನಿಗೆ ಮದುವೆ ಮಾಡಿ ಕೊಡ್ತೇನೆ ಎನ್ನುವ ಹಾಗೆ ಹೇಳುವುದ ನೀನು? ಏನು ನಿನ್ನ ಲಕ್ಷಣ ಏನು ಬದಲಾದದ್ದು? ಹಾಗೆ ನಾನು ಅಣ್ಣ ಎನ್ನುವಂತಹ ಮಮಕಾರದಿಂದ, ಒಂದು ಪ್ರೀತಿಯಿಂದ, ವಿಶ್ವಾಸದಿಂದ ಕೇಳಬೇಕೆನ್ನುವ ಹಾಗೆ ಬಂದವಳು. ಅದನ್ನು ಉಳಿಸಿಕೊಂಡು ನೀನು ಕೊಡ್ತೆ ಅಂತೇಳಿ ಹೇಳಿದ್ರೆ ನಾನು ಇಲ್ಲಿಂದ ಹೋದೇನು. ನೀನು ಕೊಡುವುದಿಲ್ಲ ಅಂತೇಳಿ ಕಾಡಾಕಾಡಿಯಾಗಿ ಹೇಳ್ತೆ ಅಂತಾಗಿದ್ರೆ ನಾನು ಏನು ಮಾಡ್ತೇನೆ ಎನ್ನುವ ಹಾಗೆ ನನಗೆ ಗೊತ್ತಿಲ್ಲ. ಹೆಣ್ಣು ಮಕ್ಕಳು ಎಷ್ಟು ಬೊಬ್ಬೆ ಆಡಿದಾರೆ, ಇವುಗಳ ಬೊಬ್ಬೆ ಎಲ್ಲಿಗೆ ನಾಟಿತು ಅಂತ ಬೇಡ. ಅಣ್ಣ, ನೀನು ಸುಮ್ಮನೆ ನನ್ನನ್ನು ಕೆಣಕಬೇಡ ನೀನೀಗ. ಹಾಗೆ ಎಷ್ಟಾದ್ರೂ ನಮ್ಮ ತಂಗಿ ಅಲ್ವ, ನಮ್ಮ ತಂಗಿರುವಂತಹ ಮಮಕಾರದಿಂದ ನೀನು ಹೀಗೆ ಮಾತಾಡ್ತೇನೆ. ನೀನು ಹಾರಾಡಿದ್ರೆ ಎಷ್ಟು ಹಾರಾಡಿ ಅವಳು, ಇಷ್ಟೇ ಸಣ್ಣ ಪ್ರಾಯದಲ್ಲಿ ಇಷ್ಟೇ ಅಲ್ವಾ ಲಂಗ ತೊಟ್ಟುಕೊಂಡು ತಿರುಗಾಡ್ತಿದ್ದ. ಒಂದು ಸರಿಯಾಗಿ ಹೇಳ್ತೇನೆ ಕೇಳು, ನೀನು ನನ್ನ ಮಗನಿಗೆ ನಿನ್ನ ಮಗಳನ್ನ ಕೊಡ್ಲಿಲ್ಲ ಅಂತ ಆಗಿದ್ರೆ ನಾನು ಮತ್ತೆ ಸುಭದ್ರೆಯಾಗಿರುವುದಿಲ್ಲ. ಅದು ನೀನು ಆಗಿರಬಾರ್ದಿತ್ತು, ನಮ್ಮ ದಯದಿಂದ ಆಗಿದ್ದಿ. ಇವರಿಗೆ ಹೇಗೆ ಹೇಳಿದ್ರು ಕೂಡ ಅರ್ಥ ಆಗುದಿಲ್ಲ. ನಾನು ಸಮಯ ಮೀರಿ ಬಂದಿದ್ದೇನಾ? ಇಲ್ಲ, ಸಮಯ ಸರಿಯೂ ಉಂಟು. ಆದ್ರೆ ಯಾಕೆ ಇವತ್ತು ಬೆಳಿಗ್ಗೆ ಹೇಗೆ ಮಾಡ್ತಾ ಇದ್ದಾನೆ ಅವನು? ಅಣ್ಣ, ಒಂದು ಪ್ರೀತಿಯಲ್ಲಿ ಕೇಳ್ತೇನೆ, ಕೊಡಬೇಕು. ನೀನು ಪ್ರೀತಿಯಿಂದ ಕೇಳು, ಭೀತಿಯಿಂದ ಕೇಳು, ನಮ್ಮದು ಉತ್ತರ ಅದು. ಹಾಗಿದ್ರೆ ಕೊಡುವುದಿಲ್ಲ ನೀನು. ನನ್ನ ಕಡೆಯ ಮಾತನ್ನ ಕೇಳಿಕೊ ನೀನು. ಏನು ಸ್ವರ ಇದು ಇರುವುದೇನು? ನನ್ನ ಸೆರಗಿನಲ್ಲಿ ಗಂಟು ಹಾಕುತ್ತಾ ಇದ್ದೇನೆ. ನಿನ್ನ ಮಗಳನ್ನ ನನ್ನ ಮಗನಿಗೆ ನಾನು ಕೊಟ್ಟು ಮದುವೆ ಮಾಡದೆ ಹೊರತು ಈ ಸೆರಗಿನ ಗಂಟನ್ನ ನಾನು ಬಿಚ್ಚುವುದಿಲ್ಲ. ನಿನ್ನ ಸೆರಗಿನಲ್ಲೂ ಗಂಟು ಹಾಕಿಕೊ. ನಿನ್ನ ಮಗಳನ್ನ ನಾನು ನನ್ನ ಮಗನಿಗೆ ಹೇಗಾದ್ರೂ ಮದುವೆ ಮಾಡಿಸದೇ ಇದ್ದರೆ ನಾನು ಸುಭದ್ರೆಯಲ್ಲ, ನಿನ್ನ ತಂಗಿಯಲ್ಲ. ನನಗೂ ಮಾತಾಡ್ಲಿಕ್ಕೆ ಬರ್ತದೆ ಇಲ್ಲಿ. ಏನಾಯ್ತು?
ಆಯ್ತು ಅಂತೆಲ್ಲ. ಒಂದು 10 ವಯಸ್ಸದ್ದು ನಾನು ಯಾವುದು ಕೊಡ್ತಿದ್ದೆ. ಬಿಡುವ, ಎಂತದ್ದು ಮಾತಾಡಿದವಳು, ಸೆರಗಿನಲ್ಲಿ ಗಂಟಿಕ್ಕಿಕು. ಹೆಣ್ಣು ಮಕ್ಕಳನ್ನು ನಂಬಲಿಕ್ಕೆ ಆಗುದಿಲ್ಲ ಸ್ವಾಮಿ. ಏನಾದ್ರೂ ಮಾಡಿಯಾರು. ಅದಕ್ಕೆ ಬೇಕಾಗಿ ಒಳ್ಳೆಯ ಒಂದು ಯೋಚನೆಯನ್ನು ಮಾಡಿದ್ದೇನೆ. ಹೇಗೆ ಆದಷ್ಟು ಶೀಘ್ರದಲ್ಲಿ ನನ್ನ ಮಗಳಾದ ಕನಕಾಂಗೆ ಕಲ್ಯಾಣ ಆಗಲೇಬೇಕು. ಅದಕ್ಕೆ ಬೇಕಾಗಿ ಕೌರವನಿಗೊಂದು ಓಲೆಯನ್ನು ಬರೆದು ಕಳಿಸ್ತಾ ಇದ್ದೇನೆ. ಷಷ್ಠಿಗೆ ಬಂದ್ರೆ ಒಳ್ಳೆಯದು, ಷಷ್ಠಿ ತಪ್ಪಿದೆ ದಶಮಿಗಾದ್ರೂ ಬರಬೇಕು ಅಂತ. ಹರಿಯೇ ಎನ್ನಣ್ಣ ನೀರದಿಂದ ಪೇಳಲು ಹೊರೆಯೇ ಕಿರಿಯಣ್ಣ ಚಂದಿರಾನನೆ ಬಾರೆ ಬಾತಂಗಿ ಮನದೊಳಗೆ ಬೇಸರ ಹೊಂದಿರುವುದೆಂದೇನು ಸೊಣ್ಣಾಗಿ ಮಂದಿರದಿ ಯಾರೇನು ನುಡಿದರು ನಂದ ನನುಗುದಲಿಗದೆ ಬೇಳೆ ಬಂದ ಪರಿಭವ ವರ್ಣೆ ಪಾಲಿಗೆ ಬರಿದೆ ಬರದಳು ನುಡಿಯುವುದೆಲ್ಲವ ಚಂದಿರಾನನೇ. ವೇಗವಾಗಿ ಬಂದರೂ ಮುಖದಲ್ಲಿ ಯಾವುದೋ ಒಂದು ದುಃಖದ ಭಾವ. ನಿನ್ನ ಉತ್ಕರ್ಷಕ್ಕೆ ಸದಾ ನಾನು ಹಂಬಲಿಸುವವ, ನಿನ್ನ ಬದುಕಿನ ಬಂಧುರಕ್ತೆಗೆ ಬೇಕಾಗಿಯೇ ಕಾತರನಾಗಿರುವವ ನನ್ನ ಮುದ್ದಿನ ತಂಗಿ ನೀನು. ಯಾಕಮ್ಮ ನಿನಗೆ ವ್ಯಥೆ? ಏನ ನುಡಿಯಲಿ ಎನ್ನ ಕಿರಿಯಣ್ಣ ಎನ್ನಡುಗ ನಿಂದಿಲಿ ಜಾಳಿ ಕನಕಾಗಿಯನು ಹಿರಿಯಣ್ಣ ನೀನು ಪಾಲಿಸೆನುತ್ತ ಹಲಧರ ಕನಲಿ ಕಾರುಣ್ಯದೊಳಗಿಯ ಈ ನರಿಗೆ ಕೊಡೆ ಸುತೆಯನೆಂದನು ದಾನವಾತಕ ನೀನೇ ರಕ್ಷಿಸು. ಏನ ನುಡಿಯಲಿ ಅಣ್ಣ ತಂಗಿ, ಇಲ್ಲಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಬಲಭದ್ರನ ಬಳಿಗೆ ಹೋಗಿ ಬಂದವಳು ನಾನು. ಹೌದಯ್ಯ? ಹೌದಣ್ಣ. ಯಾಕೆ ಮಗಳೇ? ಒಂದು ವಿಚಾರವನ್ನ ಹೇಳುವುದಕ್ಕೆ ಹೋದವಳಣ್ಣ. ಅಭಿಮನ್ಯು ಕುಮಾರನಿಗೆ ನಿನ್ನ ಮಗಳಾದಂತಹ ಕನಕಾಂಗಿಯನ್ನು ಕೊಟ್ಟು ಮದುವೆ ಮಾಡಬೇಕು. ಆ ಆಲೋಚನೆಯನ್ನು ನಾನು ಮಾಡಿಕೊಂಡಿದ್ದೇನೆ. ಅದಕ್ಕೊಂದು ಸಮ್ಮತಿಯನ್ನು ಕೊಟ್ಟು ಮಗಳನ್ನ ಕೊಡಬೇಕು ಎನ್ನುವ ಹಾಗಾಡಿದೆ. ಏನಾಡಿದ? ಆ ಕಾಲಕ್ಕೆ ಅವನು ಹೇಳಿದೇನು ಗೊತ್ತೇ? ಏನಮ್ಮ? ಕಾಡಿನಲ್ಲಿ ತಿರುಗುವಂತಹವರು ನೀವು, ತರಗೆಲೆಯನ್ನ ತಿನ್ನುವಂತಹವರು ನೀವು. ಇಂಥ ಬೇಡು ಭಿಕ್ಷಕರಿಗೆ ನಾನು ಮಗಳನ್ನ ಕೊಟ್ಟೆ ಅಂತಾದ್ರೆ ಅವಳು ಕೂಡ ಅದೇ ದಾರಿಯಲ್ಲಿ ಸಾಗಬೇಕಾಗುತ್ತದೆ. ನನ್ನಿಂದ ಕೊಡುವುದಕ್ಕಾಗುವುದಿಲ್ಲ ಎನ್ನುವ ಹಾಗೆ ಕಡ್ಡಿ ಮುರಿದ ಹಾಗೆ ಮಾತನಾಡಿದ್ದಾನೆ. ತಂಗಿ ಅಣ್ಣ, ನನ್ನನ್ನ ನೀನೇ ಕಾಪಾಡಬೇಕು ತಂಗಿ. ಮನದೊಳಗೆ ಬರುಗದಿರು ಪೇಳುವೆನು ಶುಭಬಹುದು ಮುಂದಕ್ಕೆ ತರಳ ಸಹ ತೆರಳುವುದು ನೀನಿನ್ನು ಅರಸನಲ್ಲಿಗೆ ಹೋಗುತ್ತಾ ಅವನಲ್ಲಿ ಹೊರೆಯಲಿ ವಾರ್ತೆಯನು ಮುಂದಕ್ಕೆ ತರಳೆ ದೊರೆವಳು ಎನ್ನುತ್ತಾ ಗ್ರಹ ನಿರತ ನಿಮಗಿದೆ ಧೈರ್ಯದೊಳಗಿರು. ಅಭಿಮನ್ಯು ಕುಮಾರನಿಗೆ ಕನಕಾಂಗಿಯನ್ನು ಕೊಟ್ಟು ಮದುವೆ ಮಾಡುವುದಿಲ್ಲ. ಹೌದು. ಪ್ರಾಯಶಃ ನೀ ಮಧ್ಯಾಹ್ನದ ಬಳಿಕ ಹೋದೆಯ ಅಂತ. ಇಲ್ಲ ಅಣ್ಣ, ಬೆಳಿಗ್ಗೆಯೇ ಹೋದದ್ದು ನಾನು. ಆದ್ರೂ ಈ ರೀತಿ ಆಡಿದಿನಿ. ಅವನು ಯಾಕೆ ಹಾಗೆ ಆಡ್ತಾನೆ ಅಂತ ಗೊತ್ತಾಗುದಿಲ್ಲ. ತಂಗಿ, ಅವನಿಂದ ಕೊಡುವುದಕ್ಕಾಗುವುದಿಲ್ಲ, ನಾನಾದರೂ ಮುಂದೆ ನಿಂತು ಮದುವೆ ಮಾಡುತ್ತೇನೆ ಎನ್ನುವಂತಹ ವಿಶ್ವಾಸದಿಂದ ಇಲ್ಲಿವರೆಗೆ ಬಂದವಳಲ್ವೇ ನೀನು? ಮದುವೆ ಮಾಡಿಸಬೇಕಣ್ಣ. ನಾನು ನಿನಗೊಂದು ದಾರಿ ತೋರಿಸ್ತೇನೆ. ಹೇಗೆ? ನೀ ಕಾಮ್ಯಕಾವನದೆಡೆಗೆ ಹೋಗು. ಅರ್ಥವಾಯ್ತಣ್ಣ. ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಅವನು ಹಾಗೆ ಹೇಳಿದ್ದಾನೆ, ನೀವು ಬೇಡು ಭಿಕ್ಷುಕರ ಹಾಗಿದ್ದೀರಾ ಅಂತ ಹೇಳಿ. ಇಲ್ಲಿ ಬಂದದಕ್ಕೆ ನೀನು ಕಾಡಿಗೆ ಹೋಗು, ನಿಮಗೇನು ಸಾಕುವುದಕ್ಕೆ ಕಷ್ಟ ಆಯ್ತಾ? ನೀವೊಂದು ಆಯ್ತು, ನಾನು ಹೋಗುತ್ತೇನಣ್ಣ. ಹೋಗಿ ಕಾಡಿನಲ್ಲಿ ಜೀವನ ಕಳೆಯಬೇಕು ಅಂತಲ್ಲ ನಿಮ್ಮ ಮಾತು. ಅದಕ್ಕೆ ಹೇಳುವುದು ನಿಮಗೆ ಅವಸರದ ಬುದ್ಧಿ. ಏನು? ಆಡಿದ ತಕ್ಷಣ ನಿನ್ನನ್ನು ಕಾಡು ಪಾಲು ಮಾಡಬೇಕೆನ್ನುವಂತಹ ಭಾವನೆಯಿಂದ ಆಡಿದ್ದೇನು ಹಾಗೆ ಸ್ಪಷ್ಟಪಡಿಸಿಕೊಡಬೇಕು ಬೇಡೋ ನೀನು. ಕಾಮ್ಯಕಾವನದೆಡೆಗೆ ಹೋಗು, ಎಲ್ಲವೂ ಶುಭಬಹುದು. ಶುಭವಾಗುತ್ತೆ. ಆ ಕಡೆಗೆ ನೀನು ಹೋದ್ರೆ ಮಾತ್ರ ಕಲ್ಯಾಣ ಆಗುತ್ತದೆ. ಹೌದಾ? ಹಾಗಾಗಿ ನಾನು ನಿನಗೆ ಸಹಕರಿಸುವುದಿಲ್ಲ ಅಂತ ಆಡಿದ್ದಲ್ಲ. ಅಲ್ಲಿಗೆ ಹೋದ್ರೆ ಎಲ್ಲವೂ ಸುಗಮವಾಗುತ್ತದಮ್ಮ. ಅಂದ್ರೆ ನಿನ್ನ ಮಾತಿನ ಒಳಗೆ ಯಾವುದೋ ಒಂದು ಅರ್ಥ ಉಂಟು. ಇದೆ. ಹೋಗ್ತಿದ್ದಾನೆ, ಖಂಡಿತವನಿಗೆ ಕರೆದುಕೊಂಡು ಹೋಗು, ಆದೀತ. ಎಲ್ಲವೂ ಸುಸಾಂಗವಾಗಿ ನೆರವೇರ್ತದೆ. ಈಗಲೇ ಹೊರಟು. ಮುಂದೆ ನಡೆಯುವ ಹೇಳಲೇನದೋ
ಮೆಚ್ಚಿಸಿ ವರದ ನುಡಿದ ಹಿಡಿಂಬಿಯಾತ್ಮಜ ಭೀಮಸೇನನ ಮಗನಾದ ಕಾರಣದಿಂದ ಭೌಮಸೇನಿ, ಹಿಡಿಂಬೆಯ ಸುಕುಮಾರನಾದ ಕಾರಣದಿಂದ ಹಿಡಿಂಬಿ, ಘಟೋತ್ಕಜ ಎನ್ನುವ ಹಾಗೆ ನಮ್ಮ ಹೆಸರು. ಪಾತ್ರೆಯೋಪಾದಿಯಲ್ಲಿ ತಲೆ, ಉತ್ಕಟವಾದಂತಹ ನೇರವಾಗಿ ಮೇಲ್ಮುಖವಾದಂತಹ ಕೂದಲನ್ನು ಹೊಂದಿದ ಕಾರಣ ಘಟೋತ್ಕಜ. ಹಿಂದೆ ಚಂದ್ರವಂಶದಲ್ಲಿ ಹುಟ್ಟಿದಂತಹ ಪಾಂಡವರು ನಮ್ಮದಾದಂತಹ ಹಿಡಿಂಬಾವನ ಬಂದು ಪ್ರವೇಶ ಮಾಡುವಂತಹ ಸಂದರ್ಭ ಒದಗಿತು. ಅಂತಹ ಸಂದರ್ಭದಲ್ಲಿ ಮಧ್ಯಮ ಪಾಂಡವನಾದಂತಹ ಭೀಮಸೇನನನ್ನು ಕಂಡಂತಹ ನಮ್ಮ ಅಮ್ಮನಿಗೆ ಪ್ರೇಮಾಂಕುರವಾಯಿತು. ಗುರು ಹಿರಿಯರ ಆದೇಶದಂತೆ ಮದುವೆಯೂ ನಡೆದು ಹೋಯಿತು. ಆ ಮೂಲಕ ನಾನು ಹುಟ್ಟಿಕೊಂಡೆ. ಹುಟ್ಟಿದ ಕ್ಷಣವೇ ಅಜೇರಾಗಿ ಬೆಳೆದೆ. ಅಷ್ಟು ಮಾತ್ರವಲ್ಲ, ಅಸುರರು ಕಲಿಯಬಹುಬೇಕಾಗಿದ್ದಂತಹ ಎಲ್ಲ ಮಾಯಾ ವಿದ್ಯೆಗಳು ಅನಿರೀಕ್ಷಿತವಾಗಿ ನನಗೆ ಕರಗತವಾಯಿತು. ಈ ಹಿಡಿಂಬಾ ವನದಲ್ಲಿ ಸ್ವಚ್ಛಂದವಾಗಿ ವಿಹರಿಸುತ್ತಾ ಇದ್ದೇನೆ. ಏನದು ಏನದು ಏನಿದ ಚರಿ ಕನ್ನಡದಿ ಈ ಹಿಡಿಂಬಾವನಕ್ಕೆ ತಲೆ ಹಾಕಿ ಯಾವ ಮಾನವರು ಮಲಗುವುದಿಲ್ಲ. ಘಟೋತ್ಕಜನ ಭಯ ಇಡೀ ಪ್ರಪಂಚಕ್ಕೆ ಇದೆ. ಆದರೆ ಇದೇನು ಅನಿರೀಕ್ಷಿತ. ಹುಲು ಮಾನವರು ಯಾರು ನಮ್ಮದಾದಂತಹ ಅರಣ್ಯವನ್ನು ಪ್ರವೇಶ ಮಾಡಿದ್ದಾರೆ ಎನ್ನುವ ಹಾಗೆ ನನಗೆ ತಿಳಿದು ಬಂದಿದೆ. ಸರಿಯಾದಂತಹ ಶಿಕ್ಷೆ ಆಗಬೇಕು. ಮುಂದೆ ನಿನ್ನನ್ನು ಕೊಂದು ನಿನ್ನ ರಕ್ತವನ್ನು ಭೂಮಿಗೆ ಉಣಬಡಿಸ್ತೇನೆ. ಘಟೋತ್ಕಜನಾದಂತಹ ನನ್ನ ಆಳ್ವಿಕೆಯಲ್ಲಿದೆ. ಎಲ್ಲ ಮಾನವರೇ ಈ ಕಾಡಿಗೆ ಬರ್ತಾರೆ. ಕೆಲವರೆಲ್ಲ ನಾಡಿನಲ್ಲಿ ಬೇಡದ್ದು ಮಾಡಿ ಕಾಡಿಗೆ ಬರುವುದು, ಮತ್ತೆ ಇಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಬಹುದು. ಇಂತಹದೇ ಅದೆಷ್ಟೋ ಪ್ರಕರಣ ನಡೆದು ಹೋಗಿದೆ. ಮತ್ತೆ ನಮಗೆ ವಾಸನೆ ಸಹಿಸುವುದಕ್ಕೆ ಸಾಧ್ಯವಾಗದೆ ನಾವು ಮತ್ತೆ ಸಂಸ್ಕಾರ ಮಾಡುವುದು. ನೀವಿರುವರು ಓರ್ವ ಗಂಡು ಮತ್ತೋರ್ವಳು ಹೆಣ್ಣು ಸಂಬಂಧದ ಬಗ್ಗೆ ಯೋಚಿಸುವುದಿದ್ರೆ ನಿನಗಿಂತ ಪ್ರಾಯ ಹೆಚ್ಚಾಗಬಹುದು. ನಿನ್ನ ತಾಯಿಯೇ ಅಲ್ಲ ಇನ್ನೇನಾದ್ರೂ ಸಂಬಂಧವಿದೆ? ಯಾಕೆ ಈ ಕಾಡಿಗೆ ಬಂದೆ ಹೇಳು, ಆಮೇಲೆ ನನ್ನ ಬಾಯಿ ಒಳಗೆ ಸೇರು. ಅವಳು ನನ್ನ
ನನ್ನ ತಾಯಿಯೇ ಹೌದು. ಒಂದು ಕಡೆ ಪ್ರಯಾಣ ಹೊರಟವರು ಮಧ್ಯ ಪಥದಲ್ಲಿ ತಡೆದೆಯಲ್ಲ. ಸಾರಿ ಹೇಳ್ತೇನೆ, ಏನು? ದಾರಿ ಬಿಟ್ಟು ಕೊಟ್ರೆ ಬದುಕುವುದಕ್ಕೆ ಅವಕಾಶ ಇಲ್ವೇ ಇಲ್ಲ, ಇಬ್ಬರನ್ನು ತಿಂದು ಮುಗಿಸ್ತೇನೆ. ಹಳನ ಹೊದಿಗೆ ಬಾಲ ಇಳೆಗೊರಗಲು ಕಂಡು ನಲನೆ ಸುಭದ್ರೆಯು ಮರುಗಿ ಹಳವಿದಾರಣ ನಿನ್ನ ಒಲವಿಲ್ಲವಾದುದೇ ಸಲಹುವರಾರೆಂಬ ನಿಂದು ಅರರೇ ಮೂರು ಲೋಕದೊಳೆಂದು ವೀರನು ಕಳ ಸಂಹಾರಕ ಒಲ ಭೀಮನಿರುತ್ತ ಈ ರೀತಿಯಿಂದಲೇ ಘೋರಡನೆಯೋಳೆಂದು ಕ್ರೂರನಿಂದ ಪಜಯವಾಯ್ತೆ, ಕ್ರೂರನಿಂದ ಪಜಯವಾಗೆ ಮಗನೇ. ನೀನು ಒಂದು ಹೆಂಗಸಾದ ಕಾರಣ ನಿನ್ನನ್ನು ಸುಮ್ಮನೆ ಬಿಡ್ತೇನೆ. ಇವನ ಏಟಾಗೆ ಎಂಥ ಪರಿಸ್ಥಿತಿ ಬಂದೊದಗಿತ್ತು ಮಗನೇ. ಕಾವ್ಯಕಾವನದಲ್ಲಿ ಸಂಚರಿಸುತ್ತಾ ಇರುವಂತಹ ಕಾಲಕ್ಕೆ, ಯಾವುದೋ ಒಬ್ಬ ದೈತ್ಯಾಕಾರಿ ಎದುರಾದಂತಹ ಕಾಲಕ್ಕೆ, ಬವರಬನ್ನ ಕಡುವರೆ ಮುಂದಾದಂತಹ ನೀನು ನೆಲದಲ್ಲಿ ಒರಗುವಂತಹ ಸ್ಥಿತಿ ಬಂದೊದಗಿತ್ತಲ್ಲ ಕಂದ. ನೆಲದಲ್ಲಿ ಒರಗುವಂತಹ ಸ್ಥಿತಿ ಬಂದೊದಗಿತ್ತಲ್ಲ ಮಗನೇ. ನಿನ್ನನ್ನು ಕಳೆದುಕೊಂಡು ಯಾವ ರೀತಿಯಾಗಿ ಬದುಕಿ ಉಳಿಯಬೇಕು ಕಂದ. ನಾನು ಯಾವ ರೀತಿಯಾಗಿ ಬದುಕಿ ಉಳಿಯಬೇಕು? ನಿನ್ನ ಬಗ್ಗೆ ನಾನು ಆಲೋಚನೆಯನ್ನು ಮಾಡುತ್ತಾ ಈ ರೀತಿಯಾಗಿ ದಿನವನ್ನ ದೂಡುತ್ತಾ ಇದ್ದವಳು ನೀನೇ ಇಲ್ಲವಾಗಿ ಹೋದ ಮೇಲೆ ಈ ಸುಭದ್ರೆಯ ಬದುಕೆನ್ನುವುದು ಚಿತ್ರವಾಗಿ ಹೋಯಿತು ಕಂದ, ಚಿತ್ರವಾಗಿ ಹೋಯಿತು ಮಗನೇ. ಎಂಥವರ ಕೈಯಲ್ಲಿ ಕೂಸಾಗಿ ಬೆಳೆದವನು ಕಂದ ನೀನು, ಎಂಥವರ ಕೈಯಲ್ಲಿ ಬೆಳೆದವನು ಕಂದ. ಧರ್ಮವನ್ನೇ ಸದಾಕಾಲ ಪ್ರತಿಪಾದಿಸಿಕೊಂಡು ಬಂದಂತಹ ಧರ್ಮರಾಯ ಇರುವಂತಹ ಈ ಕಾಲಕ್ಕೂ ನಿನಗೆ ಇಂಥ ಸ್ಥಿತಿ ಬಂದೊದಗಿತ್ತಲ್ಲ ಮಗನೇ, ನಿನಗಿಂಥ ಸ್ಥಿತಿ ಬಂದೊದಗಿತ್ತಲ್ಲ ಕಂದ. ಧನುಸ್ಸನ್ನು ಹಿಡಿದು ಯಾರಾದರೂ ಎದುರಿಗೆ ಹೋದಂತಹ ಕಾಲಕ್ಕೆ ಎದುರಾಗಿ ಬಂದಂತಹ ವೀರನನ್ನ ಮಡುವುದರ ಮುಖೇನವಾಗಿ, ತನ್ನ ಧನುಸ್ ಜೇಂಕಾರದ ಮುಖೇನವಾಗಿ ನೆಗಳತೆಯನ್ನು ಪಡೆದಂತಹ ಪಾರ್ಥ ನಿರುತ್ತಲೂ ಕೂಡ ನಿನಗಿಂತ ಸ್ಥಿತಿ ಬಂದೊದಗಿತ್ತಲ್ಲ ಕಂದ, ನಿನಗಿಂತ ಸ್ಥಿತಿ ಬಂದೊದಗಿತ್ತಲ್ಲ ಮಗನೇ. ಏಕರಥವನ್ನ ಏರಿಕೊಂಡು ಬಂದಂತಹ ಕಾಲಕ್ಕೆ ಎದುರಾಗಿ ಬರುವಂತಹ ಸಕಲ ವೀರರನ್ನು ಕೂಡ ಕೆಡಹುವಂತಹ ವೀರಾತ್ಮವನ್ನ ಹೊಂದಿಕೊಂಡಿರುವಂತಹ ನಕುಲ ಸಹದೇವರು ಇರುತ್ತಾವು ಕೂಡ ನಿನಗಿಂತ ಒಂದು ಸ್ಥಿತಿ ಬಂದೊದಗಿತ್ತಲ್ಲ ಮಗನೇ, ಇಂಥ ಸ್ಥಿತಿ ಬಂದೊದಗಿತ್ತಲ್ಲ. ಅವರೆಲ್ಲರ ವಿಚಾರವನ್ನ ಬಿಡೋಣ ಕಂದ. ಶತಗಜ ತ್ರಾಣಿಯಾಗಿ ಮೆರೆದಂತಹ ಭೀಮಸೇನನಿರುತ್ತಲೂ ಕೂಡ ನಿನಗಿಂತ ಸ್ಥಿತಿ ಬಂದೊದಗಿದ್ದೇ ಕಂದ. ಏಳು ಮಗನೇ, ಏಳು ಕಂದ, ಎದ್ದೇಳು ಮಗನೇ, ಎದ್ದೇಳು ಕಂದ. ಅರರಿಯಾರಿಗೆಯಲಿ ವರ ಭೀಮಸೇನನೆಂದೊರೆವಳು ನೋಡಿ ಚೋದಿಗವು ಅರಿಯಬೇಕೆನುತ್ತಲೇ ಅವರ ಘಟೋತ್ಕಜನಂದು ಹೊರಿತಂದು ನುಡಿಸಿದನವಳ. ಯಾರವ ತಾಯಿ ನೀನಾರು ಬಾಲಕನಾರು ವೀರವೃಕೋದರ ನಿನಗೆ ಯಾರವ್ವ ತಾಯಿ ನೀನಾರು ಬಾಲಕನಾರು ವೀರವೃಕೋದರ ನಿನಗೆ ಹೇರ ಸಂಭ
ನೇರ ಸಂಬಂಧಿಗೆ ಸಾರಸವದನೆ ವಿಸ್ತಾರದಿ ನುಡಿಯುವುದು ವಿವರ ಯಾರುವ ತಾಯಿನಿ ನಾನು ಬಾಲಕನಾರು ವೀರ ವಿಕೋದರ ನಗೆ ಭಯ ಪಡಬೇಡ, ಏನು ಮಾಡುವುದಿಲ್ಲ. ಇವ ನಿನ್ನ ಮಗ ಎನ್ನುವಂತಹ ವಿಚಾರ ನನಗೆ ತಿಳಿದು ಬಂತು. ನೀನು ಅಳುವ ಪರಿಸ್ಥಿತಿ ಎಂದು ಕಂಡಾಕ್ಷಣ ನನ್ನ ತಾಯಿಯಾದಂತಹ ಹಿಡಿಂಬೆಯ ನೆನಪಾಯಿತು ತಾಯೇ. ಆದ ಕಾರಣ ನಿಮ್ಮಿರುವರನ್ನು ವಿಚಾರಿಸಬೇಕು ಎನ್ನುವಂತಹ ಉದ್ದೇಶದಿಂದ ಸನಿಹಕ್ಕೆ ಬಂದಿದ್ದೇನೆ. ಅಮ್ಮ, ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತಾ ಇದೆ. ಅಳುತ್ತಾ ನೀನೇನೇನೋ ಪಿಸುಗುಟ್ಟುತ್ತಾ ಇದ್ದಿ. ಕೊನೆಯದಾಗಿ ಹೇಳಿದಂತಹ ಆ ಒಂದು ವಾಕ್ಯ ನನ್ನ ಕಿವಿಗೆ ಕೇಳಿಸಿತು ತಾಯೇ. ಬಲಿಷ್ಠನಾದಂತಹ ಭೀಮಸೇನನ ತಮ್ಮನ ಸುಕುಮಾರನಾಗಿ ನಿನಗೆ ಈ ಪರಿಸ್ಥಿತಿ ಬಂತಲ್ಲ ಎನ್ನುವ ಹಾಗೆ ಹೇಳಿದೆ. ಅಮ್ಮ, ಹಾಗಿದ್ರೆ ಭೀಮಸೇನನಿಗೂ ನಿಮಗೂ ಸಂಬಂಧ ಉಂಟು ಅಂತ ನನಗೆ ಅರ್ಥ ಆಯ್ತು. ಹೇಗೆ ಸಂಬಂಧಿ? ನೇರ ಸಂಬಂಧಿಯೇ ಅಲ್ಲ, ಓರೆ ಸಂಬಂಧಿಯೇ. ಅಮ್ಮ, ಹೇಳಿದಿರಿ ಎಂದಾದ್ರೆ ಮುಂದೇನು ಮಾಡಬೇಕು ಎನ್ನುವ ಹಾಗೆ ನಾನು ಯೋಚಿಸುತ್ತಿದ್ದೆ. ಭೀಮ ಯಾರಮ್ಮ ಹೇಳ್ಬಹುದೇ? ಎದೆ ಮನವರಗುತ್ತಾ ತನುಜನೋ ಎಂದಳು ಕನಬಲಾಂತಿತ ವಾಯುಸುತನ ಅನುಜ ಪಾರ್ಥ ಸತಿ ನಿನಗೆ ಕರಳನಿದ ಎನ್ನುವರ ಭೀಮನ್ಯೋ ಎನ್ನುತ್ತಾ ನೀನಾಡುವಂತಹ ಮಾತುಗಳನ್ನು ಕೇಳುವಂತಹ ಕಾಲಕ್ಕೆ ಅಸುರನಾಗಿದ್ದರೂ ಕೂಡ ನಿನ್ನ ಮಾತುಗಳನ್ನ ಕೇಳುವಾಗ ಮಾತೃ ಹೃದಯ ಎನ್ನುವುದು ಜಾಗೃತವಾಗುವ ಕಾರಣ ನಿನ್ನಲ್ಲಿ ನನ್ನ ನಿಜವನ್ನ ಹೇಳಿಕೊಳ್ಳುತ್ತಾ ಇದ್ದೇನೆ. ಹೇಳಿ ಅಮ್ಮ. ಭೀಮನ್ಯಾರು ಪಾರ್ಥನ್ಯಾರು ಎನ್ನುವ ಹಾಗೆ ಕೇಳುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಅವರಿಗಿರುವಂತಹ ಸಂಬಂಧವೇನು ಎನ್ನುವ ಹಾಗೆ ಕೇಳುತ್ತಾ ಇದ್ದೀಯ. ಮಗನೇ, ಭೀಮನ ತಮ್ಮನಾದಂತಹ ಪಾರ್ಥ ಅವರಿಗೂ ಮತ್ತು ನಮಗೂ ಸಂಬಂಧ ಇದೆ. ಏನು ಸಂಬಂಧ? ಅವರನ್ನ ಕರಗ್ರಹಣ ಮಾಡಿಕೊಂಡಂತಹ ಸತಿಯೇ ನಾನು. ನಿಮ್ಮ ಹೆಸರು? ಸುಭದ್ರೆ ಎನ್ನುವ ಹಾಗೆ. ಶ್ರೀಕೃಷ್ಣ ಪರಮಾತ್ಮನ ತಂಗಿ ನೀವೇಯ? ಸತ್ಯ. ಇವ ಯಾರು? ನಮ್ಮೀರ್ವರ ಸುಕುಮಾರ ಅಭಿಮನ್ಯು ಎನ್ನುವ ಹಾಗೆ. ಅಭಿಮನ್ಯು? ಹೌದು. ನಿಮ್ಮ ಮಗ? ಅರ್ಜುನನ ಮಗ? ಅಮ್ಮ, ಏನು ಕಂದ? ನಾನು ಯಾರು ಅಂತ ಗೊತ್ತಾಯ್ತಾ? ಮಾತು ಮಲ್ಲಿಸು ಪಾರ್ಥ ಜಾತನೆಂದರಿಯದೆ ಬಾಧಿಸಿದೆನು ಹೀನತನದಿ ಮಾತ ಕುಮಾರರ ಸುಧೋಯ್ ಹಿಡಿಂಬಿ ಸಂಜಾತ ನಾಗಟೋತ್ಕಜನೋ ಅಮ್ಮ. ಮೊದಲಾಗಿ ಕ್ಷಮಾಯಾಚನೆಯನ್ನು ಮಾಡುತ್ತಾ ಇದ್ದೇನೆ. ಯಾಕೆ ತಾಯೇ, ನೀನು ಯಾವ ಶಿಕ್ಷೆಯನ್ನು ಕೊಟ್ಟರೂ ಅನುಭವಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ಅಂತಹ ಅಪರಾಧವನ್ನು ನಾನು ಮಾಡಿದೆ. ಏನಪ್ಪ? ನಾನು ಬೇರೆ ಯಾರೂ ಅಲ್ಲ ತಾಯೇ. ಯಾರು ಕಂದ? ಹಿಡಿಂಬೆಯ ಸುಕುಮಾರ ಅರ್ಥಾತ್ ಭೀಮಸೇನನ ಮಗನಿದ್ದೇನೆ. ಘಟೋತ್ಕಜ ನಾನು. ನನ್ನಿಂದ ಅಪರಾಧವಾಯಿತು ತಾಯೇ, ಅಪರಾಧವಾಯಿತು. ಭೀಮನ ಮಗನೇ ನೀನು. ಹೌದು. ನಿನ್ನನ್ನು ಕಂಡಾಗ ಮಗ ಎನ್ನುವಂತಹ ಉದ್ಗಾರ ಬಂದದಕ್ಕೂ ಸಾರ್ಥಕವಾಯಿತು ಕಂದ. ಸರಿ, ಆದರೆ ಏನು ಮಾಡುವುದು? ಏನಾಯ್ತಮ್ಮ? ನನ್ನ ಮಗ ಈ ರೀತಿಯಾಗಿ ನೆಲದಲ್ಲಿ ಕೆಡದಿರುವಂತಹ ಕಾಲಕ್ಕೆ ನಾನು ಹೇಗೆ ಸಂತಸವನ್ನ ಪಡುವುದಕ್ಕೆ ಸಾಧ್ಯ ಉಂಟು? ಅವ ಈಗ ಬಿದ್ದಿದ್ದಾನೆ ಅಂತ ನಿನಗೆ ಬೇಸರವ? ಹೌದು ಕಂದ. ಅವನಿಗೆ ಸ್ವಲ್ಪ ನಿದ್ರೆ ಇಲ್ಲ ಅಂತ ಕಾಣ್ತದೆ, ಹಾಗೆ ಬಿದ್ದಿರುವೆ. ನಾನು ಮುಟ್ಟಿ ತೋರಿಸ್ತೇನೆ, ಹೀಗೆ ಎಬ್ಬಿಸ್ತೇನೆ. ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ಮಗನೇ. ಅಮ್ಮ, ಏನಾಯ್ತು? ಹೇಗೆ ಸಮಾಧಾನ ಮಾಡಲಿ? ನನಗೆ ಬಡ್ತಾವ. ಹೇಳಿ ಅಮ್ಮ, ನಾನು ಯಾರು ಅಂತ ಹೇಳಿಬಿಡಿ. ಕಂದ, ನನಗೆ ಹೊಡ್ತಮ್ಮ. ಅವನು ಹೊಡೆಯಲಿ. ಅವನು ನಿನ್ನ ಅಣ್ಣ. ನನ್ನ ಅಣ್ಣ? ಹೌದು. ಹೇಗಣ್ಣ? ಅವನು ಯಾರು ಗೊತ್ತಾಗ್ಲಿಲ್ಲ.
ಭೀಮನ ಮಗ ಕಂದ ಅವನು. ಹೌದು. ದೊಡ್ಡಪ್ಪನ ಮಗ, ನಿನಗೆ ಅಣ್ಣ. ನಿನಗೆ ಅಣ್ಣ ಆದ ಕಾರಣ ನಿನಗೆ ಹೊಡಿಬಹುದು ನಾನು. ಹೌದು, ಹೊಡಿಯು. ಆಗಲ್ಲ ಹ? ಬೇಕಿದ್ರೆ ಇನ್ನೆರಡು ಹೊಡಿ. ಬೇಡ ಬೇಡ. ನಿನ್ನ ಅಣ್ಣನಿದ್ದೇನೆ ಅಲ್ಲ, ವಿಷಯ ನಾನದೆಲ್ಲ ಯೋಚನೆ ಮಾಡುವುದು. ಏನು? ಎಲ್ಲಿರಬೇಕಾದಂತಹ ನೀವು ಈ ದಟ್ಟವಾದಂತಹ ಅರಣ್ಯದಲ್ಲಿ ಸಂಚರಿಸುತ್ತಾ ಇದ್ದೀರಿ. ಕಾರಣ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ವಾಸುಭದ್ರನ ನಿರ್ದೇಶನದಂತೆ ನಾವು ಈ ಕಾಮಕ್ಯಾವನವನ್ನ ಸುತ್ತುತ್ತಾ ಇದ್ದೇವೆ. ಯಾಕೋ? ನನ್ನವರನ್ನ ಸೇರಿಕೊಳ್ಳುವಂತಹ ಕಾರಣದಿಂದಲಾಗಿ. ಓಹೋ, ಯಾಕೆ ಗೊತ್ತೇ? ಯಾಕೆ? ನಾನು ಬಲಭದ್ರನಲ್ಲಿ ಒಂದು ವಿಚಾರವನ್ನ ಹೇಳಿದವಳು. ಬಲಭದ್ರ ಅಂದ್ರೆ ನಿಮ್ಮ ದೊಡ್ಡ ಅಣ್ಣ. ಅಣ್ಣ ಏನು? ನನ್ನ ಮಗ ಕನಕಾಂಗಿಯನ್ನ ಬಯಸಿದ್ದಾನೆ. ಯಾರು ಬಯಸಿದ್ದು? ನನ್ನ ಇವನು. ಇವ ಬಯಸಿದ್ದ? ಹೌದು. ಪ್ರೇಮಿಸಿದ್ದಾನ? ಮೂಗಿನ ಕೆಳಗೆ ಇನ್ನೂ ಕಪ್ಪಾಗಲಿಲ್ಲ, ನೀನು ಪ್ರೇಮಿಸಿದ್ದ? ಹೌದು ಕಂದ. ಹ. ಅವನನ್ನ ಮದುವೆ ಮಾಡಿಕೊಡ್ಬೇಕು ಎನ್ನುವ ಹಾಗೆ ಕೇಳುವಂತಹ ಕಾಲಕ್ಕೆ ಆಗುವುದಿಲ್ಲ ಎನ್ನುವ ಹಾಗೆ ನುಡಿದ. ಏನಂತೆ? ನಿನಗೆ ಕೊಡುವುದಕ್ಕೆ ಆಗುವುದಿಲ್ಲ, ಕಾಡಿನಲ್ಲಿರುವಂತವ್ರು ನೀವು. ಮತ್ತೆ ಮಗಳನ್ನೇನು ಹೊಂಡಕ್ಕೆ ದೂಡಿ ಹಾಕ್ತಾನ ಅವ? ಏನೋ ಗೊತ್ತಿಲ್ಲ. ಹ. ಆ ಕಾಲಕ್ಕೆ ಕೃಷ್ಣನಲ್ಲಿ ಹೋಗಿ ನಿವೇದಿಸಿಕೊಂಡಂತಹ ಕಾಲದಲ್ಲಿ ಹೋಗಿ ಗಂಡನ ಹತ್ತಿರ ಸೇರಿಕೊ, ನೀನು ಹೋಗುವಂತಹ ದಾರಿಯಲ್ಲಿ ಶುಭವೇ ನಿನಗಾಗುತ್ತದೆ ಎನ್ನುವ ಹಾಗಾಡಿದ್ದಾನೆ. ಹಾಗಾಗಿ ಇಲ್ಲಿ ಈ ರೀತಿಯಾಗಿ ತಿರುಗುತ್ತಾ ಇದ್ದೇವೆ. ಅಮ್ಮ, ಹಾಗಿದ್ದರೆ ನಾನು ಅರ್ಥ ಮಾಡಿಕೊಂಡವನಿದ್ದೇನೆ. ಹೇಗೆ? ಇದೆಲ್ಲ ಶ್ರೀಕೃಷ್ಣ ಪರಮಾತ್ಮನ ನಿರ್ದೇಶನ. ನೀವು ಕಾಡಿನಲ್ಲಿ ಹೋಗಬೇಕು, ನನ್ನಂತ ಮಾಯಾವಿ ನಿಮಗೆ ಸಿಗಬೇಕು, ನಿಮ್ಮ ಕಷ್ಟ ದೂರ ಆಗಬೇಕು. ಇದು ಆ ದೇವನ ಸಂಕಲ್ಪ. ಹಾಗಿದ್ರೆ ಕನಕಾಂಗಿಯನ್ನು ಅಭಿಮನ್ಯುವಿಗೆ ಮದುವೆ ಮಾಡಿಸಬೇಕು. ಇದರ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೇನೆ. ತಾಯೇ, ನಿನಗೆ ಮಾತು ಕೊಟ್ರೆ ಸಾಕಾಗುವುದಿಲ್ಲ, ಮತ್ತೆ ಕಾರ್ಯವನ್ನು ನಾನು ಮಾಡಿಯೇ ಮಾಡಬೇಕು. ಅದಕ್ಕೆ ಒಂದು ದಾರಿಯನ್ನು ಈಗಲೇ ನಾನು ಕಂಡುಕೊಂಡಿದ್ದೇನೆ. ಹೇಗೆ? ಬೇರೇನೂ ಅಲ್ಲ, ಅಲ್ಲೇ ಹೆಣ್ಣು ಇದ್ದಳು ಎಂದಾದರೆ ನಾಳೆ ದಿನ ಏನಾದರೂ ಆಗುವುದಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ನನ್ನ ಮಾಯಾಬಲದಿಂದ ಆ ಕನಕಾಂಗಿಯನ್ನು ಆದಷ್ಟು ಬೇಗನೆ ಕಾಮ್ಯಕಾವನದಲ್ಲಿ ತಂದಿರಿಸುತ್ತೇನೆ. ಓರ್ವಳು ಮಾಯಕದ ಕನಕಾಂಗಿಯನ್ನು ದ್ವಾರಾವತಿಯಲ್ಲಿ ಇರಿಸುತ್ತೇನೆ. ಮುಂದೇನಾಗ್ತದೆ ಎನ್ನುವಂತಹ ನಿರೀಕ್ಷೆಯಲ್ಲಿರಿ. ನಿಮ್ಮೊಂದಿಗೆ ನಾನು ಕಾಮ್ಯಕವನಕ್ಕೆ ಬರ್ತೇನೆ. ಸಭಿಕರ ಮೊತ್ತ ಸೇರಿಸಿ ನುಡಿದ ತನ್ನಯ ಮಿತ್ರರೊಡನೆ. ಸಭಿಕರ ಮೊತ್ತ ಸೇರಿಸಿ ನುಡಿದ ತನ್ನಯ ಮಿತ್ರರೊಡನೆ ಹಸ್ತಿನಾಪುರ ವಾಳುತ್ತಿದ್ದ ಪೃಥ್ವಿಪತಿ ಕೌರವಗಾಯ. ಆತ್ಮೀಯ ಮಿತ್ರ ಕರ್ಣ, ಮಿತ್ರ ಕೌರವ, ಗುರುಕುಲ ಚೂಡಾಮಣಿ, ಅನಭಿಷಿಕ್ತ ಸಾಮ್ರಾಟ, ಹೆಮ್ಮೆಯಿಂದ ಎದೆ ತಟ್ಟಿ ಹೇಳಿಕೊಳ್ಳುವಲ್ಲಿ ನನಗೆ ಅಡ್ಡಿಯಾದದ್ದು ಪಾಂಡವರು.
ನೀನೊಬ್ಬನೇ ಸಾಮ್ರಾಟನಾಗುವುದಲ್ಲ, ನಾವು ಪಾಲುದಾರರು ಹಸ್ತಿನಾವತಿಗೆ ನಾವು ಇದ್ದೇವೆ ಅಂತ ಹೇಳಿದಾಗ ಅವರನ್ನು ವಿರೋಧಿಸಬೇಕಾಗಿ ಬಂತು. ಹಸ್ತಿನಾವತಿಯಿಂದ ಅವರನ್ನು ನಿವಾಳಿಸುವುದಕ್ಕಾಗಿ ಶತ ಪ್ರಯತ್ನವನ್ನು ಮಾಡಿದೆ. ನಿನ್ನ ಸಹಕಾರ, ನನ್ನ ಮಾವನ ಸಹಾಯ, ನನ್ನ ತಮ್ಮ ದುಶ್ಯಾಸನ ಒಳ್ಳೆ ಕೆಲಸ ಮಾಡಿದ್ದಾನೆ, ದುಡಿದಿದ್ದಾನೆ. ಸೀರೆ ಎಳೆದು ಎಳೆದು ದುಡಿದು ಇಷ್ಟು ಮಾಡಿದ್ದಾನೆ. ಆದ್ರೆ ಮತ್ತು ಒಂದು ಬೇಸರ, ಎಲ್ಲ ಸೀರೆಯನ್ನು ಸೆಳೆಯುವುದಕ್ಕಾಗಲಿಲ್ಲ ಅಂತ. ಆದರೂ ತೊಂದರೆ ಇರಲಿಲ್ಲ. ಈಗ 12 ವರ್ಷ ವನವಾಸ ಕಳಿಸಿಕೊಟ್ಟಿದ್ದೇವೆ. ಇದನ್ನೆಲ್ಲ ಎಣಿಸಿ ಎಣಿಸಿ ಸಂತೋಷದ ಸಾಗರದಲ್ಲಿ ತೇಲಾಡುತ್ತಾ ಇದ್ದೆ. ಅಷ್ಟೊತ್ತಿಗೆ ಬಲರಾಮ ದೇವರದ್ದು ಲೇಖನ ಬಂದದ್ದು. ಏನಂತೆ? ಸಾಮ್ರಾಟ ಕೌರವೇಶ್ವರನಿಗೆ ನಮಸ್ಕಾರ. ನೋಡಿ ಎಲ್ಲಿವರೆಗೆ ಗುರುಗಳು ನನಗೆ ನಮಸ್ಕಾರ ಅಂತ ಲೇಖನದಲ್ಲಿ ಬರೆದದ್ದು. ನಿಮ್ಮ ಸಾಮರ್ಥ್ಯ ಅಷ್ಟು ಉಂಟಲ್ಲ. ಯೋಗ್ಯತೆ ಅಪ್ಪ ಎಲ್ಲಿಗೆ ಬರ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ವಿದ್ಯಾವತಿ, ಗುಣವತಿ, ಶೀಲವತಿ, ಕುಲವತಿ ಆಗಿರುವಂತಹ ನನ್ನ ಮಗಳು ಕನಕಾಂಗಿಯನ್ನು ನಿನ್ನ ಮಗನಿಗೆ ಮದುವೆ ಮಾಡಿ ಕೊಡ್ತೇನೆ. ಸಪ್ತಮಿಯಂದು ಅಲ್ಲದೇ ಇದ್ರೆ ದಶಮಿಯಂದು ಇಬ್ಬಡಿಗರಾಗಿ ಬರಬೇಕು. ಹೀಗೆ ಹೇಳಿದ ಮೇಲೆ ನಾವ್ಯಾಕೆ ತಡ ಮಾಡುವುದು? ಎಲ್ಲಿಯಾದ್ರೂ ಆ ಮಾರಿ ಸಂತಾನಗಳು ಪಾಂಡವರು ಒಂದು ವೇಳೆ ನಾವು ಹಕ್ಕುದಾರರು ಅಂತ ಎಲ್ಲಿಯಾರು ಬರ್ಲಿಕ್ಕಿಲ್ಲ. ಅವರು ಬಂದರೆ ಅವರಲ್ಲಿ ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಬಂದಾಗ ನಮಗೆ ಸಹಾಯಕ್ಕಾಗಿಯೂ ಗುರುಗಳ ಬೆಂಬಲ ಸಿಕ್ಕಿದ ಹಾಗಾಗುತ್ತದೆ. ಆದ್ದರಿಂದ ಕರ್ಣ ಈಗ ಅವರ ಮಗಳನ್ನು ನನ್ನ ಮಗ ಲಕ್ಷಣ ಕುಮಾರನಿಗೆ ಮದುವೆ ಮಾಡಿ ಕೊಡುವಲ್ಲಿ ನಿನ್ನ ಅಭಿಪ್ರಾಯ ಸಂತೋಷವಾದಂತಹ ವಿಚಾರವನ್ನೇ ತಿಳಿಸಿದ್ದೀಯ. ನಿನ್ನ ಮಗನಾದಂತಹ ಲಕ್ಷಣ ಕುಮಾರನಿಗೆ ಕನಕಾಂಗಿಯನ್ನು ಕೊಟ್ಟು ಮದುವೆ ಮಾಡುವುದೇನು? ಹೇಳಿ ಆಯ್ತು, ಅಲ್ಲಿಂದ ಮುಂದುವರಿಸಿ. ಇವತ್ತಲ್ಲ ನಾಳೆ ಮಗನಿಗೆ ಮದುವೆ ಆಗಬೇಕು ಅಂತ ನಾವು ಕಾತುರದಿಂದ ಕಾಯ್ತಾ ಇದ್ದೆವು. ಆದ್ರೆ ಈ ಕಾಲ ಸನ್ನಿಹಿತವಾಗಿದೆ. ನಿನಗೆ ಸಂತೋಷ, ಬೆಂಬಲ ಉಂಟು. ಶಾಸನ ಸ್ವಲ್ಪ ವಿರೋಧ ಮಾಡ್ತಾನೆ. ಅವನನ್ನು ಮತ್ತೆ ಮಗನನ್ನು ಮಗನೇ ಇತ್ತ ಬಾ ಎಂಬುದಾಗಿ ಕರೆ. ಸಂತೋಷದಿಂದ ಓಡಿ ಬಂದಿದ್ದೇನೆ. ಏನು ವಿಚಾರ? ನಿನ್ನ 2 ಶಬ್ದ ಕೇಳಿದಾಗ ಸಂತೋಷ ಆಯ್ತು. ನೋಡಿದ್ಯಾ ನೀನು? ನೋಡು, ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟಿದೆ ನಮ್ಮ ಹಸ್ತಿನಾವತಿ. ಎಲ್ಲವರು ತಕತೈ ಕುಡಿತಾ ಇದ್ದಾರೆ. ಬಹಳ ಸಂತೋಷದಿಂದ ಇದ್ದಾರಲ್ಲ. ಯಾಕೆ? ಕಾರಣ ಏನು? ನಿನಗೆ ಮದುವೆ ಅವನ ಮುಖ ಆಗುವುದು ಮನಸ್ಸುಂಟು ಮುಗಿದವನಿಗೆ. ಇಷ್ಟು ಬೇಗ ಬೇಡುವ ಅಂತ ಹೇಗಾಯ್ತು ಅವಾಗನೇ? ನಾನು ಹೇಗಾಗಿದ್ದೇನೆ. ಇದು ಹುಡುಗಿ ಯಾರು ಅಂತ ಗೊತ್ತಾಯ್ತಾ? ಯಾರು? ನಮ್ಮ ಗುರುಗಳು ಬಲಭದ್ರ ಸ್ವಾಮಿಯ ಮಗಳು ಕನಕಾಂಗಿ. ಹೌದಾ? ಗೊತ್ತಾಯ್ತಲ್ಲ? ನಾನು ನೋಡ್ಬೇಕಲ್ಲ. ನೋಡ್ಲಿಕ್ಕೆ ಹಿಡಿಲಿಕ್ಕೆ ಎಂತದ್ದು ಇಲ್ಲ. ಇನ್ನು ಹೋಗುವುದೇ. ಕೆಲವರು ಸಿದ್ಧರಾಗಿದ್ದಾರೆ. ದಿಬ್ಬಣ ಹೋಗಲಿ. ಹೊಸ ಬಟ್ಟೆ ಎಲ್ಲ ಹಾಕಿಕೊಳ್ಬೇಕು. ಇದು ಬೇಡ, ಇದು ಬಿಚ್ಚಿಡು, ಬೇರೆ ಒಳ್ಳೇದು. ನಾನು ಕೂಡ ಹಾಗೆ.
ಮಾಯದಿ ಹುಡುಗರನ್ನು ಪೀಡಿಸಿದ ನಿನ್ನದ ಕೊಡ ಹರಿಸಲು ಹೊರಟಿದ್ದಾವೆ ಉತ್ಪಾತ ಪಿಂಡಗಳು, ಕುರಿ ಮಂದೆಗಳು. ತನ್ನ ಮಗನಿಗೆ ಮದುವೆ ಮಾಡಿಸಬೇಕು ಎನ್ನುವಂತಹ ಉದ್ದೇಶದಿಂದ ಕೌರವೇಶ್ವರ ತನ್ನ ಅನುಯಾಯಿಗಳನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಮದುವೆ ಇವನಿಗೆ ಮದುವೆ ಮಾಡಿಸ್ತೇನೆ. ನೀವು ಎಲ್ಲಿಗೆ? ಎಲ್ಲಿಗೆ ಅಂತ ಕೇಳು. ಅವನ ಕಣ್ಣು ಹೊಡೆದು ಹೋಗ್ಲಿಕ್ಕೆ, ಅವ ಹಾಳಾಗಿ ಮಣ್ಣು ತಿಂದು ಹೋಗ್ಲಿಕ್ಕೆ. ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನ ಅಂತ ಕ್ರಮ ಉಂಟಾ? ಮತ್ತೆ ಹೇಗೆ ಕೇಳುದು? ಮತ್ತೆ ಗೊತ್ತಾಗುದಾದ್ರೂ ಹೇಗೆ? ಆಯ್ತು, ಇಷ್ಟು ರಾಜ ಟಿವಿಯಿಂದ ಬರುವಂತಹ ಮಹಾನ್ ವ್ಯಕ್ತಿಗಳು. ನಾವು ನಿಮ್ಮ ಟಿವಿ ಈ ಕಡೆಯಿಂದ ಬರ್ತದೆ ಅಂತ ನಮಗೆ ಕನಸು ಬಿದ್ದಿದ್ದ. ದಾರಿ ಬದಿಯಲ್ಲಿ ನಿಂತು ಸಹಕರಿಸಬೇಡ. ಅಲ್ಲ, ನಾವು ಒಂದು ದಾರಿಯ ಬದಿಯಲ್ಲಿ ನಿಂತು ದೂರ ಅಂತ ಕೇಳುದು ಹೇಗೆ? ಎಲ್ಲಿಗೆ ದೂರ? ದೂರ ನೀವು, ದೂರ ನೀವು. ಎತ್ತ ಗಮನ, ಎತ್ತ ಗಮನ, ಎತ್ತ ಚಿತ್ತೈಸುವುದು, ಎತ್ತ ಗಮನ ಬಾಲ ಹೊಡಿಲಿಕ್ಕೆ ಬರ್ತದೆ. ಅಲ್ಲ, ಎತ್ತ ಚಿತ್ತೈಸುವುದು ಅಂತ ಹೀಗೆ ಎತ್ತ ಚಿತ್ತೈಸುವುದು. ಇದು ನಾವೆಲ್ಲ ವ್ಯಾಪಾರಿಗಳು. ನಿಮ್ಮ ವ್ಯಾಪಾರಕ್ಕೆ ಬೆಂಕಿ ಏ, ಬಿಡ್ಲಿಕ್ಕೆ ಬೆಂಕಿ ಬಿದ್ರೆ ನಾವು ಹಾಗೆಲ್ಲ ಹೇಳ್ಬಾರ್ದು. ಹೋಗಿ ಹೋಗಿ ಈಗ ವ್ಯಾಪಾರ ಮಾಡುವುದಕ್ಕೆ ನಿಮಗೆ ದಿನವ. ನಾವು ಹಾಗೆ ಹೋಗಿ ಊರಲ್ಲಿ ವ್ಯಾಪಾರ ಮಾಡುದು. ಹೌದೌದು. ನಿನ್ನೆ ಒಂದು ಕಡೆ ಇದ್ದೆವು, ಮೊನ್ನೆ ಒಂದು ಕಡೆ ಇದ್ದೆವು. ನೀ ಜನ ಯಾರಂತ ಜನ ಇವರ ಕಪಾಲಕ್ಕೆ ಬಾರಿಸು. ನನ್ನನ್ನು ನೀವು ಜನ ಯಾರಂತ ಕೇಳಿ. ಅಲ್ಲ, ಗೊತ್ತಿಲ್ಲದಿದ್ರೆ ಕೇಳಿದ್ರೆ ತಪ್ಪೇನು? ನೀನು ಎಲ್ಲಿರುವುದು? ನಾ ಈಗ ಭೂಮಿ ಮೇಲೆ. ಭೂಮಿ ಮೇಲೆ ಇರುವಂತ ಎಂತದ್ದು? ನಾಯಿ ಮರಿಯನ್ನು ತೋರಿಸಿದ ಮತ್ತೆಂತದ್ದು? ಎಳೆಯ ಮಕ್ಕಳಿಗೂ ನನ್ನ ಪರಿಚಯ ಉಂಟು. ಆದ್ರೆ ನಮಗಿಲ್ವಲ್ಲ. ನೀವಂತ ಹುತಾತ್ಮರು ಯಾರು? ಹುತಾತ್ಮ. ಅದು ನಿನ್ನ ಅಪ್ಪ ಮಹಾತ್ಮರು. ಕುರುಕುಲ ಚೂಡಾಮಣಿ. ಚೂಡುಮಣಿ, ಕುರುಕುಲು ಚೂಡುಮಣಿ ಇವ. ಕುರ್ಕುರೆ ಅದು ಲೇಸ. ಎಂತದ ಕುರ್ಕುರೆ ಲೇಸಾಯಿತು, ಆಡಿದ್ದು ಲೇಸಾಯಿತು. ಕುರುಕುಲ ಅವರನ್ನು ತುಂಬಾ ಮಾತಾಡಿಸಿದ್ರೆ ಮಹಾಪಾಯ. ಹೌದು. ಅವುಗಳಿಗೆ ಹೇಗೂ ಆಗ್ತದೆ, ನಮ್ಗ ಆಗ್ತದ? ಇದು ಯಾರು? ಪುಟ್ಟ ಬಾಲ. ಪುಟ್ಟ ಬಾಲ ಇದು ಯಾರು? ಯಾರು ಬಾಬು? ಇದು ಎಂತದ ಪ್ರಾಣಿ? ಅಲ್ಲ ಅಲ್ಲ, ಇವರು ಇವರು ಸ್ವಲ್ಪ ಮರ್ಯಾದೆ ಇರ್ಲಿ. ಇವರು ಸ್ವಲ್ಪ ಮರ್ಯಾದೆಯಲ್ಲಿ. ಇವರು ಯಾರು? ಹಾಗಂದ್ರೆ ಎಂತ ಎಂತದ್ದು ಮರ್ಯಾದೆಯಿಂದ? ಗೌರವ ಕೊಡ ಅಂತ ಹೇಳಿ. ಗೌರವ 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 ಉಂಟ? ಗೌರವ ಮತ್ತೆ ಗೌರವ ಅವರಲ್ಲ, ಲಕ್ಷಣ ಕುಮಾರ್. ಅವಲಕ್ಷಣ. ಲಕ್ಷಣ ಅವಲಕ್ಷಣ ಅವ ಅಲ್ಲ, ಅವಲಕ್ಷಣ ನೋಡುವಾಗಲೇ ಗೊತ್ತಾಗ್ತದೆ ಅವಲಕ್ಷಣ ಇದ್ದಾಗ. ಅನಭಿಷಿಕ್ತ ಸಾಮ್ರಾಟ ನನ್ನ ಮಗ. ಇವನು ಅದೇ ಯಾರು? ಕರ್ಣ. ಕರ್ಣ 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 ಯಾರು ಮಾತಾಡಿದ್ದ? ಅಲ್ಲ, ಕೌರವನ ಮಿತ್ರ ಕರ್ಣ. ಆಪ್ತ ಮಿತ್ರ, ಆಪ್ತ ಮಿತ್ರ. ಆಗ್ಲಿ, ನಿಮ್ಮನ್ನ ಎಲ್ಲಿಗೆ ಕೊಂಡೋಗುದು ಈಗ? ಈಗ ಹೊರಟದ್ದೆಲ್ಲಿಗೆ ಅಂತ ಗೊತ್ತಾಗ್ಲಿಲ್ಲ ನೀವು. ಕೊಂಡೋಗುದು ನಿನ್ನ ಅಪ್ಪನ ಮನೆಗೆ. ಅಪ್ಪನ ಮನೆಗೆ. ನೀವೆಂತ ಅಸಂಬದ್ಧ ಪ್ರಲಾಪಿ ಉತ್ಪಾತ ಪಿಂಡ ಊದುಬತ್ತಿ ಬಿಡಿ. ಊದುಬತ್ತಿ ಇದು ಬಿಡಿ. ದಿಬ್ಬಣ ಈಗ ಡಬ್ಬನ್. ನನ್ನ ಬಾಸಿಂಗ. ನಮ್ಮಲ್ಲಿ ಹೊಲಿಲಿಕ್ಕೆ ಉಂಟು ಎಂತದು ದಬ್ಬನ. ಡಬ್ಬಣ. ದಿಬ್ಬಣ ದಿಬ್ಬಣ. ಬಾಸಿಂಗ ಕಟ್ಟಿಕೊಂಡಿದ್ದ. ಇಷ್ಟು ಸಣ್ಣ ಇದು ಬಾಲ್ಯ ವಿವಾಹ ಆಗ್ಲಿಕ್ಕಿಲ್ಲ ಅಲ್ಲ. ಆಯ್ತು, ಅದು ಹಾಗೆ ಕಾಣುದು ಮಾತ್ರ. ನಾವು ಬೆಳೆಸಿದ ಕ್ರಮ ಹಾಗೆ. ಹಾ. ಮೀಸೆ ಬರ್ತದೆ. ಮೀಸೆ ಜಾಗ ಉಂಟು ನೋಡು. ಜಾಗ ಮೀಸೆ ಬರುವ. ಅದು ಅದಕ್ಕೆ ಇಟ್ಟದ್ದು ಜಾಗ. ಅವನಿಗೆ ಮದುವೆ ಯಾವಾಗ್ಲೂ ಜಾಗ ಉಂಟು ಅಂತ ಇಡಬೇಡ, ಹೆದ್ದಾರಿಗೆ ಹೋಗ್ತದ್ಯಾ? ದ್ವಾರಿಗೆ ದ್ವಾರಕ್ಕೆ ದ್ವಾರಕ್ಕೆ. ಇದು ನಿಮ್ಮದೊಂದು ಮದುವೆ ಅವಸ್ಥೆ. ನೀವೊಂದು ಇಷ್ಟು ದೊಡ್ಡ ಜನ ಅಂತ ಹೇಳ್ತೀರಾ, ದಿಬ್ಬಣಕ್ಕೆ ಹೋಗುದಂತ ಹೇಳ್ತೀರಾ. ನಿಮ್ಮನ್ನು ನೋಡುವಾಗ ಒಂದು ಕನಿಕರ ಮೂಡ್ತದೆ ನಮಗೆ. ಮತ್ತೆ ನಾವೇನು ಈಗ ಮದುವೆ ಅಂದ್ರೆ ದೊಡ್ಡ ಸಭೆ ಸಮಾರಂಭ ಅಲ್ವಾ? ಆ ಸಮಾರಂಭಕ್ಕೆ ಇಂಥದ್ದೆಲ್ಲ ಒಂದು ವಸ್ತ್ರವನ್ನು ಹಾಕಿಕೊಂಡು ಹೋಗ್ತೀರಲ್ಲ. ಇದು ಹೊಸತ್ತೆ. ಇದೆಲ್ಲ ವಸನವ ನೀವು ಹಾಕೊಳ್ಳುವಂತ ವಸನ. ಎಂತದ್ದು ಇದು? ಮದುವೆಗೆ ಹೋಗುದಲ್ವಾ? ಸತ್ಯ ಇದು ಕಳೆದ ವರ್ಷದ್ದು ಮಾತ್ರ. ಹೊಸ್ತೆ ಯಾವ್ದು ವಸ್ತು? ತಗೊಳ್ಳುವಾಗ ವಸ್ತೆ. ಆದ್ರೆ ಈ ಮದುಮಂಗನಿಗೆ ಒಂದು ಹೊಸತ್ತು ಕೊಡ್ಬೇಡ. ಮದು ಮಂಗ ಅಲ್ವಾ? ಮದು ಮಗ ಅಲ್ವಾ? ಮದುಮಗ ಏನಪ್ಪ ಕರ್ದಿಯಾ? ಇದು ಎಂತದ್ದು? ಇದನ್ನೆಲ್ಲ ಇಟ್ಟು. ಬೇಡ, ಇದು ಬೇಡ. ನಮ್ಮಲ್ಲಿ ಉಂಟು. ನೀವು ನೋಡಿ ಒಂದು ಕನ್ನಡಿ ಉಂಟಾ? ಕನ್ನಡಿ ಒಂದು ತೋರಿಸಿ ಅವರಿಗೆ. ಬಟ್ಟೆಯ ಅಲ್ಲ, ನೀವು
ಮದುವೆ ಎಲ್ಲ ಕಳೆದಾದ ಮೇಲೆ ಮತ್ತೆ ಹಸ್ತಿನಾವತಿಗೆ ಬನ್ನಿ, ನಿಮಗೆ ವ್ಯಾಪಾರ ಮಾಡೋಣ. ಇಲ್ಲ, ವ್ಯಾಪಾರದ ಪ್ರಶ್ನೆ ಅಲ್ಲ. ನೀವು ಮದುವೆಗೆ ಅಂತ ಹೇಳಿದ ಮೇಲೆ ನಮಗೂ ಕೂಡ ಒಂದು ಮನಸ್ಸಿಗೆ ಸಮಾಧಾನ ಇಲ್ಲ. ಹಾಗಾಗಿ ಈ ವಸ್ತ್ರವನ್ನು ನೋಡು ನೋಡು, ಬೇಗ ಬೇಗ. ನಾವು ಬಟ್ಟೆ ವ್ಯಾಪಾರಿಗಳು ಮೀರಬಾರದು. ನೀವು ಒಟ್ಟು ಹೀಗೆ ಮಾಡಿದ್ರೆ ಇಲ್ಲಿ ಇದು ನಮ್ಮಲ್ಲಿ ಎಲ್ಲ ಹೊಸ ಹೊಸತು. ಇದು ಎಲ್ಲಿ ಅದು? ಇದು ಅಲ್ಲಿ ಕಾಶ್ಮೀರ ಕಾಶ್ಮೀರ ಅಂತ? ಅದು ಯಾರು? ಇದು ಯಾರಿಗೆ? ಅದು ಬೇಡ, ಅದು ಬೇಡ. ಇದು ಕೊಡಿ, ಕೊಡಿ. ಇದು ಮದುಮಗ. ಇದು ನೀವು ಯಜಮಾನ್ರಲ್ಲ, ಹೌದೌದು. ಇದು ಅವರಿಗೆ ಶಲ್ಯ ಒಂದು. ಅದು ಮಗನಿಗೆ. ಮಗನಿಗೆ ಅಲ್ಲ, ಅದಿರ್ಲಿ. ನೀವು ಯಜಮಾನ್ರಿ. ನನ್ನ ಮಿತ್ರನಿಗೆ. ಅಲ್ಲ, ಅದು ನಿಮಗೆ. ಅದು ಚಂದ ಉಂಟು. ಅದು ಅಪ್ಪ, ಅದು ನಿಮಗೆ. ಈಗ ಒಂದು ಮುಖದ ಲಕ್ಷಣ ಬಂತು. ಇದು ಬಾಬು ಬಾಬು ಅಲ್ಲ, ಬಾಬಲ್ಲ, ಡಾಬು. ಡಾಬು ಮದುಮಗ. ಇಲ್ಲಿ ಇದು ಡಾಬು ಹಾಕಿದ್ದು. ಅದು ಅಲ್ಲ, ಕದ ಕೈ 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 ಕೈ. ಕೈ ಕಟ್. ನಂಗೆಲ್ಲ ಅಲ್ಲಿ. ಎಂತದ್ದ? ಇದು ಮದುಮಗ ಯಾರು? ನೀನಲ್ಲ? ಮದುಮಗನಿಗೆ ಬಾಸಿಂಗ ಬೇಕಲ್ಲ? ಅಲ್ಲ, ಇದು ಬೇಡ. ಇರ್ಲಿ, ತೊಂದರೆಗಾಗ್ತದೆ. ಮತ್ತೆ ಅಪ್ಪ, ಯಾರ ಅಪ್ಪ? ಯಾರನ್ನೆಲ್ಲ ಕರಿಬೇಡ. ಕಟ್ಟುವಾಗ ಅಪ್ಪ ಅಂತ ಹೇಳ್ಬೇಡ ನನಗೆ, ಮತ್ತೆ ಓ ಅಂತ ಹೇಳಿ ಹೋಗ್ತದೆ. ಎಂತದ್ದು? ನನ್ನದು ಶ್ರೀವೇಶ ಉಂಟು ಹೇಗೆ? ಅದು ಬಾಸಿಂಗ. ಇಷ್ಟು ಉದ್ದದ್ದು? ಅದು ಹಾಗೆ, ಈಗಿನ ಬಾಸಿಂಗ ಎಲ್ಲ ಹಾಗೆ. ಈಗೊಂದು ಲಕ್ಷಣ ನೀವು ನೋಡ್ಬೇಕು. ಅಂತದಲ್ಲ. ಚಂದ, ಮತ್ತೆ ಚಂದ ಕಾಣದೆ ನಾವು ಇಷ್ಟೆಲ್ಲ ಆಗ್ತೇವೆ. ಹೀಗೆ ನಿಲ್ಬೇಕು. ಇದಕ್ಕೆ ಪ್ರತಿಯಾಗಿ ನಿಮಗೆ ಇರಬೇಕು. ನಾವು ಈಗ ಎಂತದ್ದು ಬೇಡ, ನಾವು ಬರ್ತೇವೆ. ನಿಮ್ಮದು ಹಲಸಿನಪುರ ಅಲ್ಲ? ಹಲಸಿನಪುರ ಊರು ಹಸ್ತಿನ. ಅಲ್ಲಿ ಬರ್ತೇವೆ. ಅಲ್ಲಿಗೆ ಬರ್ತೇವೆ. ಬೇಕಾದದ್ದು ಮಾತ್ರ ಅಲ್ಲಿ ತಗೊಳ್ತೇವೆ. ನೆನಪಿರ್ಲಿ, ಮುಖ ಮುಖ ನೆನಪಿರ್ಲಿ. ಮುಖ ಎಲ್ಲ ನೆನಪುಂಟಲ್ಲ. ಈಗ ಒಂದು ನೀವು ಟಿವಿ ಉಂಟಲ್ಲ, ಈಗ ಹೋಗ ಮಕ್ಕಳೇ. ಗುರುಗಳೇ, ಎಲ್ಲಿಂದ ಬಂದವುಗಳೆಲ್ಲ ಹೊರಗಡೆ. ಗುರುವರ್ಯ. ಗುರುಗಳೇ, ಈ ನವರಾತ್ರಿಯ ವೇಷದವರಿಗೆಲ್ಲ ನಾನು ಗುರುವ. ಗುರುಗಳೇ, ಮಾವ, ಓ ಗುರುಗಳೇ, ಈ ಸ್ವರ ಎಲ್ಲಿಯೋ ಕೇಳಿದಾಗ ಆಗ್ತದೆ. ನಾನು ನಿಮ್ಮ ಶಿಷ್ಯ, ಪಟ್ಟದ ಶಿಷ್ಯ. ಪಟ ಶಿಷ್ಯ? ಹೌದು. ಯಾರು? ಕೌರವೇಶ್ವರ. ಹಸ್ತಿನಾವತಿ ಅಂತ ಅಂತದ್ದು. ನಿನಗೆ ತಲೆ ಸರಿ ಉಂಟೋ ಇಲ್ಲ? ಏನು ಎಂತದ್ದು ನಿನ್ನದು ಅವತಾರ ಎಂತದ್ದು? ಏನಾಗಿದೆ ಈಗ? ಮಾವ, ಇದು ಯಾವ ಮಾವ? ಅವನು ನನ್ನ ನಾನು ಮಗ ಲಕ್ಷಣ. ಲಕ್ಷಣ ಕುಮಾರ. ಲಕ್ಷಣ. ಒಳ್ಳೆ ಲಕ್ಷಣ ಕಾಣುತ್ತದೆ ಮಾತ್ರ. ಏನಾಗಿದೆ ಈಗ? ಏನಾಯ್ತು ಇದೆಲ್ಲ? ಎಂತದ್ದು ಅವಸ್ಥೆ ಎಂತದ್ದು? ಏನಾಗಿದೆ? ಒಟ್ಟೊಟ್ಟು ಅವತಾರ ಮಾಡಿಕೊಂಡು ಹೊಸ ಅಯ್ಯೋ, ಹೊಸ ಬಟ್ಟೆ. ಹಾ, ಪರಿಮಳ ಪರಿಮಳ ಬರುತ್ತದೆ. ವಾಸನೆ ಬರ್ತಾ ಉಂಟು. ನೀವು ಮೂಗು ಹಿಡ್ಕೊಳ್ತಾ ಇರ್ತೀರಿ. ವಾಸನೆ ಬರ್ತಾ ಉಂಟು. ಅದು ಈಗ ಸುಗಂಧ ದ್ರವ್ಯ ಬೇರೆ ತಾನು ತರಿಸಿದ್ದು. ಹೊರಗಿನಿಂದೆಲ್ಲ ತಂದು. ನನ್ನದು ಮೂಗು ಸರಿ ಉಂಟು, ಕಣ್ಣು ಸರಿ ಉಂಟು. ಈಗ ನನ್ನದು ಎಲ್ಲಿಯೋ ಸರಿ ಒಂದು ಬೇಡು ಭಿಕ್ಷಕರು ಬಂದ ಹಾಗೆ ಯಾವುದನ್ನೆಲ್ಲ ಕಟ್ಟಿಕೊಂಡು ಎಂತದ್ದು ಇದು ಅವಸ್ಥೆ? ನಿನಗೊಂದು ಕೆಲಸ ಮಾಡು, ನಿನ್ನ ಅವತಾರ ನಿನಗೆ ನೋಡ್ಬೇಕಲ್ಲ, ದರ್ಪಣ ಉಂಟು ನೋಡು. ಆಯ್ತಲ್ಲ? ನಾವು ಬಂದದ್ದು ಬರುವಾಗ ವ್ಯಾಪಾರಿಗಳು ನಮ್ಮನ್ನು ಅದು ಸಾಕು. ಅದನ್ನು ತೆಗೆದು ನಾನು ಬಿಟ್ಟು ಅದು ನನ್ನ ನೋಡುದು. ಒಟ್ಟು ನಿನ್ನನ್ನೊಂದು ಅಂಟಿಕೊಂಡುಂಟು. ಗುರುವರಿಯ ಏನೋ ಮೋಸ. ಬರುವಂತಹ ಸಂದರ್ಭದಲ್ಲಿ ವ್ಯಾಪಾರಿಗಳು ಅಂತ ನಮ್ಮ ಎದುರಿಗೆ ಬಂದ್ರು. ಬಂದು ಹೊಸ ಬಟ್ಟೆ ಒಳ್ಳೆಯದುಂಟು, ಕಾಶ್ಮೀರದ ಶಾಲು, ಕಾಶ್ಮೀರದ ಅದು ಇದು ಅಂತ ಹೇಳಿದ್ರು. ಒಂದಕ್ಕೆ ಒಂದು ಉಚಿತ ಅಂತ ಹೇಳಿದ್ರು. ಕಾಶ್ಮೀರ ಕೇಳಿದ ಕೂಡಲೇ ನೀವು ಸ್ವಲ್ಪ ಬಿಗ್ಗಿದ್ರಿ. ಹೌದೌದು, ಮೋಸವೇ ಅದು. ಇದು ಒಂದಕ್ಕೆ ಒಂದು ಉಚಿತ, ಇದು ತಕೊಳ್ಳಿ, ಒಳ್ಳೆಯದುಂಟು, ನಿಮ್ಮದು ಒಳ್ಳೆಯದಿಲ್ಲ ಅಂತ ಹೇಳಿ. ಹಾಗಾಯ್ತಾ? ಹೌದು. ನಿಮಗೊಂದು ಮೋಸ ಆಗಿದೆ, ಮೊನ್ನೆ ನನಗೂ ಮೋಸ ಆಗಿದೆ. ಹೇಗೆ? ಒಂದು ದಿಬ್ಬಣದ ವ್ಯವಸ್ಥೆ ಮಾಡಿ, ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿ, ನೋಡುವಾಗ ಬಡಿಸಿದ್ದು ಎಷ್ಟು ಬಡಿಸಿದ್ರು ಮುಗಿತದೆ. ಮುಗಿಯಿತು ಅಂತಾಯಿತು. ಹೌದಂತ ನಾನು ಭಾವಿಸಿದ್ದು. ಹೌದಾ? ಮತ್ತೆ ನೋಡು, ವಾಸನೆ ಬರುವ ಗೊತ್ತದು, ಮಾಡಿಟ್ಟದ್ದೆಲ್ಲ ಹಾಗೆ ಉಂಟು. ಎಲ್ಲವೂ ಮೋಸನೇ. ಏನೋ ಕುತಂತ್ರ ಏನೋ ಉಂಟು. ಏನೇ ಇರಲಿ, ಅದನ್ನೆಲ್ಲ ಅವಕಾಶ ಮಾಡಿ ಕೊಡಬಾರದು. ಬೇಡ. ಅದಕ್ಕಿಂತ ಮೊದಲು ಮದುವೆ ಮಾಡಿ ಆಗ್ಬೇಕು, ಎಲ್ಲಿ ವ್ಯವಸ್ಥೆ ಆಗ್ಲಿ. ಮದುವೆ ಒಳ್ಳೆದು, ಶುಭ ವಸ್ತು. ಇದು ಅವಸರಕ್ಕೆ ಬಂದ. ಅತಿ ಶೀಘ್ರದಲ್ಲಿ ಮದುವೆ ಆಗಬೇಕು. ಯಾರಿಗೆ? ನನ್ನ ಮಗಳು ಕನಕಾಂಗಿ, ಅವರವನ ಮಗ ಲಕ್ಷಣ ಕುಮಾರ. ಒಳ್ಳೆದೆಲ್ಲ ದಿಬ್ಬನ ಸಹಿತರಾಗಿ ಎಲ್ಲರಿಗೂ ಬಂದಿದ್ದಾರೆ. ಉಂಟು. ನನ್ನ ಶಿಷ್ಯಂದಿರು ಮೊದಲು ಬಂದಿದ್ದಾರೆ. ಕೂಡಲೇ ವ್ಯವಸ್ಥೆ. ಕೂಡಲೇ ವ್ಯವಸ್ಥೆ. ಕೂಡಲೇ. ಹಾಗಾದ್ರೆ
ಹೆಣ್ಣು ಅಂತರ್ಪಟದಲ್ಲೇ ಬರ್ಲಿ. ಆದಿತ್ತಲ್ಲ, ಇಲ್ಲಿ 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 ಇವ ಅಕ್ಷಣ ಹಿಡಿ 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 ಹಿಡಿ. ಇದು ಹುಡುಗಿಗೆ ಆಯ್ತಾ? ಹೆಣ್ಣು ನೋಡಿದ್ಯಾ? ನೋಡ್ಲಿಲ್ಲ ಅವನು. ಶಾ, ಗುರುಗಳ ಮಗಳು ನೋಡುವುದಿಲ್ಲ. ಆದ್ರೂ ಕೂಡ ನೋಡದೆಂದು ಮದುವೆ ಆಗುದು ಸರಿ ಆಗ್ತದೆ. ಸರಿ ಇಟ್ಟದು ಮಾತು. ಅದ ಅಲ್ಲ ಅಲ್ಲ, ಅವನಿಗೊಂದು ಆಸೆ ಉಂಟು. ಆಸೆ ಉಂಟು. ಸ್ವಲ್ಪ ವ್ಯವಸ್ಥೆ ಮಾಡಿ, ಅಂತರ್ಪಟ ಸ್ವಲ್ಪ ತಗ್ಗಿಸಿ. ನೀನು ಮುಂದೆ ಬರಬೇಡ, ಅವರು ನೋಡ್ತಾರೆ. ಅಪ್ಪಯ್ಯ ನೋಡು, ನನ್ನ ಮಗಳನ್ನು ನೋಡು, ನನ್ನ ಮಗಳನ್ನು ನೋಡು. ಅಲ್ಲೇ ಅಲ್ಲೇ ಮುಟ್ಲಿಕ್ಕೆಲ್ಲ ಆದಿತ್ತು. ಮಾಲೆ ಉಂಟಲ್ಲ, ಮಾಲೆ ಉಂಟಲ್ಲ, ನಾ ಮಂತ್ರ ಹೇಳ್ತೇನೆ. ಆಮೇಲೆ ಅಂತರ್ಪಟ ತೆಗೆಯುದು. ತೆಗೆದ ಕೂಡಲೇ ನೀನು ಅಲ್ಲಿಗೆ ಮಾಲೆ ಹಾಕುವುದು, ಅವಳಿಗೆ ನೀನೇ ಮಾಲೆ ಹಾಕುದು. ಸರಿಯಲ್ಲ? ತದೇವ ಲಗ್ನಂ ತದಿನಂ ತದೇವ ತಾರಾವಲಂ ಚಂದ್ರಬಲಂ ತದೇವ ಪಾರ್ವತಿ ಪರಮೇಶ್ವರ ನಿನ್ನ ಮಗನಿಗೆ ಮೂರ್ಛರೋಗ ಉಂಟ? ನೀವೆಂತ ಮೊದಲೇ ಮದುವೆ ಮಂಟಪದಲ್ಲಿ ಮೊನ್ನೆ ಪಂಡಿತರಲ್ಲಿ ಕಳ್ಕೊಂಡು ಸರಿಗಿದ್ದಾನಲ್ಲ? ಎಲ್ಲ ಪರೀಕ್ಷೆ. ಈ ಮದುವೆ ಮಗನೇ ಎಬ್ಬಿಸು. ಎಂತದ್ದ? ಎಂತದು ಗೊತ್ತಾಯ್ತಾ? ಏನು ಎಂತದ್ದು? ಅವ ಹೇಳುದು, ಅವ ಸಕಲ ಕಲವಲ್ಲಭ ಅಲ್ಲ, ಎಲ್ಲಾ ಭಾಷೆ ಪರಿಣಿತ. ನೋಡಿದಲ್ಲ ಹುಡುಗಿಯನ್ನು, ಆವು ಆವು ಅಪ್ಪಯ್ಯ ಆವಲ್ಲ, ಹಾವು ಹಾವು. ಸರ್ಪ ಹೇಳುದವ ಕೌರವ. ಅದು ನಿಮ್ಮ ಸಂತಾನಕ್ಕೆ ತಟ್ಟಿದ ದೋಷ, ಸರ್ಪ ದೋಷ. ಯಾಕೆ? ಒಂದಾದ್ರೂ ನಿಮ್ಮ ಕುಟುಂಬದಲ್ಲಿ ಹೆಸರು ಸರಿ ಉಂಟ? ನಿನ್ನ ಅಪ್ಪನ ಹೆಸರು ತೆಗೆದು ನೋಡು. ಧೃತರಾಷ್ಟ್ರ ಹಾವಿನ ಹೆಸರು, ಪಾಂಡು ಅದು ಹಾವಿನ ಹೆಸರು. ಎಲ್ಲಾ ಕಡೆಯಲ್ಲಿ ಸರ್ಪ ದೋಷ ಉಂಟು. ಒಂದು ಒಳ್ಳೆ ಕ್ಷೇತ್ರಕ್ಕೆ ಹೋಗಿ ಒಂದು ಸರ್ಪ ಸಂಸ್ಕಾರ ಮಾಡು. ನಾನಿದ್ದೇನಲ್ಲ, ಏನು ಯೋಚನೆ ಮಾಡಬೇಡ. ಒಂದು ವಿಷಯ, ಅದಕ್ಕೆ ಖರ್ಚಿಗೆ ಯಾರು ಕೊಡುದು? ಯೋಚನೆ ಮಾಡಿ, ಒಂದು ನಿನ್ನ ಕುಟುಂಬದ ನಾಗಮಂಡಲ ಮೇಲೆ ಮಾಡಿಸುವ, ಮಾಡ್ಬೇಕು. ಒಂದು ನಾಗಮಂಡಲ ಮಾಡಿಸುವ, ಒಂದು ಆಶ್ಲೇಷ ಬಲಿ ಮಾಡಿಸುವ. ಎಲ್ಲದಕ್ಕೂ ಪುರೋಹಿತ ಮಾತ್ರ ನನ್ನನ್ನೇ ಕರೆಸಿ. ನನಗೊಂದು ನಿಮಗೇನು ಸಂಭಾವನೆ ಇಲ್ಲ. ಸರಿ ನೋಡು ಮಾಡ, ನಿಲ್ಲು ಸ್ವಲ್ಪ. ಇದು ಆವ ಆಗ್ಲಿ ಆಗ್ಲಿ, ಇನ್ನು ಬೀಳಿಗೆಲ್ಲ ನೋಡಿದ್ಯಲ್ಲ? ತದೇವ ಲಗ್ನಂ ತುದಿಲಂ ತಾರಾವಲಂ ಚಂದ್ರಬಲಂ ಪಾರ್ವತಿ. ನಿನ್ನ ಮಗ ಪೂರ್ತಿ ಸರಿ ಇಲ್ವ? ಅವನಿಗೆ ಯಾವತ್ತು ಸಭೆಗೆ ಹೋಗಿ ಹೋಗಿ ಅಭ್ಯಾಸ. ಅವ ಮೊದಲು ಮದುವೆ ಆದಾಗಿ ಮಾಡ್ತಾನೆ. ಅದು ಹೆಣ್ಣಲ್ಲ, ಅದು ಕುದುರೆ. ಕುದುರೆ ಅಲ್ಲ, ನನ್ನ ಮಗಳು ಚದುರೆ. ಚದುರೆ ಸರಿ ನೋಡು ಮಗನೇ. ಕುದುರೆ ನನ್ನ ಮಗಳು ಚದುರೆ ಅಂತ ಹೇಳುದವ. ತಲೆಬಿದ್ರೆ ಅಲ್ಲ, ಪುರೋಹಿತರೆ ಮುಂದುವರಿಸಿ. ಸರಿ ಉಂಟು, ಅದು ಸರಿ ಉಂಟು. ಇನ್ನು ಆಗಿಲ್ಲ, ಮುಹೂರ್ತ ಮೀರ್ತ ಉಂಟು. ತದೇವ ಲಗ್ನಂ ತುದಿಲಂ ತಾರಾವಲಂ ಚಂದ್ರಬಲಂ ತದೇವ ಪಾರ್ವತಿ ಪರಮೇಶ್ವರ. ಆ ಮುಖ ನೋಡಿ. ಅಪ್ಪಯ್ಯ ನನ್ಗೆ ಮದುವೆ ಬೇಡ, ನನ್ಗೆ ಬೇಡ. ಅದು ಹೆಣ್ಣ, ಅದೆಂತ ಮಂಗ. ಮಂಗ? ನೀನು ಮಂಗ ಅಂತ ಹೇಳ್ತಾನಲ್ಲ ಇವನು. ಹೋಗಿ ಹೋಗಿ ಎಂತ ಗುರುಗಳೇ? ನಿಮ್ಮದು ತಪ್ಪಲ್ಲ, ಮತ್ತೆ ನನ್ನದೇ ತಪ್ಪು. ಅಲ್ಲ, ಒಪ್ಪಿಕೊಂಡದ್ದು ನನ್ನದು ತಪ್ಪುಂಟು. ಕಣ್ಣು ಸರಿ ಇಲ್ಲದ ಹುಡುಗನಿಗೆ ಹೆಣ್ಣು ಕೊಡ್ಲಿಕ್ಕೆ ಹೊರಟಿದ್ದೇನೆ ನಾನು. ಮಗನೇ, ನಮ್ಮ ದೇವರನ್ನೊಂದು ಎಣಿಸಿ ಸರಿಯಾಗಿ ಒಂದು ಪ್ರಾರ್ಥನೆ ಮಾಡಿ. ಏನೋ ಒಂದು ಅವನಿಗೆ ಒಂದು ಗಾಳಿ ಸೋಂಕಿರ್ಬೋದು. ಹೌದೌದು. ಏನೋ ಒಂದು ಆಗಿದೆ ಬರುವಾಗ. ಆಯ್ತಾ? ನೀನು ಧೈರ್ಯ ತಗೋ, ಮನಸ್ಸಿನಲ್ಲಿ ದೇವರ ಧ್ಯಾನವನ್ನು ಮಾಡು. ಇನ್ನು ಸರಿಯಾಗಿ ಮೇಲೆ ಹಾಕ್ಬೇಕಾಯ್ತಾ? ತದೇವ ಲಗ್ನಂ ತುದಿಲಂ ತದೇವ ತಾರಾವಲಂ ಚಂದ್ರಬಲಂ. ಕೌರವ ಒಂದಾಗಿ ಇದನ್ನು ನಿಲ್ಲಿಸಬೇಕು. ಇವತ್ತು ಮದುವೆ ಆಗುದಿಲ್ಲಪ್ಪ. ಇವನಿಗೆ ಆಗ್ಲಿಕ್ಕಿಲ್ಲ. ಎಲ್ಲಿಗೆ ಹೊರಟುದು? ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಈಗ ನನ್ನನ್ನು ಬಿಟ್ಟು ಹೋಗ್ತೇನೆ ನೀನು? ಅಪ್ಪ ನಾವು ಹೋಗುವ, ಇಲ್ಲಿ ಆಗ್ಲಿಕ್ಕಿಲ್ಲ. ಯಾಕಾಗುದಿಲ್ಲ? ಅದೆಂತದು? ಯಾಕಾಗುವುದಿಲ್ಲ ಅಂತ ನೋಡು, ಇನ್ನೊಮ್ಮೆ ನೋಡು. ಸಿಂಹ. ಯಾವುದು ಸಿಂಹ ಮಾರೆಯ? ಹೆಣ್ಣು ಅವಳು. ಹಾಗಲ್ಲ ಪುರೋಹಿತರೆ, ನನ್ನ ಮಗಳಲ್ವೋ ಸಿಂಹ ಕಟಿ ಅಂತ ಹೇಳ್ತಾ ಇದ್ದ. ಅವಳು ಅವನು ಸಿಂಹ ಕಟ್ಟಿ ಹೇಳಿ ನೀನು ಅವನು ಹೋಗಿ ಹೋಗಿ ನೋಡಿದವ. ಸೊಂಟ ಯಾಕೆ ನೋಡ್ತಿ ಮುಖ ಮುಂಚೆ? ಮುಖ ನೋಡಿ ಮಾಲೆ ಹಾಕು. ಊಟ ನೋಡಿದಲ್ಲ, ನಾನು ಮುಖವೇ ನೋಡಿದು. ಅದು ಸಿಂಹ, ಅದು ನನಗೆ ಬೇಡಪ್ಪಯ್ಯ. ದೃಷ್ಟಿ ದೋಷ ಪೂರ್ತಿ ಇವತ್ತು ಮದುವೆ ಆಗ್ಲಿಕ್ಕೆಲ್ಲ ಈಗೆಲ್ಲ ಮಾಡಿದ್ರೆ ಕೊನೆಯದ್ದು. ಇನ್ನು ನನಗೆ ಸಮಯ ಹೋಯ್ತು. ತದೇವ ಲಗ್ನಂ ತುದಿಲಂ ತದೇವ ತಾರಾವಲಂ ಚಂದ್ರಬಲಂ ತದೇವ ಪಾರ್ವತಿ ಪರಮೇಶ್ವರ. ದುಂಬಿಗಳು ಕಚ್ಚುವುದಕ್ಕೆ ಪ್ರಾರಂಭಿಸಿದ್ದು. ಎಲ್ಲರೂ ಓಡಿ ಹೋಗಿದ್ದಾರೆ. ಇದು ಎಂತದ್ದೋ ಒಂದು ವಿಷಯ ಉಂಟು.
ಏನಿದ್ರು ಗೊತ್ತಿರೋದು ಒಬ್ಬನಿಗೆ. ಕೃಷ್ಣ ಏನು ಸಂಭ್ರಮ, ಏನು ಉಲ್ಲಾಸ, ಮದುವೆ ಮದುವೆ ಮದುವೆಯ ಸಂಭ್ರಮ. ನನ್ನದು ಈ ಸಂಕಟ ನೋಡಿ ನಿನಗೆ ನಗು ಬರ್ತದೆ. ನಿನಗೆ ಮದುವೆ ಅಲ್ವೋ ಅಣ್ಣ? ಯಾವ್ದಾದ್ರು ಮದುವೆ? ಯಾರಿಗೆ ಮದುವೆ? ಪೂರ್ತಿ ಹಾಳಾಗಿಲ್ಲ ಉಂಟು. ಕಚ್ಚಿದ್ದೇ ಕಚ್ಚಿದ್ದು ಕೃಷ್ಣ, ಒಂದು ಸರಿ ಮಾಡು ಕೃಷ್ಣ. ಏನನ್ನು ಸರಿ ಮಾಡ್ಬೇಕು? ನೀವು ಮೊದಲೇ ಹೇಳಬೇಕು. ಕನಕಾಂಗಿಗೆ ವಿವಾಹ ಅಂತ ಏರ್ಪಡಿಸಿದ್ದಾಗಿದೆ. ಮದುವೆ ಮಂಟಪಕ್ಕೆ ಲಕ್ಷಣ ಕುವರ ಬಂದದ್ದಾಗಿದೆ. ಮದುವೆ ಆಗುತ್ತದೆ, ಮಾಲೆ ಹಾಕಬೇಕು. ದುಂಬಿಗಳ ಕಾಟ ಒಂದು ಸರಿ ಮಾಡು. ಸರಿ ಆಗಬೇಕು. ನೀವೊಂದು ಕೆಲಸ ಮಾಡಬೇಕು. ಏನು? ನಿನ್ನ ಮಗಳಾದಂತಹ ಕನಕಾಂಗಿಯನ್ನು ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡ್ತೇನೆ. ಸರಿ ಉಂಟು ನನಗೆ. ಅಭಿನಯ ಕೊಡುವುದಿಲ್ಲ. ಆಗ್ಲಿಕ್ಕಿಲ್ಲ ಕೃಷ್ಣ, ಅಣ್ಣ ಇದಾಗ್ಲಿಕ್ಕಿಲ್ಲ. ಇದು ಒಟ್ಟು ಕಚ್ಚಿದ. ನಿನ್ನ ಮೈ ಮೇಲೆ ಬಾಸುಂಡೆಗಳು ಮೇಲೆದ್ದಿದೆ, ದುಂಬಿಗಳು ಕಚ್ಚಿದೆ, ಹೊರಗೆ ಗೋಚರಿಸ್ತಾ ಉಂಟು. ಕೃಷ್ಣ, ಈಗ ಏನು ಮಾಡಬೇಕು ನಾನು? ನಾ ಮೊದಲೇ ಹೇಳಿದ್ದೇನಲ್ಲ, ಕನಕಾಂಗಿಯನ್ನು ಅಭಿಮನ್ಯುವಿಗೆ ಕೊಟ್ಟು ಮದುವೆ ಮಾಡಿದ್ರೆ ಎಲ್ಲವೂ ಸುಖ ಅಂತ ಆಗುತ್ತದೆ. ಆಯ್ತು, ಒಪ್ಪಿಕೊಂಡೆ. ಮದುವೆ ಒಪ್ಪಿಕೊಂಡೆ. ಅಣ್ಣಯ್ಯ, ಹೀಗೆಲ್ಲ ಆಗುವುದಕ್ಕೆ ಕಾರಣ ಏನು ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ಇದು ಮಾಯಾ ಬಜಾರ್. ನೀನೇ ದೊಡ್ಡ ಮಾಯಾವಿ. ಘಟೋತ್ಕಚನ ಮಾಯೆ. ಘಟೋತ್ಕಚ? ಹೌದು. ಅದು ಯಾರು? ಭೀಮಸೇನನ ಮಗ. ಹಾಗಾಗಿ ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಅವ. ಓ ದೊಡ್ಡ ಮಾವ, ಹೇಗಿದ್ದೀರಿ? ದೊಡ್ಡ ಮಾವ. ದೊಡ್ಡ ಮಾವ? ಅದೇ ದೊಡ್ಡ ಮಾವ. ದೇವ್ರೆ, ಮಾವಯ್ಯ, ಇಷ್ಟೆಲ್ಲ ನೀನು ಮಾಡಿದ್ದಲ್ವ? ನಾನೇ ಮಾಡಿದ್ದು. ಹೇಗೆ ಮದುವೆ ಮಾಡಿದ್ದೀರಾ? ಅಲ್ಲ, ಪುನಃ ಖರ್ಚು ಬೇಡ ಬೇಡ, ಖರ್ಚು ಒಂದು ವ್ಯವಸ್ಥೆ ಮಾಡಬೇಡ, ಸಾಕು. ಆದ ಕಾರಣ ಕನಕಾಂಗಿಯನ್ನು ಅಭಿಮನ್ಯುವಿಗೆ ಶುಭ ಮುಹೂರ್ತದಲ್ಲಿ ಮದುವೆ ಮಾಡಿ ಬಿಡಬೇಕು. ಆದ್ರೆ ನೀವೆಣಿಸಿರಬಹುದು ಕನಕಾಂಗಿ ಇಲ್ಲಿಯೇ ಇದ್ದಾಳೆ ಎನ್ನುವ ಹಾಗೆ. ಇವಳು ಕನಕಾಂಗಿ ಅಲ್ಲ, ಇವಳು ಮಾಯಾ ಕನಕಾಂಗಿ. ಮತ್ತೆ ನನ್ನ ಮಗಳು ಕನಕಾಂಗಿಯಲ್ಲಿದ್ದಾಳೆ, ಕಾಂಡಕಾವನದಲ್ಲಿದ್ದಾಳೆ. ಆದಷ್ಟು ಬೇಗನೆ ನನ್ನ ಮಾಯಾಬಲದಿಂದ ಅವಳನ್ನು ಇಲ್ಲಿಗೆ ಬರಮಾಡಿಸಿಕೊಂಡವರಿದ್ದೇನೆ. ಇನ್ನು ಮದುವೆ ಮಾಡಿಸಬೇಕು. ಅಣ್ಣಯ್ಯ, ನನ್ನ ಪ್ರಾರಬ್ಧ. ನನ್ನ ಮಗಳ ಮದುವೆ ಮಾಡುವುದಕ್ಕೆ ಯಾರ್ಯಾರದೆಲ್ಲ ಅಪ್ಪಣೆ ಕೇಳಿದ್ವಿ. ಹೌದು, ಸರಿಯಾದ ಹಾದಿಯಲ್ಲಿ ಒಂದು ಮದುವೆ ಆದರೆ ಎಲ್ಲರ ಸಹಕಾರವೂ ಇರ್ತದೆ. ಯಾರ್ಯಾರಲ್ಲ ಮದುಮಗನ ಅಣ್ಣ ಜ್ಞಾಪಕ ಇರಲಿ. ಅವರೊಳಗೆ ವಿವಾಹ ಆಗಬೇಕು ಎನ್ನುವ ಹಾಗೆ ವಿಧಿ ಸಂಕಲ್ಪ. ನೀನ್ ಅದನ್ನು ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲ, ನನ್ನಿಂದಲೂ ಸಾಧ್ಯ ಇಲ್ಲ. ಹಾಗೆ ಆಗಬೇಕು ಎನ್ನುವ ಹಾಗೆ ಘಟೋತ್ಕಚನನ್ನೇ ಬಳಸಿಕೊಂಡು ಈ ಮದುವೆಗೆ ಒಲಿಸಿಕೊಳ್ಳುವ ಹಾಗಾಯ್ತು. ಈ ಒಂದು ಪ್ರಸಂಗದಲ್ಲಿ ನಿನಗೆ ಎಂತದ್ದೆಲ್ಲ ವೇಷ ಸಿಗುತ್ತದೆ. ಹೌದು, ಹಾಗಾಗಿ ಘಟೋತ್ಕಚನ ಮಾಯೆಯಿಂದಲಾಗಿ ಎಲ್ಲವೂ ಸುಖಾಂತ್ಯ ಆಯಿತು. ಶುಭ ಪ್ರತೀಕ್ಷೆಯಲ್ಲಿದ್ದಾರೆ. ಕನಕಾಂಗಿ ವಿವಾಹ ಆಗಬೇಕು ಎನ್ನುವ ಹಾಗೆ ನಾನು ನಿರೀಕ್ಷೆಯಲ್ಲಿದ್ದೆ. ಇದು ಕಲ್ಯಾಣೋತ್ಸವದ ನಿರೀಕ್ಷೆ. ಉಷಾ ಪರಿಣಯ ಹಾಗೂ ಕನಕಾಂಗಿ ಕಲ್ಯಾಣ ಎನ್ನುವಂತಹ ಈ ಪುಣ್ಯ ಆಖ್ಯಾನ ಧರೆಯಲ್ಲಿ ಅಚ್ಚಳಿದೇ ಉಳಿಯಬೇಕು. ಈ ಕಥಾಭಾಗದ ಪ್ರೇಕ್ಷಕ, ವೀಕ್ಷಕ, ವಿಮರ್ಶಕ ವರ್ಗಕ್ಕೆ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು, ಮಹಾಲಿಂಗೇಶ್ವರ ದೇವರು, ವರಪ್ರದ ಗಣಪತಿ ದೇವರು, ಶ್ರೀ ದುರ್ಗಾ ಪರಮೇಶ್ವರಿಯು ಆಯುಷ್ಯ ಆರೋಗ್ಯ ಭಾಗ್ಯವನ್ನೆತ್ತು ಕಾಪಾಡಲೆನ್ನುವ ಹಾಗೆ ಪ್ರಾರ್ಥಿಸುತ್ತಾ ಮಂಗಳ ಗೀತೆಯನ್ನು ಹಾಡುವರೆ ಅಪ್ಪಣೆಯನ್ನು ಬೇಡುವ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ, ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ, ಶರಣು ಮಯೂರ ವಾಹನ ದೇವ ದೇವ, ಶರಣು ಮಯೂರ ವಾಹನ ದೇವ ದೇವ, ಚರಣಕ್ಕೆ ಮಣಿವೆವು ಕಳುವಿಮ್ಮ ನೋವ, ಚರಣಕ್ಕೆ ಮಣಿವೆವು ಕಳುವಿಮ್ಮ ನೋವ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ, ಕರುಣ ಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ
ಸುಬ್ರಹ್ಮಣ್ಯ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಧರೆಯಳು ಬೆಸರಾಂತ ಪಾವಂಜಿ ಕ್ಷೇತ್ರ ಜಿತೋದಿನ್ನತ್ತೈ ಧರೆಯಳು ಬೆಸರಾಂತ ಪಾವಂಜಿ ಕ್ಷೇತ್ರದಿ ಸ್ಥಿರವಾಗಿ ನೆಲೆಸಿರ್ಪ ಶ್ರೀ ಸುಬ್ರಹ್ಮಣ್ಯಗೆ ಶರಣಾಗುತ್ತದೆ ಫಲ ಪರಿಪಾಲಕ ದುರಿತ ನಿವಾರಕ ಹರಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲೋ ಶ್ರೀ ಭ್ರಮರಾಂಬಿಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲೋ ಶುಭ ಮಂಗಲೋ